ಅಯ್ಯಯ್ಯೋ ಎಲ್ಲಂದ್ರಲ್ಲಿ ಬಿದ್ದಿದೆ ಕಸ ಕಡ್ಡಿ. ಮೂಲೆ ಗುಂಪಾಯ್ತಾ ಸ್ವಚ್ಛ ಭಾರತ್ ಯೋಜನೆ. ಕಸ ವಿಲೇವಾರಿ ಘಟಕಕ್ಕೆ ಬೆಂಬಲ ಕೊಡ್ತಾ ಇಲ್ವಲ್ಲ ಜನ, ಯಾಕೆ? ಇದೆ ಹೊತ್ತಿನ ವಿಶೇಷ. ಕಸ ವಿಲೇವಾರಿ ಬೇಕೋ ಬೇಡ್ವೋ? ನಾನು ಲೋಕೇಶ್ ಹಾಲಹಳ್ಳಿ. ಈಗಾಗಲೇ ನಾವು ಗಮನಿಸ್ತಾ ಇದ್ದೇವೆ, ಭಾರತದಾದ್ಯಂತ ಈಗ ದೇಶಾದ್ಯಂತ ಸ್ವಚ್ಛ ಭಾರತ ಅಭಿಯಾನ ಚಾಲ್ತಿಯಲ್ಲಿದೆ. ಆದರೆ ಕೆಲವು ಪ್ರದೇಶಗಳಲ್ಲಿ ಸ್ವಚ್ಛ ಭಾರತ ಅಭಿಯಾನಕ್ಕೆ ಯಾವ ರೀತಿ ಸ್ಪಂದನೆ ಸಿಗ್ತಾ ಇದೆ, ಮುಖ್ಯವಾಗಿ ಗಮನಿಸ್ತಾ ಇರತಕ್ಕಂಥದ್ದು ನಮ್ಮ ಈ ಕರಾವಳಿ ಭಾಗದಲ್ಲಿ, ಅದರಲ್ಲಿಯೂ ಉಡುಪಿಯ ಕಟಪಾಡಿ ಭಾಗದಲ್ಲಿ ಯಾವ ರೀತಿಯಾಗಿ ಒಂದು ಅಲ್ಲಿಯ ವಾತಾವರಣ ನಿರ್ಮಾಣವಾಗಿದೆ ಈ ಕಸ ವಿಲೇವಾರಿ ವಿಚಾರವಾಗಿ ಅಂತ. ಸ್ಪಂದನ ವಾಹಿನಿ ಈ ಕುರಿತಾಗಿ ಕಟಪಾಡಿಯ ಕಸ ವಿಲೇವಾರಿಯ ಕುರಿತಾಗಿ ಹಲವು ಬಾರಿ ವರದಿಯನ್ನ ಬಿತ್ತರಿಸಿತ್ತು. ಅದೇ ವರದಿಯನ್ನು ಈಗ ಮತ್ತೊಮ್ಮೆ ನಿಮ್ಮ ಮುಂದೆ ಕೊನೆಯ ಬಾರಿ ತೆಗೆದುಕೊಂಡು ಕೂತಿದ್ದೇವೆ. ಯಾಕಂದ್ರೆ ಈ ಬಾರಿ ಜನಗಳಿಗೆ ಪರಿಪೂರ್ಣವಾಗಿ ಇದಕ್ಕೊಂದು ಶಾಶ್ವತ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಸ್ಪಂದನ ವಾಹಿನಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಇವತ್ತಿಟ್ಕೊಂಡಿದೆ. ಈ ಕುರಿತಾಗಿ ಈಗಾಗಲೇ ಆ ಭಾಗದಲ್ಲಿ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣವಾಗಿದೆ, ಅಲ್ಲಿ ಯಾರದ್ದು ತಪ್ಪು ಯಾರದ್ದು ಸರಿ, ಅಂದ್ರೆ ಕಸ ವಿಲೇವಾರಿ ಕುರಿತಾಗಿ ಜನ ಅಲ್ಲಿ ಯಾವ ರೀತಿಯಾದ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತಹ ಇಲಾಖೆಯವರು ಯಾವ ರೀತಿ ಉತ್ತರವನ್ನ ನೀಡ್ತಾ ಇದ್ದಾರೆ, ಒಟ್ಟಾರೆಯಾಗಿ ಈಗ ಅಲ್ಲಿ ಕಟಪಾಡಿ ಪರಿಸರದಲ್ಲಿ ಯಾವ ಪರಿಸ್ಥಿತಿ ನಿರ್ಮಾಣ ಈ ಕಸ ವಿಲೇವಾರಿ ವಿಚಾರವಾಗಿ ನೀವು ಕೂಡ ಮಾತನಾಡಬಹುದು, ನಿಮ್ಮ ಸಮಸ್ಯೆಗಳನ್ನ ಕೂಡ ನಮ್ಮ ಮುಂದೆ ಹಂಚಿಕೊಳ್ಳಬಹುದು. ಹಾಗಾಗಿ ಸ್ಪಂದನ ವಾಹಿನಿ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದೆ, ಕಸ ವಿಲೇವಾರಿ ಕುರಿತಾಗಿ ಕಟಪಾಡಿಯ ವಿಚಾರವಾಗಿ ಇವತ್ತು ಒಂದು ಶಾಶ್ವತ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕುರಿತಾಗಿ ನನ್ನ ಜೊತೆ ಇವತ್ತು ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ ಕಟಪಾಡಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದಂತಹ ಶ್ರೀ ಇನಾಯತ್ ಬೇಗ್ ಅವರು. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಕಟಪಾಡಿಯ ಸ್ಥಳೀಯರು ಆದಂತಹ ಚಂದ್ರು ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ. ನಮಗೂ ಕೂಡ ನಮಸ್ಕಾರ ಸರ್, ಸ್ವಾಗತ. ನಾನು ಮೊದಲಿಗೆ ಇನಾಯತ್ ಬೇಗ್ ಅವ್ರ ಹತ್ರ ಬರ್ತೇನೆ. ಈಗಾಗಲೇ ಸ್ವಚ್ಛ ಭಾರತ್ ಅಭಿಯಾನ ಚಾಲ್ತಿಯಲ್ಲಿದೆ, ನಿಮಗೂ ಕೂಡ ಗೊತ್ತಿದೆ. ಈ ಭಾಗದಲ್ಲಿ ಈಗ ಕಟಪಾಡಿ ಭಾಗದಲ್ಲಿ ಅಲ್ಲಿಯ ಸ್ಥಳೀಯರು ಹೇಳುವಂಥದ್ದಾಗಿರಬಹುದು, ಅಥವಾ ಈಗ ನೀವೇ ಆ ಪರಿಸರದಲ್ಲಿ ಅಲ್ಲಿ ಇದ್ದುಕೊಂಡು ನೋಡುವಂತಹ ಪರಿಸ್ಥಿತಿ ಈಗ ಯಾವ ರೀತಿಯಾಗಿದೆ ಅನ್ನೋದ್ರ ಕುರಿತಾಗಿ ನಿಮಗೂ ಕೂಡ ಸಂಪೂರ್ಣ ಮಾಹಿತಿ ಇದೆ ಅನ್ಕೋತೀನಿ. ಆದರೆ ಆ ಭಾಗದಲ್ಲಿ ಈಗ ಕಸ ವಿಲೇವಾರಿಯದ್ದು ಈಗ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈ ಕುರಿತಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ನೀವು ಈ ಕುರಿತಾಗಿ ಏನು ಹೇಳ್ತೀರಿ ಸರ್? ಕಳೆದ 5 ವರ್ಷದಿಂದ ಗ್ರಾಮ ಪಂಚಾಯತ್ನಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಪಂಚಾಯತ್ನಲ್ಲಿ ನಡೀತಾ ಇದೆ. ಕಟ್ಪಾಡಿ ಗ್ರಾಮ ಪಂಚಾಯತಲ್ಲಿ 10,000 ಜನಸಂಖ್ಯೆಯನ್ನು ಹೊಂದಿದ್ದೇವೆ. ದೊಡ್ಡ ಗ್ರಾಮ, ದೊಡ್ಡ ಬಿಸ್ನೆಸ್ ಪ್ರದೇಶ. ಸೊ ಇದರಲ್ಲಿ ನಾವು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕಿದ್ರು ಈ ತ್ಯಾಜ್ಯ ವಿಲೇವಾರಿಯದು ದೊಡ್ಡ ಸಮಸ್ಯೆಯಾಗಿ ಪಂಚಾಯತ್ನ ಕಾಡ್ತಾ ಇದೆ. ಕಳೆದ ನಾನು 5 ವರ್ಷದಿಂದ ಸನ್ಮಾನ್ಯ ವಿನಯ್ ಬಳ್ಳಾಳ್ರ ಅಧ್ಯಕ್ಷರಾಗಿದ್ದರು. ಆ ಟೈಮಿನಿಂದಲೂ ಸಹ ಈ ತ್ಯಾಜ್ಯ ವಿಲೇವಾರಿ ಬಗ್ಗೆ ಸಾಕಷ್ಟು ದೂರುಗಳು ಪಂಚಾಯತಿಗೆ ಅದೊಂದು ತಲೆನೋವಾಗಿತ್ತು. ಸೊ ನಮ್ಮದು ಯಾವಾಗ ಈ ಸ್ವಚ್ಛ ಭಾರತ್ ಕಾನ್ಸೆಪ್ಟ್ ಸ್ಟಾರ್ಟ್ ಆಯಿತು, ಇದಕ್ಕೂ ಮೊದಲು 2007 ನಿರ್ಮಲ್ ಗ್ರಾಮ ಪುರಸ್ಕಾರವನ್ನು ಪಡೆದಂಥ ಕಟ್ಪಾಡಿ ಗ್ರಾಮ ಪಂಚಾಯತ್. ಆಗಲೂ ಸಾಕಷ್ಟು ಮನೆಗಳಿಗೆ ಶೌಚಾಲಯಗಳನ್ನ ಒದಗಿಸಿಕೊಟ್ಟಿದ್ದೇವೆ. ಸ್ವಚ್ಛತೆ ಬಗ್ಗೆ ಆಗಿಂದಲೂ ಸಹ ಅವೇರ್ನೆಸ್ ಕೊಡ್ತಾನೆ ಬಂದಿದ್ದೇವೆ. ಬಟ್ ಇದು ಈಗೀಗ ಏನಾಗಿದೆ ಅಂತ ಹೇಳಿದರೆ ಅದೊಂದು ಜನರ ಪದ್ಧತಿ ಸಹ ಹಾಗೆ ಫ್ಯಾಷನಬಲ್ ಆಗ್ತಾ ಹೋಗಿದೆ. ಫ್ಯಾಷನಬಲ್ ಆಗಿದೆ. ಅದು ತ್ಯಾಜ್ಯವನ್ನು ಎಲ್ಲಂದ್ರಲ್ಲಿ ನನ್ನ ಮನೆ ಸ್ವಚ್ಛವಾಗಿರಬೇಕು, ಹೊರಗಡೆ ಏನಾದರೂ ತೊಂದರೆ ಇಲ್ಲ. ಈಗ ನನಗೇನಾಗಿದೆ, ನಾನು ಇಡೀ ಗ್ರಾಮವನ್ನು ನಾವು ಈ ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ತಗೊಂಡು ಬರಬೇಕು. ಸೊ ಇದಕ್ಕೋಸ್ಕರ ನಮಗೆ ಜಿಲ್ಲಾಧಿಕಾರಿಗಳು ಅವರ ನೇತೃತ್ವದಲ್ಲಿ ಈಗಾಗಲೇ ಅದನ್ನು ಯಾವ ರೀತಿ ವಿಲೇವಾರಿ ಮಾಡಬೇಕನ್ನೋದನ್ನು ಕಳೆದ 1 ವರ್ಷದಲ್ಲಿ ನಾನು ಅದನ್ನು ಪ್ರಾಯೋಗಿಕವಾಗಿ ಮಾಡಿದ್ದೇನೆ. ಪ್ರಾಯೋಗಿಕ ಮಾಡಿ ತ್ಯಾಜ್ಯ ವಿಲೇವಾರಿ ಹಸಿ ಕಸವನ್ನು ತಗೊಂಡೋಗಿ ಕಾಂಪೋಸ್ಟನ್ನು ಮಾಡಿ, ಪಂಚಾಯತ್ನಿಂದ ಕಾಂಪೋಸ್ಟನ್ನು ಮಾಡಿ ಒಳ್ಳೆಯ ರೀತಿಯ ಕಾಂಪೋಸ್ಟ್ ಸಿಕ್ಕಿದೆ. ಪ್ಲಾಸ್ಟಿಕ್ಕನ್ನು ಅವಾಗ ಏನಾಗಿತ್ತು ಅಂತ ಹೇಳಿದರೆ ನಮಗೆ ಯಾವುದೇ ವೈಜ್ಞಾನಿಕ ಇಲ್ಲದ ಕಾರಣ ಪ್ಲಾಸ್ಟಿಕ್ಕನ್ನು ಒಟ್ಟು ಒಂದು ಶೆಡ್ ಮಾಡಿ ಅದರಲ್ಲಿ ವಿಲೇವಾರಿ ಮಾಡಿದ್ದೇವೆ. ಸೊ ಅದು ದೊಡ್ಡ ಇದಾಗಿತ್ತು. ನಂತರ ಜಿಲ್ಲಾಧಿಕಾರಿಗಳು SRLM ಅನ್ನುವಂಥದ್ದು ಸಾಲಿಡ್ ಲಿಕ್ವಿಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಎನ್ನುವ ಒಂದು ಕಾನ್ಸೆಪ್ಟ್ ನಡಿಯಲ್ಲಿ ಡಿಸ್ಟಿಕಲ್ಲಿ ಅದನ್ನು ಲಾಂಚ್ ಮಾಡಿದರು. ಲಾಂಚ್ ಮಾಡಿದ ನಂತರ ಈಗಾಗಲೇ ನಿಮ್ಮ ವಾರಂಬಳ್ಳಿ ಗ್ರಾಮ ಪಂಚಾಯತ್ ಇರ್ಬೋದು, ನಿಟ್ಟೆ, ವಣ್ಸೆ ಇವತ್ತಿಗೆ ಎಲ್ಲೆಲ್ಲಿಂದ ಫಾರಿನಿಂದೆಲ್ಲ ಬಂದು ನೋಡಿ ಹೋಗಿ ಅದನ್ನು ಅಡಾಪ್ಟ್ ಮಾಡುವ ಹಂತದಲ್ಲಿ ಹೋಗಿದ್ದಾರೆ. ಸೊ ಕಟ್ಪಾಡಿಯಲ್ಲಿ ಇಷ್ಟು ಸಮಸ್ಯೆ ಇರಬೇಕಿದ್ರೆ ಕಟ್ಪಾಡಿಯಲ್ಲಿ ನಮಗೊಂದು ಸೂಕ್ತ ಜಾಗ ಮಾಡ್ಕೊಂಡು ನಾವು ಅದನ್ನು ನಮ್ಮ ತ್ಯಾಜ್ಯವನ್ನು ನಮ್ಮ ಹಂತದಲ್ಲಿಯೇ ವಿಲೇ ಮಾಡಬೇಕು. ಈಗೇನಾಗಿದೆ, ಜನರಿಗೆ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದೆ, ನಮ್ಮದು ಎಲ್ಲಿ ಬೀಡಿನಗುಡ್ಡೆ ಪರಿಸರ ಆಗ್ತದ ಅನ್ನುವ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದೆ. ಬಟ್ ಈ ಒಂದು ಸ್ಯಾಗ್ರಿಗೇಷನ್ ಮೆಥಡಿಂದ ಯಾವುದೇ ಸಮಸ್ಯೆ ಜನರಿಗೆ ಆಗುವುದಿಲ್ಲ.
ಈ ರೋಡಿನಲ್ಲಿ ಬಿಸಾಡುವಂಥ ಪದ್ಧತಿ ಎಲ್ಲಿವರೆಗೆ ನಮಗೆ ಅವೇರ್ನೆಸ್ ಹೋಗುವುದಿಲ್ಲ ಅಲ್ಲಿವರೆಗೆ ಈ ಸಮಸ್ಯೆ ಮುಂದುವರಿತಾ ಹೋಗ್ತದೆ. ಈಗಾಗಲೇ ನಾವು ಲೈವಲ್ಲಿ ಗ್ರಾಮ ಪಂಚಾಯತಿಯಿಂದ ಎಲ್ಲ ಮೆಂಬರ್ಗಳನ್ನೆಲ್ಲ ಕರ್ಕೊಂಡೋಗಿ ವಾರಂಬಳ್ಳಿ ಗ್ರಾಮ ಪಂಚಾಯತ್ ಮಾದರಿಯನ್ನು, ನಿಟ್ಟೆ ಗ್ರಾಮ ಪಂಚಾಯತ್ ಮಾದರಿಯನ್ನು, ಈವನ್ ನಿಟ್ಟೆ ಗ್ರಾಮ ಪಂಚಾಯತಲ್ಲಿ ವಠಾರದಲ್ಲೇ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಏನು ಕಾನ್ಸೆಪ್ಟ್ ಅಂತ ಹೇಳಿದರೆ ಅದು 10 ಜನಕ್ಕೆ ಗ್ರಾಮದ ಯಾರು ಮಹಿಳೆಯರು ಎದುರು ಬರ್ತಾರೆ ಅವರಿಗೆ ಅದನ್ನು ಸ್ಯಾಲ್ರಿ ಬೇಸ್ಡ್, ನಾವು ಗ್ರಾಮ ಪಂಚಾಯತಿಯಿಂದ ಅವರಿಗೆ ಸ್ಯಾಲ್ರಿ ಕೊಡ್ತೇವೆ, ಬಂದಂಥ ತ್ಯಾಜ್ಯವನ್ನು ಅವರೇ ಕಲೆಕ್ಟ್ ಮಾಡ್ಕೊಂಡು ಮನೆಯಿಂದ ತರ್ತಾರೆ. ಮನೆಯಲ್ಲಿ ಮಾಡುವಂಥದ್ದು ಇಷ್ಟೇ, ಹಸಿ ಕಸ ಮತ್ತು ಒಣ ಕಸ, ಅಲ್ಲಿ ಯಾವುದೇ ಸ್ಯಾಗ್ರಿಗೇಷನ್ ಇರೋದಿಲ್ಲ. ಹಸಿ ಕಸವನ್ನು ಬೇರೆ, ಒಣ ಕಸವನ್ನು ಬೇರೆ, ಅದನ್ನು ತಂದು ಕೊಟ್ಟರೆ ರಿಸೋರ್ಸ್ ಸೆಂಟರಿಗೆ ಬರ್ತದೆ. ಅದು ರಿಸೋರ್ಸ್ ಸೆಂಟರಿಗೆ ಬಂದು ಅದು 26 ಭಾಗದಲ್ಲಿ ವ್ಯವಸ್ಥೆಗಳನ್ನ ಮಾಡ್ತಾರೆ. 26 ರೀತಿಯಲ್ಲಿ ಸ್ಯಾಗ್ರಿಗೇಷನ್ ಮಾಡಿ ಈಗಾಗಲೇ ಅವರಿಗೆ ಟ್ರೈನಿಂಗನ್ನು ಜಿಲ್ಲಾಧಿಕಾರಿ ಹಂತದಲ್ಲೇ ಕೊಟ್ಟಾಗಿದೆ. ಸೊ ನಮಗೆ ಅಮೌಂಟಿಗೂ ಸಹ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಈಗಾಗಲೇ ಮುಖ್ಯಮಂತ್ರಿ ಗ್ರಾಮ ವಿಕಾಸ ಯೋಜನೆ ಅಡಿ 10 ಲಕ್ಷ ರೂಪಾಯಿಯನ್ನು ರಿಸರ್ವ್ ಮಾಡಿಟ್ಟಿದ್ದೇವೆ. 14 ಫೈನಾನ್ಸಲ್ಲಿ ಅದಕ್ಕೆ ಅವಕಾಶವನ್ನು ಮಾಡ್ಕೊಂಡಿದ್ದೇವೆ. ಫೈನಾನ್ಸ್ ಇದು ಯಾವುದೇ ಪ್ರಾಬ್ಲಮ್ ಇಲ್ಲ. ಜನರಿಗೆ ಆ ಕಾನ್ಸೆಪ್ಟ್ ಒಂದು ಅರ್ಥ ಆಗ್ತಾ ಇಲ್ಲ. ಸೊ ಇದು ಏನಾಗಿದೆ ಅಂತ ಹೇಳಿದರೆ ನೆಕ್ಸ್ಟಿಗೆ ಏನು ಫ್ಯೂಚರಿಗೆ ಏನು ಪ್ರಾಬ್ಲಮ್ ಬರ್ತದೋ ಎನ್ನುವಂಥ ಸಮಸ್ಯೆಗಳಾಗಿದೆ. ಹಸಿ ಕಸಕ್ಕೂ ಸಹ ನಮ್ಮಲ್ಲೇ ಈಗಾಗಲೇ ಇವ್ರದ್ದು ಯಾವುದದು ಗೋಬರ್ ಗ್ಯಾಸ್ ಪ್ಲ್ಯಾಂಟ್ ಆಲ್ರೆಡಿ ನಮ್ಮಲ್ಲೇ ಉಂಟು. ಸತ್ಯೇಂದ್ರ ಪೈ ಅವ್ರದ್ದೊಂದು ಇಂಡಸ್ಟ್ರಿ ಉಂಟು. ಅವರು ಒಂದು ಬಯೋಗ್ಯಾಸಿನಿಂದ ನಮ್ಮ ಹಸಿ ಕಸದಿಂದ ಯಾವ ರೀತಿ ಗ್ಯಾಸ್ ಜನ್ರೇಟ್ ಮಾಡ್ಬೋದು. ಈ ಒಂದು ಗ್ಯಾಸ್ ಜನ್ರೇಟು 1 ಟನ್ವರೆಗೆ ಒಂದು ದಿನಕ್ಕೆ 1 ಟನ್ ಹಸಿ ಕಸವನ್ನು ಅದರಲ್ಲಿ ಹಾಕಿ ಗ್ಯಾಸ್ ಜನ್ರೇಟ್ ಮಾಡ್ಬೋದು. ಗ್ಯಾಸ್ ಇವನ್ ನಿಮ್ಮ ಅಡುಗೆಗೆ ಆಗ್ತದೆ, ಕರೆಂಟಿಗೆ ಆಗ್ತದೆ, ಪ್ರತಿಯೊಂದಕ್ಕೂ ಅದನ್ನು ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ನಮ್ಮ ಕೈಲಾಗ್ತದೆ. ಯಾವುದೇ ಕಸ ಸರ್ ಇವತ್ತಿಗೆ ನಾವೇನು ತ್ಯಾಜ್ಯ ಅಂತ ಹೇಳ್ತೇವೆ ಅದು ತ್ಯಾಜ್ಯ ಅಲ್ವೇ ಅಲ್ಲ. ನಮ್ಮ ಜಿಲ್ಲಾಧಿಕಾರಿಗಳ ಅಥವಾ ಜಿಲ್ಲಾಡಳಿತದ ಪೂರ್ತಿ ಕಾನ್ಸೆಪ್ಟ್ ಅದೇ. ಹಸಿ ಕಸ ಅನ್ನುವಂಥದ್ದು ಘನ ಮತ್ತು ದ್ರವ ತ್ಯಾಜ್ಯ ಸಂಪನ್ಮೂಲವನ್ನಾಗಿ ನಾವು ಪರಿವರ್ತನೆ ಮಾಡ್ತಾ ಇದ್ದೇವೆ. ಅದರಿಂದ ರಿಸೋರ್ಸನ್ನು ಅಮೌಂಟನ್ನು ಕಲೆಕ್ಟ್ ಮಾಡ್ತೇವೆ. ಅದರಿಂದ ನಾವು ನಮ್ಮ ಊರಿನ ಕಸವನ್ನು ನಾವೇ ಇದು ಮಾಡ್ಕೊತಾ ಇದ್ದೇವೆ. ಸೊ ಇಷ್ಟೆಲ್ಲ ಮಾಹಿತಿಗಳು ಪಂಚಾಯತಲ್ಲಿ ಮೆಂಬರ್ಗಳಿಗೆ ಉಂಟು, ಜನಸಾಮಾನ್ಯರಿಗೆ ಉಂಟು. ಈಗಾಗಲೇ ನೀವು ನಿಮ್ಮ ಸ್ಪಂದನ ವಾಹಿನಿ ಅಂತೂ ಈ ಬಗ್ಗೆ ಕಳೆದ 2 ವರ್ಷದಿಂದ ನಾನು ಪ್ರಮೋದ್ರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಯಾಕೆಂತ ಹೇಳಿದರೆ ನನ್ನ ಹಿಂದೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಪ್ರತಿ ಮನೆಗೆ ನಾವು ಈ ಹಿಂದೆಯೇ 1 ವರ್ಷ 2 ವರ್ಷದ ಹಿಂದೆ ಪೈಪ್ ಕಾಂಪೋಸ್ಟನ್ನು ಮಾಡಿದ್ದು. ಪೈಪ್ ಕಾಂಪೋಸ್ಟ್ ಮಾದರಿ ಅದು ಕೇರಳದ ಮಾದರಿ. ಹಸಿ ಕಸ ಡೈರೆಕ್ಟ್ ಮನೆಯಲ್ಲಿ ಏನು ಜನ್ರೇಟ್ ಆಗ್ತದೆ ಅದಕ್ಕೆ ಮೊದಲು ಸ್ವಲ್ಪ ಸಗಣಿ ಬೆಲ್ಲವನ್ನು ಕಲಸಿ ಹಾಕಿ ಅದರಲ್ಲೊಂದು ಹುಳ ಉತ್ಪತ್ತಿ ಆಗ್ತದೆ. ಅದಾದ ಕೂಡಲೇ ಅದರಲ್ಲಿ ಹಸಿ ಕಸ ಹಾಕ್ತಾ ಹೋಗೋದು, ವಾರಕ್ಕೆ ಸ್ವಲ್ಪ ಮಣ್ಣನ್ನು ಮೇಲೆ ಹಾಕ್ತಾ ಹೋದರೆ ಅದು ಕಾಂಪೋಸ್ಟ್ ಆಗಿ ಪರಿವರ್ತನೆ ಆಗ್ತದೆ. ಯಾವುದು ನಿಮ್ಮ ಮೀನಿರ್ಬೋದು, ಮನೆಯದ್ದು ಉಳಿದದ್ದು ತರಕಾರಿ, ಅನ್ನ, ಒಂದು ಮನೆಗೆ ಸಾಧಾರಣ 500 ಗ್ರಾಮಷ್ಟು ತ್ಯಾಜ್ಯ ಬರ್ಬೋದು ದೊಡ್ಡ ಫ್ಯಾಮಿಲಿ ಇದ್ದರೆ. ಸೊ ಅವರ ಹಂತದಲ್ಲಿಯೇ ಹಸಿ ಕಸವನ್ನು ವಿಲೇವಾರಿ ಮಾಡಲಿಕ್ಕಾಗ್ತದೆ. ಹಸಿ ಕಸ ವಿಲೇವಾರಿ ಮಾಡಿದ ಕೂಡಲೇ ಸಮಸ್ಯೆ ಅಲ್ಲಿಗೆ 80% ಮುಗೀತದೆ. ಮತ್ತೊಂದು ನಮ್ಮ ಪದ್ಧತಿ ಏನಾಗಿದೆ, ಪ್ಲಾಸ್ಟಿಕ್ಕನ್ನು ಪ್ರತಿಯೊಂದಕ್ಕೂ ನಾವು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತಿದ್ದೇವೆ. ನಮಗೆ ಮನವರಿಕೆ ಆಗಬೇಕು, ನಾವು ಪ್ಲಾಸ್ಟಿಕ್ಕನ್ನು ಆದಷ್ಟು ಕಡಿಮೆ ಮಾಡಬೇಕು. ಸೊ ಈ ಒಂದು ಎಲ್ಲ ರೀತಿಯ IEC ಕಾರ್ಯಕ್ರಮಗಳು ಗ್ರಾಮ ಪಂಚಾಯತ್ನಲ್ಲಿ ಸ್ವಚ್ಛ ಭಾರತ್ ಮಿಷನ್ ಅಡಿ ಈಗಾಗಲೇ ಸತತವಾಗಿ ನಡೀತಾ ಬರ್ತಿದೆ. ಈಗ ನಿಮಗೆ ಮಾಹಿತಿ ಗೊತ್ತಿರುವ ಹಾಗೆ ಸ್ವಚ್ಛ ಸರ್ವೇಕ್ಷಣ್ ಅಂತೇಳಿ ಲಾಸ್ಟ್ 31ನೇ ತಾರೀಕಿಗೆ ನಮ್ಮಲ್ಲಿ ಅದನ್ನೊಂದು ಲಾಂಚ್ ಮಾಡಿದ್ದೇವೆ. 1ನೇ ತಾರೀಕುವರೆಗೆ ನಾವು ಸ್ವಚ್ಛತೆಯನ್ನು ಹೇಗೆ ಕಾಪಾಡ್ಕೋಬೇಕು ಜನಾಭಿಪ್ರಾಯ ಕೊಡಲಿಕ್ಕೆ ಗೂಗಲಲ್ಲಿ ಆ್ಯಪನ್ನು ಸಹ ಬಿಡುಗಡೆ ಮಾಡಿದ್ದೇವೆ. ಸೊ ಅದರಲ್ಲಿ ಅವರು ಜನ ಒಪಿನಿಯನ್ನ ಕೊಡ್ಬೋದು. ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟಿಂದ ಸರ್ವೆ ಸಹ ಮಾಡ್ತಾರೆ. ಸೊ ನಮ್ಮ ಗ್ರಾಮದ್ದು ಹೇಗೆ ಉಂಟಂತೇಳಿ ನಾನು ಹೇಳೋದು ಇಷ್ಟೇ ಸರ್, ನನ್ನ ಮನೆ ಹೇಗೆ ಕ್ಲೀನ್ ಉಂಟು, ನನ್ನ ಪರಿಸರ ಯಾಕೆ ಕ್ಲೀನ್ ಇರಬಾರ್ದು? ನಮ್ಮ ಪರಿಸರಕ್ಕೆ ನಾವೇ ಹೊಣೆ. ನಮ್ಮ ತ್ಯಾಜ್ಯವನ್ನು ಬೇರೆ ಕಡೆ ವಿಲೇವಾರಿ ಮಾಡಲಿಕ್ಕೆ ಬಿಡ್ತಾರೆ. ಈಗಿನ ಪರಿಸ್ಥಿತಿಯಲ್ಲಂತೂ ಕಷ್ಟ. ಇನ್ನು ನೆಕ್ಸ್ಟ್ ಜನ್ರೇಷನ್ ಕಟ್ಪಾಡಿಯಲ್ಲಿ 1 ವಾರ 15 ದಿನ ತ್ಯಾಜ್ಯ ವಿಲೇವಾರಿಯನ್ನು ಗ್ರಾಮ ಪಂಚಾಯತಿಯಿಂದ ಮಾಡದೇ ಇದ್ದರೆ ಸಂತೆಯದ್ದು ಸಮಸ್ಯೆ, ಪೇಟೆಯದ್ದು ಸಮಸ್ಯೆ, ಬೇರೆ ಸಮಸ್ಯೆಯನ್ನೆಲ್ಲ ಹೇಗೆ ನಿಭಾಯಿಸ್ಲಿಕ್ಕಾಗ್ತದೆ? ಈಗೇನೋ ಒಂದು ಟೆಂಡರ್ ಮುಖಾಂತರ ವಿಲೇವಾರಿ ಮಾಡ್ತಾ ಇದ್ದೇವೆ, ಅದು ಸಹ ಸರಿ ಆಗ್ತಾ ಇಲ್ಲ. ನನಗೆ ತೃಪ್ತಿ ಇಲ್ಲ ಅದರಲ್ಲಿ. ಯಾಕೆಂತ ಹೇಳಿದರೆ ಅವನ ಹತ್ರ ನಾವು ಸರೆಂಡರ್ ಆಗಿದ್ದೇವೆ, ನೀನು ಒಮ್ಮೆ ಕಸ ತಗೊಂಡು ಹೋಗಪ್ಪ ಅಂತೇಳಿ. ಸೊ ನಮ್ಮ ಹತ್ರವೇ ನಾವು ಸೋರ್ಸ್ ಮಾಡ್ಕೊಂಡ್ರೆ ನಾವು ಅದನ್ನು ಈ ಥರ ಸಗ್ರಿಗೇಷನ್ ಮಾಡ್ಕೊಂಡು ನಾವೇ ವಿಲೇವಾರಿ ಮಾಡಿದರೆ ನನ್ನ ಗ್ರಾಮದ್ದು ಕಸದ್ದು ನನಗೆ ಸಮಸ್ಯೆ ಬರೋದಿಲ್ಲ. ವೆಹಿಕಲ್ ನಮ್ಮದೇ ವೆಹಿಕಲ್, ನಮ್ಮದೇ ಓನ್ ಸಂಘ ಸಂಸ್ಥೆಯವರು ಇರ್ತಾರೆ, ಅವರೇ ಮೇಂಟೈನ್ ಮಾಡ್ತಾರೆ. ಗ್ರಾಮ ಪಂಚಾಯತನ್ನು ಅದನ್ನು ಹಸ್ತಾಂತರ ಮಾಡಿಬಿಡ್ತೇವೆ ಅವರಿಗೆ, ಅವರೇ ನೋಡ್ತಾರೆ. ಸೊ ಇದ್ರ ಬಗ್ಗೆ
ಜನರಿಗೆ ದಯವಿಟ್ಟು ಅವೇರ್ನೆಸ್ ಬರಬೇಕು. ಜನರು ಇದನ್ನು ಇಷ್ಟು ಸಮಸ್ಯೆ ಇರುವಂಥ ತ್ಯಾಜ್ಯ ವಿಲೇವಾರಿ ಬಗ್ಗೆ ಸಮಸ್ಯೆಯನ್ನು ನಾವು ಇಟ್ಕೊಂಡು ದಿನ ಬೇರೆಯವ್ರನ್ನ ದೂಷಿಸ್ತಾ ಹೋಗೋದಿದ್ರೆ ಅದಕ್ಕೆ ಒಂದು ಪರಿಹಾರ ಕಂಡುಹಿಡಿಬೇಕು. ಊರಿನವರೆಲ್ಲ ಸೇರಬೇಕು, ಅದಕ್ಕೊಂದು ಪರಿಹಾರ ಕಂಡುಹಿಡಿಬೇಕು. ಸೊ ಅದಕ್ಕೆ ನಿರ್ದೇಶನಗಳು ಈಗಾಗಲೇ ನಮ್ಮಲ್ಲಿ ಸತತವಾಗಿ ವೈಜ್ಞಾನಿಕ ರೀತಿಯಲ್ಲಿ ಯಾವ ರೀತಿ ಸ್ಯಾಗ್ರಿಗೇಷನ್ ಮಾಡಿ ನಿಮ್ಮ ನ್ಯಾಪ್ಕಿನ್ ಪ್ಯಾಡ್, ಸೊ ಅದೊಂದು ದೊಡ್ಡ ಸಮಸ್ಯೆ. ನ್ಯಾಪ್ಕಿನ್ ಪ್ಯಾಡನ್ನು ಸಹ ಅದಕ್ಕೂ ವಿಲೇವಾರಿ ಮಾಡಲಿಕ್ಕೆ ವೈಜ್ಞಾನಿಕ ರೀತಿಯಲ್ಲಿ ಈಗಾಗಲೇ ದಾರಿಯನ್ನು ಕಂಡುಕೊಂಡಿದ್ದೇವೆ. ಸೊ ಯಾವುದೇ ಒಂದು ತ್ಯಾಜ್ಯ ಅಲ್ಲ, ಅದೊಂದು ನಮಗೆ ಸಂಪನ್ಮೂಲ. ಸೊ ಸಂಪನ್ಮೂಲವಾಗಿ ಪರಿವರ್ತಿಸ್ಬೋದು. ನಮಗೆ ಜನ ಸಪೋರ್ಟ್ ಮಾಡಬೇಕು. ಎಲ್ಲಿವರೆಗೆ ಅವರಿಗೆ ಒಂದು ಕಾನ್ಸೆಪ್ಟ್ ಬರಬೇಕು, ನನ್ನ ಗ್ರಾಮ ನಾನು ಸ್ವಚ್ಛವಾಗಿ ಇಡಬೇಕನ್ನುವಂಥದ್ದು. ಈಗ ಈ ಒಂದು 2 ತಿಂಗಳ ಹಿಂದೆ SDMನ ಡಾಕ್ಟರ್ಸ್, ಅವರು ಗ್ರ್ಯಾಜುಯೇಷನ್ ಆದ ಡಾಕ್ಟರ್ಸ್ ಬಂದು 100 ಗಂಟೆಗಳ ಕಾಲ ನಮ್ಮಲ್ಲಿ ಶ್ರಮದಾನ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ. ಇದೇ ರೀತಿ ಯುವ ಬ್ರಿಗೇಡ್ನವರು ಎಲ್ಲೆಲ್ಲಿಂದ ಶಿವಮೊಗ್ಗ, ಮೈಸೂರು, ಚಿತ್ರದುರ್ಗ ಇಲ್ಲಿಂದೆಲ್ಲ ಬಂದು ಶ್ರಮದಾನ ಮಾಡಿದ್ದಾರೆ. ಆದರೆ ನನ್ನ ಗ್ರಾಮದವರಿಗೆ, ನಮ್ಮ ನಿವಾಸಿಗಳಿಗೆ, ನಮ್ಮ ಊರನ್ನು ನಾವು ಸ್ವಚ್ಛ ಮಾಡ್ಕೋಬೇಕನ್ನುವ ಕಾನ್ಸೆಪ್ಟನ್ನು ಬರಬೇಕು. ಪಂಚಾಯಿತಿ ಎಲ್ಲಿವರೆಗೆ ಸಪೋರ್ಟ್ ಮಾಡ್ಬೋದು? ಈಗ ಪಂಚಾಯತ್ ಮೂಲ ನಮಗೇನಾಗಿದೆ ಅಂತ ಹೇಳಿದರೆ ಅನುದಾನದಲ್ಲಿಯೂ ಸಹ ಅದಕ್ಕೆ ತುಂಬ ಎಫೆಕ್ಟ್ ಬೀಳ್ತಾ ಉಂಟು. ಈ ಕಸವನ್ನು ಒಮ್ಮೆ ವಿಲೇವಾರಿ ನಾವು ಮಾಡಬೇಕಲ್ಲ, ಮಾಡಲೇಬೇಕು. ಈಗ ಕೆಲವು ರೋಗಗಳು ಬರ್ತಾ ಉಂಟು, ಅದನ್ನೆಲ್ಲ ನಾವು ಸುಧಾರಣೆ ಮಾಡಬೇಕು. ಸೊ ಈ ನಿಟ್ಟಿನಲ್ಲಿ ನಮಗೆ ಊರಿನಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ಬೇಕು. ಅದನ್ನೊಂದು ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು. ಮತ್ತು ಅದರ ಸತ್ಯಾಸಾಧ್ಯತೆಗಳು ಏನುಂಟು ಅದನ್ನು ನಿಮ್ಮ ಹತ್ರವೂ ನಿಮ್ಮ ವಾಹಿನಿಯಲ್ಲಿ ಚರ್ಚೆ ಮಾಡ್ಬೋದು. ಅಥವಾ ಹೆಚ್ಚಿನ ಮಾಹಿತಿ ಬೇಕಾದರೆ ಪಂಚಾಯತನ್ನು ಸಹ ಸಂಪರ್ಕ ಮಾಡ್ಬೋದು. ಎಸ್ ಸರ್, ಖಂಡಿತ. ಈಗ ನಾನು ಚಂದ್ರು ಪೂಜಾರಿ ಹತ್ರ ಬರ್ತೇನೆ. ಈಗ ನೀವು ಸ್ಥಳೀಯರು ಅಲ್ಲಿ, ಈಗ ನೀವು ಅಲ್ಲಿ ಗಮನಿಸ್ತಾ ಇದ್ದೀರಾ, ಈ ತ್ಯಾಜ್ಯ ವಿಲೇವಾರಿಗೆ ಈಗಾಗಲೇ PDO ಅವರು ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನ ಕೊಟ್ಟರು. ಈಗ ನಿಮ್ಮ ಮುಂದೆನೆ ಅವರು ಕೆಲವು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಈ ತ್ಯಾಜ್ಯ ವಿಲೇವಾರಿ ಕುರಿತಾಗಿ ಈಗ ಅಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳೇನು, ಮತ್ತು ಈಗಾಗಲೇ ಅವರು ಹೇಳಿದಾಗೆ ಅವರಿಗೆ ಅಲ್ಲಿಯ ಜನರ ಸಪೋರ್ಟ್ ಬೇಕು. ನಮಗೆ ನಾವು ಒಂದು ವಿಲೇವಾರಿ ಘಟಕವನ್ನು ಈಗಾಗಲೇ ಅಲ್ಲಿ ತೆರಲಿಕ್ಕೆ ಒಂದು ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ, ನಮಗೆ ಜನರ ಸಪೋರ್ಟ್ ಬೇಕು ಅಂತ ಈಗಾಗಲೇ ಅವ್ರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿಮಗೆ ಅಲ್ಲಿ ಈಗ ಅಟ್ ಪ್ರೆಸೆಂಟ್ ಆಗ್ತಿರತಃ ಸಮಸ್ಯೆಗಳೇನು, ಯಾಕೆ ನೀವು ಅವರಿಗೆ ಕೈ ಜೋಡಿಸ್ತಾ ಇಲ್ಲ? ಪ್ರಥಮವಾಗಿ ನಾನು ವೀಕ್ಷಕರಿಗೆ ನಾನು ವಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಒಂದು ಸಮಸ್ಯೆ ಅಂತ ಹೇಳಿದರೆ, ನಾವು ಕಸ ವಿಲೇವಾರಿ ಮಾಡಲಿಕ್ಕೆ ನಾವು ಒಪೋಸ್ ಅಲ್ಲ. ಯಾಕೆಂತ ಹೇಳಿದರೆ, ಆ ರಸ್ತೆ ಬದಿಯಲ್ಲಿ ಕಸ ಹಾಕಿದ್ದಾರೆ, ಆ ಕಸವನ್ನು ನಾವು ನೋಡುವಾಗ ನಮಗೆ ಕೂಡ ನಾಚಿಕೆ ಆಗ್ತದೆ. ನಮ್ಮ ಬೇರೆ ಕಡೆಯಲ್ಲಿ ಎಲ್ಲ ನೋಡುವಾಗ ಆ ರಸ್ತೆಯನ್ನು, ನಮ್ಮ ಊರಿನಲ್ಲಿ ನಾವು ದಿನ ಒಂದು ಓಡಾಡುವ ರಸ್ತೆಯನ್ನು ನೋಡುವಾಗ ನಮಗೆ ನಾಚಿಕೆ ಆಗ್ತದೆ. ಅದರ ಬಗ್ಗೆ ನಾನು ನಮ್ಮ PDO ಅವ್ರ ಹತ್ರ ನಾನು ಅದಕ್ಕಿಂತ ಮೊದಲು ಫೋನ್ ಮುಖಾಂತರ ಅದರ ಬಗ್ಗೆ ನಾನು ಅವ್ರದ್ದು ಚರ್ಚೆ ಮಾಡಿದ್ದೇನೆ. ಆದರೆ ನಮ್ಮದೊಂದು ಒಪ್ಪೋಸ್ ಮಾಡೋದು ಏನಂತ ಹೇಳಿದರೆ, ನಾವು ಹೇಳಿದ ಅವರು ಈಗ ಮಾಡ್ತಿರುವಂಥ ಕೇಂದ್ರ ಸರಿ ಇಲ್ಲ ಅಂತ ಹೇಳೋದು. ಯಾಕೆಂತ ಹೇಳಿದರೆ, ಅವರು ಪ್ರಪ್ರಥಮವಾಗಿ ಅಂಥ ಒಂದು ಘಟಕವನ್ನು ಮಾಡುವಾಗ ಆ ಒಂದು ವಾರ್ಡ್ ಸಭೆ ಆಗಲಿ ಅಥವಾ ಯಾರನ್ನ ಸುತ್ತಮುತ್ತಲಿನವರೆಲ್ಲ ಕರೆದುಕೊಂಡು ಅದರ ಬಗ್ಗೆ ಒಂದು ತೀರ್ಮಾನ ಮಾಡಬೇಕಿತ್ತು. ಇಂಥ ಒಂದು ಮಾಡ್ತಾ ಇದ್ದೇವೆ, ಅದರ ಬಗ್ಗೆ ಹೇಗೆ ಮಾಡೋದು ಅಂತೇಳಿ ಅದೊಂದು ಅವರು ಮಾಡಬೇಕಿತ್ತು. ಪ್ರಥಮವಾಗಿ ಅದನ್ನು ಅವರು ಮಾಡಲಿಲ್ಲ. ಅದಕ್ಕಿಂತ ಜನರು ಅದು ರೊಚ್ಚಿಗೆದ್ದಾರೆ. ಅದು ಮಾಡಲಿಲ್ಲ ಅಂತಲ್ಲ, ಅವರಿಗೆ ಅದರ ಬಗ್ಗೆ ಹೆಚ್ಚಾಗಿ ಮಾಹಿತಿ ಇಲ್ಲ. ಈಗ ನನಗೆ ಕೂಡ ಅದರ ಬಗ್ಗೆ ಮಾಹಿತಿ ಇಲ್ಲ. ಅದು ಒಂದು. ಎರಡನೇದಾಗಿ ಆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಂತ ಹೇಳಿದರೆ, ಅದು ಒಂದು ಮಧ್ಯಭಾಗದಲ್ಲಿದೆ. ಆ ಒಂದು ನಮ್ಮ ಊರಿನ ಮಿಡ್ಲ್ ಪ್ಲೇಸಲ್ಲಿದೆ. ಅಲ್ಲಿ ಒಂದು ದೊಡ್ಡ ಒಂದು ಅಂಗನವಾಡಿ ಕೇಂದ್ರ ಇದೆ. ಹೆಚ್ಚು ಕಡಿಮೆ 40 ಮಕ್ಕಳಿಗಿಂತ ಜಾಸ್ತಿ ಅಲ್ಲಿ ಅಂಗನವಾಡಿ ಶಾಲೆಯಲ್ಲಿ ಮಕ್ಕಳು ಓದ್ತಾ ಇದ್ದಾರೆ. ನೀವು ಈ ಕಸ ವಿಲೇವಾರಿ ಮಟ್ಟ ಘಟಕದ ಪಕ್ಕದಲ್ಲಿ ಒಂದು 10 ಮೀಟರ್ ಕೂಡ ಇರಲಿಕ್ಕಿಲ್ಲ. ಒಂದು. ಎರಡನೇದಾಗಿ ಅಲ್ಲಿ ಒಂದು ಕುಡಿಯುವ ನೀರಿನ ಬಾವಿ ಇದೆ. ಒಂದು ಘಟಕ ಇದೆ, ಅದೊಂದು ಕಾಯಿನ್ ಹಾಕಿದರೆ ನೀರು ಬರುವಂಥ ಒಂದು ಘಟಕ ಇದೆ. ಆ ಘಟಕ ಇರುವಾಗ ಮತ್ತೆ ಸುತ್ತ ನೀವು ವಿಜುವಲ್ ನೋಡ್ಬೋದು. ಆ ವಿಜುವಲ್ ನೋಡುವಾಗ ಅಲ್ಲಿ ಸುತ್ತಮುತ್ತ ಒಂದು 100ಕ್ಕಿಂತಲೂ ಜಾಸ್ತಿ, ಆ ರೋಡ್ನಿಂದ ಕೆಳಗೆ ಬಂದರೆ 100ಕ್ಕಿಂತಲೂ ಜಾಸ್ತಿ ಮನೆ ಉಂಟು. ಆ ಮನೆ ಇರುವ ಪರಿಸರ ಅಂತ ಮಾತ್ರ ನಾವು ಅದನ್ನು ಒಪ್ಪೋಸ್ ಮಾಡ್ತಾ ಇದ್ದೇವೆ. ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ಅದೇ ಥರ ಅದು ಮಾಡೋದಕ್ಕೆ ನಮ್ಮದು ಒಪ್ಪೋಸ್ ಅಲ್ಲ. ನಾವು ಕಟ್ಪಾಡಿಯನ್ನು ನೋಡುವಾಗಲ್ಲ, ಕಸ ನೋಡುವಾಗ ನಮಗೆ ಬೇಸರ ಆಗ್ತದೆ. ಅದನ್ನೇ ಬೇರೆ ಜಾಗ ನೋಡ್ಬೋದಲ್ಲ ಅಂತ ಹೇಳೋದು. ನಮ್ಮ ಜಾಗದಲ್ಲಿ ಅದು ಬೇಡ. ಯಾಕಂತ ಹೇಳಿದರೆ, ಆ ಒಂದು ಮೈದಾನದಲ್ಲಿ ಒಂದು 4 ವರ್ಷದ ಹಿಂದೆ ಅಲ್ಲಿ ಒಂದು ತುಂಬ ಕಸದ ರಾಶಿ ಅಲ್ಲಿ ಕೂಡ ಬಿದ್ದಿತ್ತು. ಒಂದು ರೋಟ್ರಾಕ್ಟ್ ಸಂಸ್ಥೆಯವರು ಅದನ್ನೊಂದು ಕ್ಲೀನ್ ಮಾಡಿ 8ರಿಂದ 10 ಲೋಡ್ವರೆಗೆ ಅದೊಂದು ಕಸ ಕ್ಲೀನ್ ಮಾಡಿ ಅಲ್ಲಿ ಒಂದು ಗ್ರೌಂಡ್ ಲೆವೆಲ್ ಮಾಡಿ ಅದನ್ನು ತುಂಬ ಒಳ್ಳೆ ರೀತಿಯಲ್ಲಿ ಮಾಡಿದರು. ಅದು ಆದ ನಂತರ ಅಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಾಗ್ತದೆ, ಮತ್ತು ಇದು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವರ್ಷದಲ್ಲಿ 1-2 ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮತ್ತು ಸೌಹಾರ್ದ ಸಭೆ ನಡೀತದೆ. ಮತ್ತು ಒಂದು 100ಕ್ಕೂ ಹೆಚ್ಚು ಮನೆ ಇರೋದರಿಂದ 5 ಸೆನ್ಸ್ 3 ಸೆನ್ಸ್ನ ಮನೆ ಆದ ಕಾರಣ. ಸರ್, ಖಂಡಿತ ತಮ್ಮ ಹತ್ರ ಮಾತಾಡ್ತೇನೆ. ಒಂದು ಕರೆ ಇದೆ. ನಿಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರಮೇಶ್ ಕೋಟೆಯನ್ ಅಂತ ಕಟ್ಪಾಡಿಯಿಂದ. ರಮೇಶ್ ಕೋಟೆಯನ್ ಅವರೇ, ಹೇಳಿ ಸರ್, ತಾವು ಈ ಕುರಿತಾಗಿ ತಾವೇನು ಹೇಳ್ತೀರಾ?
ಈ ಕುರಿತಾಗಿ ಫಸ್ಟ್ ಆಫ್ ಆಲ್ ನಾನು Yes. ಸ್ಪಂದನ ಟಿವಿಗೆ ಒಂದು ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದ್ರೆ ಬಹಳ ಟೈಮದಿಂದ ಕಸ ವಿಲೇವಾರಿ ಬಗ್ಗೆ ನೀವು ಬಹಳ ಒಂದು ಕಾಳಜಿ ವಹಿಸ್ತಿದ್ದೀರಿ. ಅದಕ್ಕಾಗಿ ಪ್ರಥಮವಾಗಿ ನಿಮಗೆ ಒಂದು ವಂದನೆ. ಎಸ್ ಸರ್, ಯು ಮೋಸ್ಟ್ ವೆಲ್ಕಮ್. ಎರಡನೇದಾಗಿ ಎಸ್ ನಮ್ಮ ಕಟ್ಪಾಡಿಯ ಪಿಡಿಒ ಸಾಹೇಬರು ಇದ್ದಾರೆ, ಹಾಗೆ ಸರ್ಕಾರಿ ಗುಡ್ಡೆಯ ಚಂದ್ರ ಪೂಜಾರಿ ಇದ್ದಾರೆ. ಈಗ ಈ ಕಸ ಎಂಬುದೊಂದು ಎಸ್ ಅನಾದಿ ಕಾಲದಿಂದಲೂ ಇದ್ದ ಒಂದು ವಿಷಯ. ಒಂದು ಕಾಲದಲ್ಲಿ ವಿಲೇವಾರಿ ಅಂತ ಇರಲಿಲ್ಲ. ಇದನ್ನು ಸೃಷ್ಟಿ ಮಾಡಿದ್ಯಾರು? ಸರ್ಕಾರವೇ. ಹಾಗಾಗಿ ಸರ್ಕಾರ ಈಗ ಅದಕ್ಕೆ ಹೊಣೆ. ಎಸ್ ಒಂದು ಕಾಲದಲ್ಲಿ ನೀರು ಇರಲಿಲ್ಲ. ನೀರು ಇಲ್ಲದ್ರೆ ಎಲ್ಲಿ ಬಾವಿ ಉಂಟು ಅಲ್ಲಿಗೆ ಹೋಗಿ ಜನ ತಗೊಂಡು ಬರ್ತಿದ್ರು. ಈ ವೋಟ್ ಬ್ಯಾಂಕಿಗಾಗಿ ಟ್ಯಾಂಕರ್ ನಲ್ಲಿ ನೀರು ಸಪ್ಲೈ ಮಾಡಿ ಜನರ ಅಭ್ಯಾಸವನ್ನು ಹಾಳು ಮಾಡಿ ಈಗ ಆದ ಜನರು ಸರ್ಕಾರದ ಅಂತ ಬೇಡಿ, ಇದು ನಮ್ಮ ಜನ್ಮಸಿದ್ಧ ಹಕ್ಕು, ನೀರು ಕೊಡಿ ಅಂತ. ಹಾಗಾಗಿ ಸರ್ಕಾರ, ಇದೆಲ್ಲದಕ್ಕೂ ಕಾರಣ ಸರ್ಕಾರ ಆದದ್ರಿಂದ ಈ ಕಸ ವಿಲೇವಾರಿಯನ್ನು ಸರ್ಕಾರ ಸೂಕ್ತವಾಗಿ ಈಗ ಅಲ್ಲೆಲ್ಲ ಘಟಕಗಳಾಗಿದೆ ಅಂತ ಒಂದು ಘಟಕಗಳನ್ನು ಸ್ಥಾಪನೆ ಮಾಡಿ ಅದನ್ನು ವಿಲೇವಾರಿ ಮಾಡಬೇಕು. ಹಳ್ಳಿಗಳಲ್ಲಿ ಬಹುಮಹಡಿಯ ಕಟ್ಟಡಗಳಾಗ್ತಾವಂತೆ. ಅದು ಆಗುವಾಗ ಅವರಿಗೆ ಲೈಸೆನ್ಸ್ ಇಸುವಾಗ ಈ ಒಂದು ವೇಸ್ಟ್ ಮ್ಯಾನೇಜ್ಮೆಂಟಿನ ಬಗ್ಗೆ ಅವರಿಗೆ ಏನು ಇವರು ಹೇಳುದಿಲ್ಲ. ಒಂದು ಊರಿನಲ್ಲಿದ್ದಷ್ಟು ಮನೆ ಒಂದು ಫ್ಲಾಟ್ ನಲ್ಲಿ ಇರ್ತದೆ, ಅವರೆಲ್ಲ ಕಸ ತಂದು ಪೇಟೆಗೆ ಹಾಕುದು. ಹೀಗಿರುವಾಗ ಯಾರೇ ಆಗ್ಲಿ, ಈಗ ಗ್ರಾಮ ಸಭೆಯಲ್ಲೂ ಗಲಾಟೆ ಆಗುವುದು ಇದೇ ವಿಷಯದಲ್ಲಿ. ಮಾತನಾಡಿ ಸರ್. ಬೇರೆ ಯಾವ ವಿಷಯದಲ್ಲೂ ಗಲಾಟೆ ಆಗುದಿಲ್ಲ. ಈ ಕಸ ವಿಲೇವಾರಿ ಮತ್ತೆ ನೀರಿನ ಸಮಸ್ಯೆ, ಇದೇ ಎರಡು ವಿಷಯಕ್ಕೆ ಯಾವಾಗಲೂ ಗ್ರಾಮ ಸಭೆಯಲ್ಲಿ ಗಲಾಟೆ ಆಗ್ತದೆ. ಇದಕ್ಕೆ ಕಾರಣ ಜನರ ಹತ್ರ ಅವೇರ್ನೆಸ್ ಇಲ್ಲ, ಕಸ ತಕೊಂಡು ಹೋಗ್ಲಿಕ್ಕೆ ಜಾಗ ಇಲ್ಲ. ಇದಕ್ಕೆ ಸರ್ಕಾರವೇ ಕರೆಕ್ಟ್ ಆದ ಒಂದು ನಿಯಮವನ್ನು ಕಡ್ಡಾಯ ಮಾಡಿ ಕಸ ವಿಲೇವಾರಿಯ ಘಟಕವನ್ನು ಸ್ಥಾಪಿಸಿ ಅಲ್ಲಿ ಅದನ್ನು ಕ್ಲಿಯರ್ ಮಾಡುವುದು ಅಷ್ಟೇ ನನ್ನ ವಿನಂತಿ. ಎಸ್ ಸರ್, ಧನ್ಯವಾದಗಳು ಸರ್ ತಮ್ಮ ಮಾಹಿತಿಗಳಿಗಾಗಿ. ಈಗ ಅವ್ರು ಹೇಳ್ತಾ ಇದ್ದಾರೆ ಜನರ ಬಳಿ ಇದಕ್ಕೆ ಈ ಕುರಿತಾಗಿ ಅವೇರ್ನೆಸ್ ಇಲ್ಲ, ಸರ್ಕಾರ ಇದ್ರ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಬೇಕು. ಸರ್ಕಾರಕ್ಕೆ ಜನರ ಅವೇರ್ನೆಸ್ ತೋರಿಸ್ತಾ ಇಲ್ಲ ನಮಗೆ, ಇದರಿಂದ ಸಮಸ್ಯೆ ಆಗಿದೆ. ಅಲ್ಲಿ ಘಟಕವನ್ನ ಈಗಾಗಲೇ ತೆರೆದು ಈಗಾಗಲೇ ಒಂದು ಕೆಲಸ ಮಾಡುವಂತದ್ದನ್ನ ಸರ್ಕಾರ ಪ್ರಯತ್ನ ಪಡಬೇಕು. ಆದ್ರೆ ಜನ ಬೆಂಬಲ ಇಲ್ಲದೆ ಯಾರು ಏನು ಮಾಡಕ್ ಸಾಧ್ಯ ಅಂತ ಅವರ ಪ್ರಶ್ನೆ. ಈಗ ನಾವು ಹೇಳೋದು ಯಾಕೆ ಅದೇ ಪ್ಲೇಸ್ ಅನ್ನು ಯಾಕೆ ಚಾಯ್ಸ್ ಮಾಡಿದಿರಿ ಅಂತ ಹೇಳಿ. ಖಂಡಿತ ಅವ್ರ ಉತ್ತರ ಕೊಡ್ತಾರೆ ಸರ್. ಅದೇ ಚಾಯ್ಸ್ ಅನ್ನು ಯಾಕೆ ನಮ್ಮ ಕಟ್ಪಾಡಿ ಗ್ರಾಮ ಪಂಚಾಯತ್ ನಲ್ಲಿ ದೊಡ್ಡ ಗ್ರಾಮ ಪಂಚಾಯತ್, ಒಂದ್ ನಿಮಿಷ ದೊಡ್ಡ ಗ್ರಾಮ ಪಂಚಾಯತ್ ಆ ಪ್ಲೇಸ್ ಬಿಟ್ಟು ಬೇರೆ ಪ್ಲೇಸ್ ಇಲ್ವಾ? ನಾವು ಅದಕ್ಕೆ ವಾಪಸ್ ಖಂಡಿತವಾಗಿ ಮಾಡೋದಿಲ್ಲ. ಆ ಪ್ಲೇಸ್ ಇಲ್ವಾ? ಯಾಕಂತ ಹೇಳಿದ್ರೆ ಅವರು ಪಂಚಾಯತ್ನವರು ಬೇರೆ ಬೇರೆ ಕಡೆಗೆ ಹೋಗಿ ಅಲ್ಲಿಂದ ಒಪ್ಪೋಸ್ ಮಾಡಿದನ್ನು ಮತ್ತೆ ಈಚೆ ಬೇರೆ ತಂದು ಅಲ್ಲಿ ಬೇರೆ ಒಂದು ಜಾಗ ನೋಡಿ ಆ ಜಾಗವನ್ನು ಅಲ್ಲಿ ಪಬ್ಲಿಕ್ ವಾಪಸ್ ಮಾಡಿದಾಗ ಕೊನೆಗೆ ಬರೋದು ಸರ್ಕಾರಿ ಗುಡ್ಡೆ. ಆ ಸರ್ಕಾರಿ ಗುಡ್ಡೆ ಯಾಕೆ ಅಂತ ಹೇಳಿದ್ರೆ ಆ ಸುತ್ತಮುತ್ತ, ನಾನು ಅದನ್ನು ಮಾತಾಡುವಾಗ ಕರೆ ಬಂತು, 5 ಸೆನ್ಸು 3 ಸೆನ್ಸ್ ಇರೋ ಮನೆ ಅಲ್ಲಿ ಒಂದು ಫಂಕ್ಷನ್ಗಳಾಗ್ತದೆ ತುಂಬ. ಯಾಕಂತ ಹೇಳಿದ್ರೆ ಅಲ್ಲಿ ಒಂದು 5 ಸೆನ್ಸ್ನ ಮನೆಯಲ್ಲಿ ಒಂದು ಮದುವೆ ಫಂಕ್ಷನ್ ಅದೆಲ್ಲ ಆಗುವಾಗ ಅದು ಮಾಡ್ಲಿಕ್ಕೆ ಆಗುದಿಲ್ಲ. ಅದೊಂದು ಆ ಮೈದಾನ ತುಂಬ ಒಳ್ಳೆ ರೀತಿಯಲ್ಲಿ ಯೂಸ್ ಆಗ್ತಾ ಉಂಟು. ಆ ಯೂಸ್ ಆಗುವುದಂತ ಅದಿಂಥ ಒಂದು ಘಟಕಗಳಾಗಿ ಫಸ್ಟಿಗೆ ಹೇಳ್ತಾರೆ ನಾವು ಸ್ವಚ್ಛ ಮಾಡ್ತೇವೆ, ಕ್ಲೀನ್ ಮಾಡ್ತೇವೆ ಅಂತೇಳಿ. ಸರ್ಕಾರದ ಯಾವುದೇ ಒಂದು ಕೆಲಸ 100% ಆಗಿ ಜನರಿಗೆ ತಲುಪಿದ್ದುಂಟ ಅಥವಾ ಅದನ್ನು ಖಂಡಿತವಾಗಿ ಕರೆಕ್ಟಾಗಿ 100ಕ್ಕೆ 100% ಅದು ಕ್ಲಿಯರ್ ಆಗಿ ಮಾಡಿದ್ದು ಯಾವುದೇ ಒಂದು 100ಕ್ಕೆ 100% ಇಲ್ಲ. ಯಾಕಂತ ಹೇಳಿದರೆ ಸ್ವಚ್ಛತೆ ಮಾಡ್ತೇವೆ ಅಂತ ನಾವು ಖಂಡಿತ ಹೇಳ್ಬೋದು, ತುಂಬ ಅದರ ಬಗ್ಗೆ ಕೊಡ್ಬೋದು, ಜನರನ್ನು ಭರವಸೆ ಕೊಟ್ಟುಕೊಂಡು ಅವರಿಗೆ ಹೇಳ್ಬೋದು. ಆದರೆ ಒಂದು ಕೆಲವು ಸಮಯಗಳ ನಂತರ ಅದೊಂದು ಅಲ್ಲಿಗೆ ಸ್ಟಾಪ್ ಆಗ್ತದೆ. ಅದು ಮತ್ತೆ ಯಾರೋ ಒಬ್ಬರು ರಾತ್ರಿ ಬಂದು ಡಂಪಿಂಗ್ ಯಾರ್ಡ್ ಥರ ಬಂದು ಕಸ ಹಾಕ್ಬೋದು. ಆದರೆ ಸುತ್ತಮುತ್ತಲವರು ಎಂತ ನೋಡ್ಬೋದು, ಇದು 1 ದಿವಸ 2 ದಿವಸ ಬರ್ತದೆ, ಯಾರೋ ಒಬ್ಬರು ಹೇಳ್ಬೋದು ಅಲ್ಲಿ ಕಸ ಹಾಕ್ಲಿಕ್ಕೆ ಉಂಟು ಅಂತೇಳಿ ತಂದು ಬೇಡವಾದ ಒಂದು ವಸ್ತುಗಳನ್ನು ಹಾಕ್ಬೋದು. ಅದನ್ನು ಹಾಕಿದ ತಕ್ಷಣ ಅದು ಹಾಕಿದ ಮೇಲೆ ಅಲ್ಲಿ ಆ ದುರ್ನಾತ ಅಲ್ಲಿ ಪಕ್ಕದವರಿಗೆ ಮಾತ್ರ ಗೊತ್ತಾಗ್ತದೆ. ಚಂದ್ರಪೂಜಾರಿ ಅವರು, ಒಂದು ನಿಮಿಷ. ಸರ್ಕಾರದ ಯಾವುದೇ ಯೋಜನೆಗಳು, ಈಗ ರಮೇಶ್ ಕೋಟ್ಯಾನ್ರು ಹಿರಿಯರವರು ಕಟ್ಪಾಡಿ ಗ್ರಾಮದ ಎಲ್ಲವನ್ನ ಲೈವ್ ಆಗಿ ನೋಡುವಂಥವ್ರು, ಅವರಿಗೂ ಸಮಸ್ಯೆ ಆಗಿದೆ. ಈಗ ಮೊದಲಿಂದ ಅದು ಏನು ಹೇಳ್ತಾರೆ, ಈಗ ಪಾಪ್ಯುಲೇಷನ್ ಬೆಳೀತಾ ಹೋಗ್ತದೆ, ಈಗ ಜನ್ರೇಷನ್ ಸಹ ಬೇರೆ ರೀತಿ ಚೇಂಜ್ ಆಗಿದೆ. ಮೊದಲೆಲ್ಲ ಹಳ್ಳಿಗಳಲ್ಲಿ ಮನೆ ಹತ್ರವೇ ತಿಪ್ಪೆ ಗುಂಡಿಯನ್ನು ಮಾಡ್ತಾಯಿದ್ರು, ಅಲ್ಲೇ ಕಾಂಪೋಸ್ಟ್ ಗುಂಡಿಯನ್ನು ಮಾಡ್ತಾಯಿದ್ರು, ಹಸುಗಳನ್ನ ಸಾಕ್ತಾಯಿದ್ರು, ಹಸಿ ಕಸವನ್ನು ಹಸುಗಳಿಗೆ ಕೊಡ್ತಾಯಿದ್ರು. ಈಗ ಆ ಪದ್ಧತಿ ಇಲ್ಲ. ಎಲ್ಲ ಕಡೆ 3 ಸೆನ್ಸು 5 ಸೆನ್ಸು ಹತ್ತತ್ರ ಮನೆಗಳನ್ನ ಮಾಡ್ಕೊಂಡಿದ್ದಾರೆ. ಈಗ ಅವ್ರು ಹೇಳಿದಾಗೆ ಪ್ಲಾಟ್ಗಳು ಸ್ಟಾರ್ಟ್ ಆಗಿದೆ. ಈಗಿನ ಲೈಫ್ ಸ್ಟೈಲೇ ಚೇಂಜ್ ಆಗ್ತಾ ಹೋಗಿದೆ. ಅದು ಉಡುಪಿಯಲ್ಲಿ ಇಷ್ಟು ನಾವು ಅವೇರ್ನೆಸ್ ಇದ್ದವರು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಿದ್ರೆ ಅದಕ್ಕೆ ನೆಗೆಟಿವ್ ಆಗಿ ಫಸ್ಟೇ ನಾವು ಮಾತಾಡ್ತಾ ಕೂತ್ಕೊಂಡ್ರೆ ಯಾವ ಕೆಲಸವೂ ಆಗೋದಿಲ್ಲ ನಮ್ಮ ಹತ್ರ. ಸೊ ನಾವು ಏನು ಪ್ರಾಯೋಗಿಕವಾಗಿ ಎಲ್ಲಿಯೂ ಸಹ ನಾವು ಘಟಕ ಮಾಡಬೇಕು, ಅದೇ ಪ್ಲೇಸಲ್ಲಿ ಮಾಡಬೇಕಂತೇಳಿ ನಮ್ಮ
ಪಂಚಾಯತ್ನ ಹಠವೂ ಅಲ್ಲ. ಗ್ರಾಮ ಪಂಚಾಯತ್ನಿಂದ ಒಂದು ಘಟಕ ನಮಗೆ ಆಗಬೇಕು. ಅದು ಎಲ್ಲಿ ಆಗ್ತದೆ ಜನ ತೀರ್ಮಾನ ಮಾಡಲಿ, ಇವತ್ತೇ ತೀರ್ಮಾನ ಮಾಡಲಿ, ಫೈನಲೈಸ್ ಮಾಡಿ ಕೊಡಲಿ. ಅದನ್ನು ಯಾವ ರೀತಿ ತಗೊಂಡು ಹೋಗಬೇಕು ಕೇಳುವ ಅಧಿಕಾರ ನಿಮ್ಮ ಇವತ್ತು ಏನು ವಾಹಿನಿಯಲ್ಲಿ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೇನೆ ಗ್ರಾಮ ಪಂಚಾಯತ್ನ ಪರವಾಗಿ ಅಥವಾ ಗ್ರಾಮದ ಪರವಾಗಿ, ನಿಮಗೂ ಸಹ ಕೇಳುವಂತ ಅಧಿಕಾರ ನಾಳೆಗೆ ಇರ್ತದೆ. ಈ ಸರ್ಕಾರದ ಈ ಒಂದು ಮಾಹಿತಿ, ಸ್ವಚ್ಛ ಗ್ರಾಮ ಮಾಹಿತಿ ಇಡೀ ನಿಮ್ಮ ಇಂಡಿಯಾದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಸಿಕ್ಕಿದೆ ಅಂತ ನಾನು ಎಣಿಸ್ತೇನೆ. ಕಟ್ಪಾಡಿ ಗ್ರಾಮ ಪಂಚಾಯತಲ್ಲಿ ಪ್ರತಿ ಗ್ರಾಮ ಸಭೆಯಲ್ಲಿ ನೀವು ಎಣಿಸ್ಲಿಕ್ಕಿಲ್ಲ, ಪ್ರತಿ ಮನೆ ಮನೆಗೆ ಭೇಟಿ ಕೊಟ್ಟು ಕರಪತ್ರಗಳನ್ನ ಕೊಟ್ಟು ಪೈಪ್ ಕಾಂಪೋಸ್ಟನ್ನು ಹೇಗೆ ಮಾಡಬೇಕು, ಸ್ಯಾಗ್ರಿಗೇಷನ್ ಹೇಗೆ ಮಾಡಬೇಕು, ಕಳೆದ 6 ತಿಂಗಳು ನಾನು ಮಾಡಿದ್ದೇನೆ. ಅದನ್ನು ಜನರಿಗೆ ಅವೇರ್ನೆಸ್ ಇಲ್ಲ ಅಂತಲ್ಲ, ಜನರಿಗೆ ಅವೇರ್ನೆಸ್ ಇದೆ. ನನ್ನಲ್ಲಿ ಯಾಕೆ ಮಾಡಬೇಕು, ನಮ್ಮ ಪರಿಸರದಲ್ಲಿ ಯಾಕೆ ಬೇಕು, ಈ ದ್ವಂದ್ವದಿಂದ ಈ ಒಂದು ವಿಲೇವಾರಿ ಹಿಂದೆ ಹೋಗ್ತಾ ಇದೆ. ಇದರಲ್ಲಿ ಸೂಪರ್ ಫೈನ್ ಆದಂಥ ಒಂದು ನಿದರ್ಶನಗಳು ನಮ್ಮ ಕಣ್ಮುಂದೆ ಇದೆ. ಇವರಿಗೆ ಬೇಕಿದ್ರೆ ನಾನು ಒಂದು ಗ್ರಾಮ ಸಭೆಯನ್ನು ಕಂಡಕ್ಟ್ ಮಾಡ್ತೇನೆ. ಗ್ರಾಮ ಸಭೆಯನ್ನು ಕಂಡಕ್ಟ್ ಮಾಡಿ ಅಲ್ಲಿ ಅಂದರೆ ಆದಷ್ಟು ಬೇಗ ಆಗಬೇಕು, ಯಾವುದೇ ಆದರೂ ಒಂದು ಆದಷ್ಟು ಬೇಗ ಅದಕ್ಕೊಂದು ಅಂತಿಮ ತೀರ್ಮಾನವನ್ನು ನಾವು ತಗೋಬೇಕು. ಇದನ್ನು ಮುಂದುವರಿಸ್ಕೊಂಡು ಹೋದಂತೆ ಈಗ ಏನು ಟೆಂಡರನ್ನು ತಗೊಂತ ಇದ್ದಾನೆ ಅವನು ನೀವು ಎಣಿಸಿ 1 ತಿಂಗಳು ಕಸ ತೆಗಿಲಿಲ್ಲ, ಕಟ್ಪಾಡಿ ಗ್ರಾಮ ಪಂಚಾಯತಿಯಲ್ಲಿ ಕಸ ತೆಗಿಲಿಲ್ಲ ಅಂದರೆ ನಾವು ಏನು ಮಾಡಬೇಕು? ನಾವು ಆ್ಯಸ್ ಎ ಪ್ರಜೆಯಾಗಿ, ಅಧಿಕಾರಿ ಬೇರೆ, ನಾನು ಪ್ರಜೆಯಾಗಿ ಅಥವಾ ನಾನು ಊರಿನವನಾಗಿ ನನ್ನ ತ್ಯಾಜ್ಯವನ್ನು ನಾನು ಹೇಗೆ ಮಾಡಬೇಕು? ನನ್ನ ಮನೆಯಲ್ಲೇ ಒಂದು ಫಂಕ್ಷನ್ ಆಯಿತು, ನನ್ನ ತ್ಯಾಜ್ಯವನ್ನು ಯಾವ ರೀತಿ ವಿಲೇವಾರಿ ಮಾಡಬೇಕು? ಈಗ ನನಗೂ ಕೇಳುವ ಅಧಿಕಾರ ಇಲ್ಲ. ನನ್ನ ಹತ್ರ ನಾನೊಂದು ವ್ಯವಸ್ಥೆ ಮಾಡಿ ಗ್ರಾಮ ಪಂಚಾಯತ್ ಅವರು ವ್ಯವಸ್ಥೆ ಮಾಡಿ ಕೊಡಲಿಲ್ಲ ಹೇಳಿದ ಮೇಲೆ, ಕಟ್ಪಾಡಿ ಗ್ರಾಮ ಪಂಚಾಯತ್ನ ಸದಸ್ಯರಿದ್ದೇವೆ, ಅಧ್ಯಕ್ಷರಿದ್ದೇವೆ, ನಾವೊಂದು ಬಾಡಿ ಇದ್ದೆ, ಅಧಿಕಾರಿಗಳಿದ್ದಾರೆ, ಆಡಳಿತ ಇದೆ, ನಾವೊಂದು ವ್ಯವಸ್ಥೆಯನ್ನು ಈ ಥರದ್ದು ನಾವು ವ್ಯವಸ್ಥೆ ಮಾಡಿದ್ದೇವೆ. ನೀನು ದಯವಿಟ್ಟು ಅಲ್ಲಿಗೆ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ನೀನು ಇದೇ ರೀತಿ ಕೊಡಬೇಕಂತೇಳಿ ನಮಗೆ ಕೇಳುವ ಹಕ್ಕಿದೆ. ಇವಾಗ ರೋಡಲ್ಲಿ ಸಿಕ್ಕಿದಲ್ಲಿ ಎಲ್ಲಿ ಜಾಗ ಸಿಗ್ತದೆ ಅಲ್ಲಿ ನಾನು ಈ ಹಿಂದೆ ಹೋಲಿ ಕ್ರಾಸಲ್ಲಿ CC ಕ್ಯಾಮರಾವನ್ನು ಅಳಿಸಿದ್ದು, ಇದೇ ರಮೇಶ್ ಕೋಟೆಯವರು ಅದ್ರ ಬಗ್ಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ. CC ಕ್ಯಾಮರಾ ಅಳವಡಿಸಿದ್ದು, ಆದರೆ ಅಲ್ಲಿ ತ್ಯಾಜ್ಯ ಕಮ್ಮಿ ಆಯಿತು, ಲೊಕೇಶನ್ ಚೇಂಜ್ ಆಯಿತು. ತ್ಯಾಜ್ಯದ್ದು ನಮ್ಮಲ್ಲಿ ಅದೇ ಸಮಸ್ಯೆ, ಲೊಕೇಶನ್ ಮಾತ್ರ ಚೇಂಜ್ ಆಗ್ತಾ ಹೋಗ್ತದೆ. ಸೊ ಇದಕ್ಕೆ ದಯವಿಟ್ಟು ಎಲ್ಲಿ ಮಾಡಬೇಕನ್ನುವ ತೀರ್ಮಾನವನ್ನು ಸಹ ಜನರಿಗೆ, ಇದು ಪಂಚಾಯತಿಂದ ಯಾವುದೇ ಫೋರ್ಸಬಲಿ ಇಲ್ಲ. ನಮಗೆ ರಿಸೋರ್ಸ್ ಮಾಡಬೇಕು, ಕಸವನ್ನು ನಾವು ವಿಲೇವಾರಿ ಮಾಡಬೇಕು, ನಮ್ಮ ಹಂತದಲ್ಲಿ ಮಾಡಬೇಕು, ಎಲ್ಲಿ ಮಾಡಬೇಕಂತೇಳಿ ಜನ ತೀರ್ಮಾನ ಮಾಡಬೇಕು. ಎಸ್, ಖಂಡಿತ ಇದ್ರ ಬಗ್ಗೆ ಇನ್ನಷ್ಟು ಮಾತುಕತೆಗಳನ್ನ ನಡೆಸೋಣ. ಈಗಾಗಲೇ ನೋಡ್ತಾ ಇದ್ದಾರೆ ಕಟಪಾಡಿ ಭಾಗದಲ್ಲಿ ಯಾವ ರೀತಿಯಾಗಿ ಕಸ ವಿಲೇವಾರಿಯ ಸಮಸ್ಯೆಗೆ ಎದುರಾಗಿದೆ ಅಂತ. ಈ ಕುರಿತಾಗಿ ಹಲವು ಬಾರಿ ಸ್ಪಂದನ ವಾಹಿನಿ ವರದಿಯನ್ನ ಬಿತ್ತರಿಸಿದೆ. ಸಂಪೂರ್ಣವಾಗಿ ಇವತ್ತು ಅದಕ್ಕೊಂದು ಶಾಶ್ವತ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಬಹುದು. ಎಸ್, ಒಂದು ಪುಟ್ಟ ವಿರಾಮ, ಬೇಗ ವಾಪಸ್ ಬರ್ತೇನೆ. ವಿರಾಮದ ಬಳಿಕ ಕಸ ವಿಲೇವಾರಿ ಬೇಕೋ ಬೇಡವೋ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನೀವು ಗಮನಿಸ್ತಾ ಇರಬಹುದು ಕಟಪಾಡಿ ಭಾಗದಲ್ಲಿ ಯಾವ ರೀತಿಯಾಗಿ ಕಸ ವಿಲೇವಾರಿ ಆಗದೆ, ಅಲ್ಲಿಯ ಜನರಿಗೆ ಈಗ ಸಮಸ್ಯೆ ಆಗ್ತಾ ಇದೆ. ಹಾಗೂ ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಬಹುದಿತ್ತು, ಹಾಗೂ ಅಲ್ಲಿಯ ಜನರು ಈ ಒಂದು ಪಂಚಾಯತಿಗೆ ಯಾವ ರೀತಿಯಾಗಿ ಕೈ ಜೋಡಿಸಬೇಕಿತ್ತು ಅನ್ನೋದ್ರ ಕುರಿತಾಗಿ ಈಗ ನಾವು ಚರ್ಚೆನ ನಡೆಸ್ತಾ ಇದ್ವಿ. ಈಗಾಗಲೇ ಹಲವು ಬಾರಿ ನಾವೀಗ ಮಾತಾಡ್ತಾ ನಾವು ಹೇಳಿದ್ವಿ ಯಾವ ನಿಟ್ಟಿನಲ್ಲಿ ಸರ್ಕಾರ ಇದಕ್ಕೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ. ಎಸ್ ಸರ್, ಆ ಕುರಿತಾಗಿ ಮಾತಾಡ್ತೇನೆ. ಒಂದು ಕರೆ ಇದೆ. ನಿಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಮಸ್ತೆ ಸರ್, ನಿಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನನ್ನ ಹೆಸರು ಯಶೋಧ್ ಅಂತ ಹೇಳಿ ಸುಭಾಷ್ ಮಾತಾಡ್ತಿರೋದು. ಸುಭಾಷ್ ನಗರದಿಂದ. ಎಸ್ ಸರ್, ಹೇಳಿ ಸರ್. ಈಗ ಕಸ ವಿಲೇವಾರಿ ಕುರಿತಾಗಿ ತಾವೇನ್ ಹೇಳ್ತೀರಿ ಕಟಪಾಡಿ ಭಾಗದಲ್ಲಿ? ಈಗ ನಮ್ಮ NIS ಹೇಳಿದ್ರು ಕಟ್ಪಾಡಿ ಅಂದ್ರೆ ಕಸ ಅಂತ ಎಲ್ಲಿ ಹಾಕುದು ಅಂತ ಹೇಳಿ. ಹೇಳ್ತೇನೆ ಅಂದ್ರೆ ಈಗ ಒಂದೊಂದು ಬಸ್ ಸ್ಟಾಪ್ ಇದೆಲ್ಲ, ಅಲ್ಲಿಗೆ ಒಂದು ಈ ಕಸದೊಂದು ತೊಟ್ಟಿಯ ಮಾಡಿ ಅಲ್ಲಿಗೆ ಈಗ ಅಲ್ಲಿಗೆಲ್ಲ ಕಸ ಹಾಕ್ತಾರೆ ದೊಡ್ಡಿ ಮಾಡಿದ್ರೆ, ಅಲ್ಲಿಂದ ಅವ್ರ ಪಂಚಾಯತ್ ಒಂದು ವ್ಯಾನ್ ಮಾಡಿ ಉಂಟಲ್ಲ, ಅಲ್ಲಿಂದ ಕಸವನ್ನು ಕಲೆಕ್ಟ್ ಮಾಡಿ ಬಿಡಿನ ಗುಡ್ಡಿ ಹಾಕ್ಬೋದಲ್ಲ ಅವರಿಗೆ. ಖಂಡಿತ ಸರ್, ಈ ಕುರಿತು ಮಾತಾಡ್ತಾರೆ. ಈಗ ಮತ್ತೊಂದು ಹೇಳಿದ್ರು, ಈಗ ಬೇರೆ ಪ್ಲೇಸ್ ಅಂತ ಹೇಳಿದ್ರೆ ಈಗ ಅವರ ಮನೆಯಿಂದ ಇದ್ರೆ ಅವರಿಗೆ ಈಗ ಮಾಡ್ತಾರ ಪರ್ಮಿಷನ್ ಕೊಡ್ತಾರ ಅಲ್ಲಿಗೆ ಮಾಡ್ಲಿಕ್ಕೆ.
ಈಗ ಅವರದ್ದು ಮನೆ ಈಗ ನಮ್ಮ ಸರ್ಕಾರಿ ಗುಡಿಯಲ್ಲಿ ಇದ್ರೆ ಅವರ ಅದಕ್ಕೆ ಪರ್ಮಿಷನ್ ಕೊಡ್ತಾರೆ ಮಾಡ್ಲಿಕ್ಕೆ ಕಸ ಹಾಕೋದು. ಇಲ್ಲಿ ಒಂದು ಸ್ಕೂಲ್ ಇದೆ, ದೇವಸ್ಥಾನ ಇದೆ, ಮತ್ತು ಮದ್ರಸೆ ಇದೆ ಎಲ್ಲ, ಮತ್ತು ಒಂದು 110 ಮನೆಯವರೆಲ್ಲ ಇದ್ದಾರೆ ಇಲ್ಲಿ. ಮತ್ತೆ ಕುಡಿಯುವ ನೀರಿನ ಘಟಕ ಇದೆ. ಇದಿಷ್ಟೆಲ್ಲ ಇರುವಾಗ ಇವರು ಇಲ್ಲಿ ಇದು ಮಾಡುದು ಸರಿಯಲ್ಲ. ಅಂದ್ರೆ ಇವರೆಲ್ಲ ಕಲಿತರು, ಇವರಿಗೆ ಗೊತ್ತುಂಟು ಎಲ್ಲಿ ಯಾವಾಗ ಹೇಗೆ ಮಾಡ್ಬೇಕಂತ ಹೇಳಿ. ಈಗ ಮತ್ತೆ ನಮ್ಮ ಚಂದ್ರ ಪೂಜಾರಿ ಅವರಿಗೆ ಒಂದು ಮಾತು ಹೇಳಿದ್ರು, ಹಾಗೆ ಅವ್ರು ಕರೆಕ್ಟ್ ಹೇಳಿದ್ರು. ಅಂದ್ರೆ ಸುತ್ತಮುತ್ತ ಎಲ್ಲ ಗ್ರಾಮಸ್ಥ ಇರುವಾಗ ಉಂಟಲ್ಲ, ಇವರು ಆ ಪ್ಲೇಸ್ ಅಲ್ಲಿ ಮಾಡೋದು ಸರಿಯಲ್ಲ. ಅಂದ್ರೆ ಅವರಿಗೆ ಗೊತ್ತಾಗ್ತದೆ, ನಾವು ಹೇಳ್ಬೇಕಂತ ಇಲ್ಲ ಇನ್ನಷ್ಟೇ ಅವರಿಗೆ. ಅಂದ್ರೆ ಅವ್ರು ಮಾತಾಡುದಂದ್ರೆ ಈಗ ಹೇಳಿದ್ರಲ್ಲ ಕಸ, ಈಗ ನಮ್ಮ ಊರಿನ ಸರ್ಕಾರಿ ಗುಡ್ಡೆಯಲ್ಲಿ ಯಾರು ಸಹ ಕಸ ಎಲ್ಲ ಅಲ್ಲೆಲ್ಲಿ ಹಾಕುವವರು ಯಾರು ಇಲ್ಲ ಇಲ್ಲಿ. ಅಂದ್ರೆ ಬೇರೆಯವರಲ್ಲಿ ಅಂತೇಳಿ ಇಲ್ಲಿಗೆ ಬಂದು ಮಾಡ್ಬೇಕಂತ ಏನಿಲ್ಲಲ್ಲ. ಖಂಡಿತ. ಎಸ್ ಸರ್, ಈ ಕುರಿತು ಮಾತಾಡ್ತೇವೆ. ಧನ್ಯವಾದಗಳು ಸರ್ ತಮ್ಮ ಮಾಹಿತಿಗಳಿಗಾಗಿ. ಈಗಾಗಲೇ ಅವರು ಈಗ ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಸಮಸ್ಯೆ ಬಂದಾಗ ಈಗ ನಾನು ನಮ್ಮ ಪಂಚಾಯತ್ ಹೇಳಿದರೆ ನಾನೊಬ್ಬ ಆ್ಯಸ್ ಎ ಅಧಿಕಾರಿಯಾಗಿ ಈ ಥರ ಕಾರ್ಯಕ್ರಮಗಳು ನಮ್ಮಲ್ಲಿ ನಡೀತಾ ಉಂಟು. ಸ್ವಚ್ಛ ಭಾರತ್ ಮಿಷನ್ ಅಡಿ ಈ ಒಂದು SRLM ಘಟಕವನ್ನು ಮಾಡ್ಬೋದು ಅನ್ನುವ ಬಗ್ಗೆ ಸರ್ಕಾರದ ನಿರ್ದೇಶನದ ಬಗ್ಗೆ ನಾನು ಮಾತಾಡೋದು. ನಾವು ಎಲ್ಲಿಯೂ ಜಾಗ ಫಿಕ್ಸ್ ಮಾಡಲಿಕ್ಕೆ ಹೋಗಲಿಲ್ಲ. ಏನಂತ ಹೇಳಿದರೆ ನಮಗೆ ಅದು ತ್ಯಾಜ್ಯ ವಿಲೇವಾರಿ ಘಟಕವೇ ಅಲ್ಲ, ಒಂದು ಫ್ಯಾಕ್ಟ್ರಿಯಲ್ಲಿ ಹೇಗೆ ಮಾಡ್ತಾ ಇದ್ದಾರೆ. ಸೊ ಇವರಿಗೆ ಅವೇರ್ನೆಸ್ ಇಲ್ಲ ಅಂತ ಕಾಣ್ತದೆ. ಸೊ ಅದನ್ನೊಂದು ಇವರು ಲೈವ್ ಆಗಿ ನೋಡಲಿ, ಇಲ್ಲ ಅಂತ ಹೇಳಿದರೆ ನಮ್ಮನ್ನು ಭೇಟಿ ಮಾಡಲಿ. ಸೊ ಅಲ್ಲಿಯೇ ಆಗಬೇಕಂತೇಳಿ ಪಂಚಾಯತ್ನವರ ಹಠವೂ ಅಲ್ಲ, ಪಂಚಾಯತ್ನವ್ರು ಅಲ್ಲಿಯೇ ಮಾಡಬೇಕಂತ ಹೇಳಿ ಗ್ರಾಮದಲ್ಲಿ ಒಂದು ನಮ್ಮ ತ್ಯಾಜ್ಯವನ್ನು ನಾವು ವಿಲೇವಾರಿ ಮಾಡಬೇಕು. ಅವ್ರು ಮಾತಾಡ್ಬೇಕು ಹೇಳಿದ್ರು ಬೀಡಿನ ಗುಡ್ಡೆಯಲ್ಲಿ ಮಾಡ್ಬೋದು ಅಂತೇಳಿ. ಬೀಡಿನ ಗುಡ್ಡೆಯಲ್ಲಿ ಈಗ ಉಡುಪಿ ನಗರಸಭೆಯದ್ದೇ ಕಸವನ್ನು ಅವ್ರಿಗೆ ವಿಲೇವಾರಿ ಮಾಡಲಿಕ್ಕೆ ಕಷ್ಟ ಉಂಟು. ನಮ್ಮ ಊರಿನದ್ದು ನಮ್ಮ ಮನೆಯ ಕಸವನ್ನು ನಾವು ಬೇರೆಯವರಿಗೆ ವಿಲೇವಾರಿ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಈಗ ನಮ್ಮ ಜಿಲ್ಲಾಡಳಿತದ್ದು ವ್ಯವಸ್ಥೆ ಸಹ ಪ್ರತಿಯೊಂದು ಗ್ರಾಮ ಪಂಚಾಯತ್ ಈ ಒಂದು ಘಟಕವನ್ನು ಮಾಡ್ಕೊಂಡು ಅವರವರ ಸ್ವಚ್ಛ ಮಾಡಿದರೆ ಇಡೀ ಉಡುಪಿ ಜಿಲ್ಲೆ ಸ್ವಚ್ಛ ಜಿಲ್ಲೆಯನ್ನು ಆಗಿ ಪರಿವರ್ತನೆ ಮಾಡ್ಬೋದು. ನಮ್ಮ ಕಸಕ್ಕೆ ನಾವೇ ಹೊಣೆಗಾರರು. ನಮ್ಮ ಏನು ತ್ಯಾಜ್ಯ ಉಂಟು ಅದನ್ನು ನಾವು ಅದನ್ನು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು. ನಮಗೆ ಯಾವುದೇ ಆ ಜಾಗದಲ್ಲೇ ಆಗಬೇಕನ್ನುವ ಯಾವುದೇ ಭಾವನೆ ಇಲ್ಲ. ಸೊ ನಮಗೆ ಅವರು ಸಹ ಊರಿನಲ್ಲಿ ವಾಸವಿರೋರು, ನಾವು ಸಹ ವಾಸವಿರೋರು, ಎಲ್ಲಿ ಬೇಕು ಮಾತಾಡೋಣ ಸರ್. ಈ ಕುರಿತು ಜಾಗವನ್ನು ಒಂದು ಕರೆ ಇದೆ. ನಿಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್ ಸರ್ ನಾವು ಸರ್ಕಾರಿ ಗುಡ್ಡೆಯಿಂದ. ಸರ್ ನಿಮ್ಮ ಹೆಸರು? ಕಾರ್ತಿಕ್ ಅಂತ. ಕಾರ್ತಿಕ್ ಅವರು, ಈ ಕುರಿತಾಗಿ ತಾವೇನು ಹೇಳ್ತೀರಿ ಕಸ ವಿಲೇವಾರಿ ಕುರಿತಾಗಿ ಕಟಪಾಡಿ ಭಾಗದಲ್ಲಿ? ಸರ್ ಅದು 5 ಸೆನ್ಸ್ ಜಾಗದಲ್ಲಿ ಕಸ ವಿಲೇವಾರಿ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಸರ್, ಅದರಿಂದ ಮನೆಯವರಿಗೆ ಎಷ್ಟು ಪೆಟ್ಟು ಬೀಳುತ್ತೆ ಸರ್ ಅದರಿಂದ? ಅಲ್ಲಿ ಈಗ ಬೇರೆ ಕಡೆಯದ್ದೆಲ್ಲ ಕಸ ತಂದಲ್ಲಿ ಹಾಕಿದ್ರೆ ಅದರ ಸ್ಮೆಲ್ ನಾವು ಹೇಗೆ ಕುತ್ಕೊಳ್ಳೋದಲ್ಲಿ? ಆ PDO ಅವರಿಗೆ ಅಷ್ಟು ಸಹ PDO ಅವರು ಇದ್ದಾರಾ ಸರ್ ಅಲ್ಲಿ ಲೈವ್ ಅಲ್ಲಿ? ಖಂಡಿತ ಇದ್ದಾರೆ ಸರ್, ಇಲ್ಲೇ ಇದ್ದಾರೆ ಸರ್. ಅವರ ಹತ್ರ ಕೊಡಿ ಖಂಡಿತ, ಮಾತನಾಡಿ ಸರ್, ಮಾತನಾಡಿ. PDO ಅವರು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ಮಾತನಾಡಿ. ಹಲೋ ಸರ್, ನಮಸ್ತೆ. ನಮಸ್ತೆ ಹೇಳಿ ಸರ್. ಸರ್ ಈ ಕಸ ತಂದು ನೀವು ಅಲ್ಲಿ ಹಾಕ್ತೇವೆ ಅಂತ ಹೇಳಿದ್ರು ಅಂಗನವಾಡಿ ಗ್ರೌಂಡ್ ಅಲ್ಲಿ? ಅಂಗನವಾಡಿ ಗ್ರೌಂಡಲ್ಲೇ ಅಂತಲ್ಲ ಇವರೇ, ಅಂಗನವಾಡಿ ಗ್ರೌಂಡಲ್ಲಿ ಮಾಡುವಂಥ ಪ್ರಮೇಯ ಇಲ್ಲ. ಯಾಕೆ ಅಂತ ಹೇಳಿದರೆ ಈಗಾಗಲೇ ಗ್ರಾಮ ಪಂಚಾಯತ್ ಸದಸ್ಯರೆಲ್ಲ ಭೇಟಿ ಕೊಟ್ಟು ನಿಟ್ಟೆ ಗ್ರಾಮ ಪಂಚಾಯತಲ್ಲಿ ಯಾವ ರೀತಿ ಅದನ್ನು ವಿಲೇವಾರಿ ಮಾಡಬೇಕನ್ನುವ ಬಗ್ಗೆ ಈಗಾಗಲೇ ನೋಡಿ ಬಂದಿದ್ದಾರೆ. ಒಂದು ತೀರ್ಮಾನ ಮಾಡಿತ್ತು ಪಂಚಾಯತ್ನಲ್ಲಿ. ಈ 3 ಮೊನ್ನೆ ನೀವು ಒಂದು ನಿಮಿಷ ನಾನು ಹೇಳುವುದನ್ನು ಕೇಳಿ. ಈಗ ನಾವೇನು ಅದನ್ನು ವೈಜ್ಞಾನಿಕ ರೀತಿಯಲ್ಲಿ ವಿಲೇವಾರಿ ಮಾಡ್ತಾ ಇದ್ದೇವೆ, ಅದು ಯಾವುದೇ ಕಸದ ತೊಟ್ಟಿ ಆಗಲಿ ಕಸದ ನಿಮ್ಮ ಗಾರ್ಬೇಜನ್ನು ತಗೊಬಂದು ಸ್ಟಾಕ್ ಮಾಡುವಂಥ ಯಾರ್ಡ್ ಅಲ್ಲ ಅದು. ಅದರಲ್ಲಿ ರಿಸೋರ್ಸ್ ಮಾಡಿ ಅದನ್ನು ನಾವು ಒಳ್ಳೆ ವೈಜ್ಞಾನಿಕ ರೀತಿಯಲ್ಲಿ ಈಗಾಗಲೇ ವಾರಂಬಳ್ಳಿ ನಿಟ್ಟೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಅದೇ ನಿರ್ದೇಶನದ ಮೇಲೆ ನಾವು ಮಾಡುವಂಥದ್ದು. ನಿಮಗೆ ಮಾಹಿತಿ ಕೊರತೆ ಇದೆ, ದಯವಿಟ್ಟು ನೀವು ಅದನ್ನ ಕಸ ಹೇಳುವಾಗೆ ಇಲ್ಲ. ನೀವು ದಯವಿಟ್ಟು ಅದನ್ನ ಒಮ್ಮೆ ನಿಟ್ಟೆ ಗ್ರಾಮ ಪಂಚಾಯತಿಗೆ ಹೋಗಿ ಅಥವಾ ವಣಸೆ ಗ್ರಾಮ ಪಂಚಾಯತಿಗೆ ಹೋಗಿ. ಈಗಾಗಲೇ ಕಾರ್ಕಳದಲ್ಲಿ 16 ಗ್ರಾಮ ಪಂಚಾಯತು, ಮತ್ತೆ ಕುಂದಾಪುರದಲ್ಲಿ 22 ಗ್ರಾಮ ಪಂಚಾಯತು, ಉಡುಪಿಯಲ್ಲಿ 9 ಪಂಚಾಯತ್ಗಳಲ್ಲಿ ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಅದೊಂದು ಫ್ಯಾಕ್ಟ್ರಿ ಸರ್. ನಿಮ್ಗೆ ತಪ್ಪು ಭಾವನೆ ಖಂಡಿತ ನೋಡಿ. ಹಾಗೆ ನನ್ನ ಇಂಟೆನ್ಷನ್ ಅಲ್ಲ ಅದು. ನನ್ನ ಇಂಟೆನ್ಷನ್ ಸರ್ಕಾರಿ ಗುಡ್ಡೆಯಲ್ಲೇ ಆಗ್ಬೇಕಂತಲ್ಲ. ಸೂಕ್ತ ಜಾಗ ಎಲ್ಲಿ ಉಂಟು ನಮ್ಗೆ ಬೇಕಾ ಬೇಡವಾ? ನಮ್ಗೆ ಈಗ ತ್ಯಾಜ್ಯ ವಿಲೇವಾರಿ ಕಟಪಾಡಿಗೆ ತ್ಯಾಜ್ಯ ವಿಲೇವಾರಿ ಬೇಕಾ ಬೇಡವಾ? ತ್ಯಾಜ್ಯ ವಿಲೇವಾರಿ ಕಟಪಾಡಿಗೆ ಬೇಕಾ ಬೇಡವಾ? ನಾನು ಸರ್ಕಾರಿ ಗುಡ್ಡೆ ವಿಷಯದ ಮಾತ್ರ ಮಾತಾಡ್ತಾ ಇಲ್ಲ.
ಸರಿ, ಕಟ್ಪಾಡಿ ಗ್ರಾಮ ಪಂಚಾಯತ್ ಅಲ್ಲಿ ತ್ಯಾಜ್ಯ ವಿಲೇವಾರಿ ಮಾಡ್ಬೇಕಾ ಬೇಡವಾ? ಒಂದೇ ಅಲ್ಲ, ಎಲ್ಲರಿಗೂ ಮನೆ ಇದೆ ಎಲ್ಲ ಕಡೆಯಲ್ಲಿ. ಎಸ್ ಸರ್, ಈಗ ಪಿಡಿಒ ಅವರು ಒಂದು ನಿಮಗೆ ನೇರವಾಗಿ ಕೇಳ್ತಾ ಇದ್ದಾರೆ, ಕಟಪಾಡಿ ಭಾಗದಲ್ಲಿ ತ್ಯಾಜ್ಯ ವಿಲೇವಾರಿ, ಕಸ ವಿಲೇವಾರಿ ಬೇಕೋ ಬೇಡವೋ ಅಂತ. ಅಲ್ಲ, ಕಟಪಾಡಿ ಅದರಲ್ಲಿ ಬೇಕು, ಬೇಡ ಅಂತ ಯಾರು ಹೇಳುವುದಿಲ್ಲ. ಯಾಕಂದ್ರೆ ಕಸವನ್ನು ತಗೊಂಡೋಗಿ ಬೇರೆ ಎಲ್ಲಿ ಹಾಕುವಾಗ ಇಲ್ಲ, ಬೇಕು. ಯಾವ್ದು ಒಂದು ಮನೆಗಳು ತುಂಬಾ ಕಮ್ಮಿ ದೂರದಲ್ಲಿರೋದು ಯಾವ್ದಾದ್ರು ಜಾಗ ಇದ್ರೆ ಅಲ್ಲಿ ತಗೊಂಡೋಗಿ ಕಸವನ್ನು ಹಾಕಲ್ಲಿ, ಅದಕ್ಕೆ ಬೇಡ ಹೇಳುದಿಲ್ಲ. ಖಂಡಿತ ಸರ್, ಖಂಡಿತ ನಿಮ್ಮ ಒಪಿನಿಯನ್ಗೆ ನಾವು ಸ್ವಾಗತ ಬಯಸ್ತೇವೆ. ಅಂತ ಜಾಗ ಎಲ್ಲಾದ್ರೂ ಕಟ್ಪಾಡಿಯಲ್ಲಿ ಇದ್ರೆ ದಯವಿಟ್ಟು ಅದನ್ನ ತಾವೆಲ್ಲ ಮುಂದೆ ಬರಬೇಕು. ಯಾಕೆಂತ ಹೇಳಿದ್ರೆ ನಿಮ್ಗೆ ಎಲ್ರಿಗೂ ಸಮಸ್ಯೆ, ತ್ಯಾಜ್ಯದ ಸಮಸ್ಯೆ. ಸೊ ಅದನ್ನ ನಾವು ಯಾವ ರೀತಿಯಲ್ಲಿ ವಿಲೇವಾರಿ ಮಾಡ್ಬೇಕನ್ನುವಂಥದ್ದು ನನಗೆ ಸರ್ಕಾರಿ ಗುಡ್ಡೆ ಆಗ್ಲಿ ಬೇರೆ ಪ್ರದೇಶ ಆಗ್ಲಿ ಅಲ್ಲ, ನೀವು ಹೇಳಿದಾಗೆ ನಿರ್ಜನ ಪ್ರದೇಶದಲ್ಲಿ ಮಾಡ್ಬೇಕು ಹೇಳ್ತೀರಿ. ನಮ್ಗೆ ಆ ಜಾಗವನ್ನ ಊರಿನವರೆಲ್ಲ ಸೇರಿ ಮಾಡಿ ಕೊಟ್ರೆ ದಯವಿಟ್ಟು ಆದಷ್ಟು ಬೇಗ ಮಾಡ್ಬೇಕು. ಯಾಕೆಂತ ಹೇಳಿದ್ರೆ ತ್ಯಾಜ್ಯ ವಿಲೇವಾರಿ ಗ್ರಾಮ ಪಂಚಾಯತಿಗೊಂದು ದೊಡ್ಡ ತಲೆನೋವಾಗಿದೆ. ಸ್ಪಂದನ ಟಿವಿ ಇದ್ರ ಬಗ್ಗೆ ವರದಿಗಳನ್ನ ಮಾಡಿ ಇದಕ್ಕೆ ಫಲಶ್ರುತಿಯನ್ನು ಸಹ ನಿಮಗೆ ನೇರವಾಗಿ ತೋರಿಸಿದೆ. ನಮ್ಮ ಹಂತದಲ್ಲಿ ನಾವು ಯಾವ ರೀತಿ ಮಾಡ್ಕೋಬೇಕನ್ನುವ ಬಗ್ಗೆ ಈಗಾಗಲೇ ಗ್ರಾಮ ಪಂಚಾಯತ್ ನಿಮ್ಮ ಒಟ್ಟಿಗಿದೆ. ನೀವು ದಯವಿಟ್ಟು ಆ ಸೂಕ್ತ ಸ್ಥಳವನ್ನು ಎಲ್ಲರೂ ಸೇರಿ ಅದನ್ನು ಒಂದು ವಿಲೇವಾರಿ ಘಟಕಕ್ಕೆ ಅಥವಾ ನಾವು ಅದನ್ನು ಯಾವ ರೀತಿ ಸ್ಯಾಗ್ರಿಗೇಷನ್ ಮಾಡ್ಕೊಂಡು ಮಾಡಬೇಕು, ನಮ್ಮ ಗ್ರಾಮವನ್ನು ನಾವು ಯಾವ ರೀತಿಯಲ್ಲಿ ಸ್ವಚ್ಛ ಇಡಬೇಕು ಅನ್ನುವ ಬಗ್ಗೆ ನಮ್ಮೊಟ್ಟಿಗೆ ಕೈ ಜೋಡಿಸ್ಬೇಕಂತೇಳಿ ನಾನು ಕೇಳ್ತೇನೆ. ಹೌದು ಸರ್, ಕೈ ಜೋಡಿಸಬಹುದು. ಅದೇ ಗ್ರಾಮ ಪಂಚಾಯತ್ ತಾಲೂಕು ಸರ್, ಈ ಕುರಿತಾಗಿ ಮಾತಾಡ್ತಾರೆ ಅಭಿವೃದ್ಧಿ ಅಧಿಕಾರಿಗಳು, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಸರ್, ಧನ್ಯವಾದಗಳು ತಮ್ಮ ಮಾಹಿತಿಗಳಿಗಾಗಿ. ನಾನು ಪಿಡಿಒ ಸರ್ ಹತ್ರ ಬರೋದಕ್ಕೆ ಮುಂಚೆ ಮುಖ್ಯವಾಗಿ ನಮ್ಮ ಚಂದ್ರ ಪೂಜಾರಿ ಹತ್ರ ಬರ್ತೇನೆ. ಈಗ ಈ ಸಾರ್ವಜನಿಕರು ಕೂಡ ಹೇಳ್ತಾ ಇದ್ದಾರೆ, ಆ ಭಾಗದಲ್ಲಿ ಈಗ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ, ನಿಮಗೆ ಈಗ ಆ ಜಾಗದಲ್ಲಿ ಕಸ ವಿಲೇವಾರಿ ಮಾಡ್ಲಿಕ್ಕೆ ಆ ಜಾಗ ನಿಮ್ಗೆ ಬೇಡ ಅಂತ ಆದ್ರೆ ಆ ಭಾಗದ ಜನತೆಯಾಗಿ ನೀವು ಯಾವ ಜಾಗವನ್ನ ಈಗ ಸೆಲೆಕ್ಟ್ ಮಾಡಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಕೊಡೋದ್ರ ನಿಲುವನ್ನ ತೆಗೆದುಕೊಂಡಿದ್ದೀರಾ? ಹಾಗಾದ್ರೆ ಅಂದ್ರೆ ಗ್ರಾಮ ಪಂಚಾಯತಿನ ವ್ಯಾಪ್ತಿಗೆ ಯಾವ ಏರಿಯಾ ಎಲ್ಲ ಬರ್ತದೆ ಅಂತೇಳಿ ಅದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಅಥವಾ ಸಂಬಂಧಪಟ್ಟ ಇದು ಪಂಚಾಯತ್ ಸದಸ್ಯರಿಗೆಲ್ಲ ಗೊತ್ತಿರ್ತದೆ. ಅದನ್ನು ನಾವು ಇಂಥ ಜಾಗದಲ್ಲಿ ಮಾಡಿ ಅಂತ ನಮಗೆ ಪರ್ಟಿಕ್ಯುಲರ್ ಆಗಿ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ನಾವು ಹೇಳೋದು ನಮ್ಮ ಜಾಗದಲ್ಲಿ ಬೇಡ, ಅದು ಜನನಿಬಿಡ ಪ್ರದೇಶ, ಅಲ್ಲಿ ಬಂದರೆ ತುಂಬ ತೊಂದರೆ ಆಗ್ತದೆ. ಅದನ್ನು ಯಾವ ರೀತಿಯಲ್ಲಿ ಸ್ವಲ್ಪ ದಿವಸ ಮೇಂಟೈನ್ ಮಾಡಿದ್ದನ್ನು ಆಮೇಲೆ ಮೇಂಟೈನ್ ಮಾಡೋದಿಲ್ಲ ಎನ್ನುವ ಉದ್ದೇಶ ಮಾತ್ರ. ಅದು ನೋಡಿ, ಒಣ ಕಸ ಹಸಿ ಕಸ ಅಂತ ಹೇಳ್ತದೆ, ಮತ್ತೆ ತಂದು ಹಾಕು. ನಾನು ಈಗ ಇದಕ್ಕೆ ಮೊದಲೇ ಹೇಳಿದ್ದೇನೆ, ತಂದು ಹಾಕಿದರೆ ಎಂತ ಮಾಡೋದು, ತಂದು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದಲ್ಲದೆ ಅಂಥ ಸರ್ಕಾರಿ ಗುಡ್ಡೆಯಿಂದ ಒಳಗಿಂದ ಬರುವಾಗ ಆ ಕಸಗಳೆಲ್ಲ ರಸ್ತೆ ಬದಿಯಲ್ಲೆಲ್ಲ ಲೋಡ್ ಮಾಡ್ಕೊಂಡು ಬರುವಾಗ ಅದು ಕೆಳಗೆಲ್ಲ ಬೀಳುವಂಥ ಇದು ಪ್ರಸಂಗಗಳು ಇರ್ತದೆ. ಅದನ್ನು ಬಂದ್ ಮಾಡಿ ಬರುವಂಥದ್ದು ಅದೆಲ್ಲ ಇರುವುದಿಲ್ಲ. ಮತ್ತು ಹೆಚ್ಚಾಗಿ ಮಳೆ ಬಂದ ಸಂದರ್ಭದಲ್ಲಿ ಅದು ಒಣ ಕಸಗಳೇ ಹಸಿ ಕಸ ಆಗ್ತದೆ. ಗೊತ್ತಲ್ಲ, ನಾವೀಗ ಬೇರೆ ವಾರಂಬಳ್ಳಿ ಇರ್ಬೋದು, ಬೇರೆ ಇರ್ಬೋದು, ನಾವು ಉದಾಹರಣೆಯನ್ನು ತುಂಬ ಕೊಡ್ಬೋದು. ಆದರೆ ಅದನ್ನು ಮುಂದಿನ ದಿನಗಳಲ್ಲಿ ಹೇಗೆ ಮಾಡ್ಕೊಂಡು ಹೋಗ್ತಾರೆ, ಸ್ವಚ್ಛತೆ ಮಾಡಬೇಕು ಸರ್. ನಾನು ಹೇಳ್ತೇನೆ, ಸ್ವಚ್ಛತೆ ಮಾಡಿದ್ರೆ ಅಲ್ಲೊಂದು ಅಂಗನವಾಡಿ ಕೇಂದ್ರ ಉಂಟು, ಆ ಗ್ರೌಂಡಲ್ಲಿ ನಿಂತರೆ ಅಂಗನವಾಡಿ ಕೇಂದ್ರ ಕಾಣೋದಿಲ್ಲ, ಅಲ್ಲಿ ಸ್ವಚ್ಛತೆ ಇಲ್ಲ. ಅಂಗನವಾಡಿ ಕೇಂದ್ರ ಮುಚ್ಚಿ ಹೋಗಿದೆ. ಒಂದು ಘಟಕ ಉಂಟು, ಆ ಘಟಕಕ್ಕೆ ನೀರು ತರಲಿಕ್ಕೆ ಒಂದನೇದಾಗಿ ಹೇಳ್ತೇನೆ, ಅದಕ್ಕೆ ಎಷ್ಟು ಲಕ್ಷ ಆಗಿರ್ಬೋದು ಅಂತ ನನಗೆ ಗೊತ್ತಿಲ್ಲ. ಆ ಲಕ್ಷ ಇವರು ಕಸ ಹಾಕುವ ರೀತಿಯಲ್ಲಿ ಅದನ್ನು ಬೇಕೋ ಬೇಡೋ ಅಂತ ಕೇಳದೆ ಅದನ್ನು ಹಾಕಿದ್ದೀರಿ. ಅಲ್ಲಿ ಅದನ್ನು ಎಷ್ಟು ಜನ ಯೂಸ್ ಮಾಡ್ತಾ ಇದ್ದಾರೆ, ಆ ಸುತ್ತಮುತ್ತಲಿನವ್ರದ್ದು ನಾವು ಕೇಳಬೇಕಿತ್ತು, ಇಂಥದ್ದೊಂದು ಮಾಡಿದರೆ ನೀವು ಯೂಸ್ ಮಾಡ್ತೀರ. ಅಷ್ಟು ದುಡ್ಡು ಸಾರ್ವಜನಿಕರ ದುಡ್ಡು ಅದು. ಪಂಚಾಯತಿಂದ ಬಂದಿರ್ಬೋದು, ಯಾವುದೇ ತಾಲೂಕು ಪಂಚಾಯತಿಂದ ಬಂದಿರ್ಬೋದು, ಕೇಂದ್ರದಿಂದ ಬಂದಿರ್ಬೋದು, ಆದರೆ ಅದು ಜನರು ಪಬ್ಲಿಕ್ನ ದುಡ್ಡು. ಅಂಥ ದುಡ್ಡನ್ನು ಇಂಪ್ಲಿಮೆಂಟ್ ಮಾಡುವಾಗ ಅದು ಪಬ್ಲಿಕ್ಕಿಗೆ ಬೇಕಾ ಬೇಡ ಅಂತೇಳಿ ಅದನ್ನು ನಾವು ನೋಡಬೇಕಿತ್ತು. ಅದು ಈಗ ಒಂದು ನೀರು ಬೇಕು ಅಂತೇಳಿ, ಈಗ ಮಳೆಗಾಲ ನೀರು ಬೇಡ, ಈಗ ನೋಡಿ ಅಲ್ಲಿ ಆ ನೀರಿಗೆ ಹೋಗಬೇಕಾದ್ರೆ ಅಲ್ಲಿ ತುಂಬ ಇದು ಬಂದಿದೆ, ಇದು ಹುಲ್ಲು ಬಂದಿದೆ, ಮತ್ತು ಅದು ಬೇರೆ ಏನೋ ಒಂದು ಐಟಮ್ ಇದು ಬಂದಿದೆ, ಅದು ಅದಕ್ಕೆ ಏನು ಹೇಳ್ತಾರೆ, ಖಂಡಿತ ಮಾತಾಡ್ತೇನೆ. ಒಂದು ಕರೆ ಇದೆ, ನಿಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನನ್ನ ಹೆಸರು ರಿಯಾಜ್ ಅಂತ. ಎಸ್ ಸರ್, ಈಗ ಕಟಪಾಡಿ ಭಾಗದ ಕಸ ವಿಲೇವಾರಿ ಕುರಿತಾಗಿ ತಾವೇನ್ ಹೇಳ್ತೀರಿ ರಿಯಾಜ್ ಅವರೇ? ನೋಡಿ ಸರ್, ಅವರು ಈಗ ಪಿಡಿಒ ಹೇಳಿದ್ರಲ್ಲ ವಿನಾಯಕ್ ಬೇಗ್ ಅವರು, ಎಸ್, ಈಗ ಇಲ್ಲಿ ನಮ್ಮ ಸರ್ಕಾರಿ ಗುಡ್ಡೆಯಲ್ಲಿ ಮಾಡ್ತೇನೆ ಅಂತ ಹೇಳ್ತಿದ್ದಾರಲ್ಲ. ಖಂಡಿತ ಇಲ್ಲ. ಈಗ ನೋಡಿ, ಸರ್ಕಾರಿ ಗುಡ್ಡೆಯಲ್ಲಿ ಅಂಗನವಾಡಿ ಶಾಲೆ ಓಪನ್ ಆಗಿ ಇಲ್ಲಿ ತನಕ ನಾವು ಹುಟ್ಟಿದಿಂದಲೂ ಇಲ್ಲಿಯೇ ಇದೆ, ಅದು ಹತ್ತಿರನೇ ಅವ್ರು ಮಾಡ್ಬೇಕಂತ ಹೇಳ್ತಿದ್ದಾರಲ್ಲ, ಅವ್ರಿಗೆ ಬೇರೆ ಜಾಗ ಎಲ್ಲಿ ಇಲ್ವಾ? ಈಗ ಚಂದ್ರ ಪೂಜಾರಿ ಅವರು ಹೇಳಿದ್ರು ನಮ್ಮ ಊರಲ್ಲಿ ಬೇಡ ಅಂತ, ಅವರು ಕರೆಕ್ಟ್ ಆಗಿ ಮಾತಾಡ್ತಿದ್ದಾರೆ. ಆದ್ರೆ ಅವರ ವಿರುದ್ಧವಾಗಿ ಮಾತಾಡ್ತಿದ್ದಾರೆ ವಿನಾಯಕ್ ಬೇಗ್ ಅವರು, ಅಲ್ಲಿ ಮಾಡ್ತೇನೆ ಇಲ್ಲಿ ಮಾಡ್ತೇನೆ ಅಂತ ಹೇಳ್ತಾರಲ್ಲ.
ಎಸ್ 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 ಈ ಕುರಿತಾಗಿ ಖಂಡಿತ ಎಸ್ ಎಸ್ ಸರ್ ಹೇಳಿ ಸರ್ ಸರ್ ನಾವ್ ಹೇಳುದೇನಂದ್ರೆ ಪ್ರತಿಯೊಂದು ನೋಡಿ, ಈಗ ಸರ್ಕಾರ ಗುಡ್ಡೆ ಹೇಳೋರು ಒಂದು 4-5 ಅವರು ಇದು ಹಾಕಿದ್ರು ಅಂತಲ್ಲ ಸರ್, ವೇಸ್ಟೇಜ್ ಅದು ಬಾಕ್ಸ್ ಹಾಕಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಬರ್ತದ? ಇಲ್ಲಲ್ಲ. ಮತ್ತು ನಮ್ಮ ಸರ್ಕಾರ ಗುಡ್ಡೆಯಲ್ಲಿ ಎಷ್ಟೋ ರೋಡ್ಗಳು ಓಟ್ ಹಾಕುವಾಗ ಮುಂಚೆ ಇರ್ತಿದೆ, ಈಗ ರೋಡ್ಗಳಲ್ಲಿ ಹೊಂಡಗಳು ತುಂಬಾ ಬಿದ್ದಿದೆ. ಈಗ ಅದನ್ನು ಸರಿ ಮಾಡೋರು ಯಾರಿಲ್ಲ. ಈಗ ಹೋಗಿ ಅಲ್ಲಿಗೆ ಕಣ್ಣು ಹಾಕಿದ್ದಾರೆ ನಮ್ಮ ಸರ್ಕಾರಿ ಗುಡ್ಡೆ. ಸರ್ ಕಸ ವಿಲೇವಾರಿ ಕುರಿತಾಗಿ ಈಗ ನಾವು ಮಾತುಕತೆಗಳನ್ನ ನಡೆಸ್ತಾ ಇದ್ದೇವೆ. ಎಸ್ ಇದ್ರ ಬಗ್ಗೆ PDO ನಿಮ್ಗೆ ಕಂಪ್ಲೀಟ್ ಆಗಿ ವರದಿಯನ್ನು ಕೊಡ್ತಾರೆ. ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ಎಸ್ ಈಗಾಗಲೇ ಅವ್ರು ಹೇಳಿದ್ರು ಯಾಕೆ ಈ ನಿಟ್ಟಿನಲ್ಲಿ ಇವರೊಂದು ಈ ರೀತಿಯಾದ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ. ಎಸ್ ನಾನು ನಿಮ್ಮ ಹತ್ರ ಬರ್ತೇನೆ ಸರ್. ಚಂದ್ರ ಪೂಜಾರಿ ನೀವು ಮಾತನ್ನ ಮುಂದುವರಿಸಿ. ಈಗಾಗಲೇ ಆ ಕುರಿತಾಗಿ ನಿಮಗೆ ಆ ಭಾಗದಲ್ಲಿ ನಿಮಗೆ ಈಗ ಅದು ಬೇಡ ಅಂತ ಆದ್ಮೇಲೆ ನೀವು ಅವರಿಗೆ ಬದಲಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತಾ ಇಲ್ಲ. ಆದ್ರೆ ಅಲ್ಲಿ ನೀವೇ ಒಂದು ಗ್ರಾಮಸ್ಥರೇ ಕುಳಿತು ಯಾವುದಾದ್ರೂ ಒಂದು ಘಟಕವನ್ನು ಕೂಡ ಈಗ ಅಭಿವೃದ್ಧಿ ಒಂದು ಪಂಚಾಯತ್ ವ್ಯಾಪ್ತಿಗೆ ಕೊಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇಲ್ಲ. ಅದಕ್ಕೆ ಕಂಪ್ಲೀಟ್ ಆಗಿ ಅಪೋಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಡಪಾಡಿ ಭಾಗದಲ್ಲಿ ಈಗ ಕಸ ವಿಲೇವಾರಿ ಮಾಡದೇ ಇದ್ರೂ ಕೂಡ ಕಷ್ಟನೇ. ನಿಮಗೆ ಆಗಬೇಕಾಗಿರೋದು ಕಸ ವಿಲೇವಾರಿ ಆಗ್ಲೇಬೇಕು. ಖಂಡಿತವಾಗಿ ನಿಮಗೆ ಜಾಗದ ಅವಶ್ಯಕತೆ ಇದೆ. ಈಗ ಜಾಗದ ಅವಶ್ಯಕತೆ ಈ ನಿಟ್ಟಿನಲ್ಲಿ ಗ್ರಾಮಸ್ಥರೇ ಕುಳಿತು ಯಾವ್ದಾದ್ರು ಒಂದು ತೀರ್ಮಾನಕ್ಕೆ ಬರ್ಬೋದಿತ್ತಲ್ವ? ಹಾಗಾದ್ರೆ ಕಟ್ಪಾಡಿ ಗ್ರಾಮ ಪಂಚಾಯತ್ನಲ್ಲಿ ತುಂಬಾ ಇರ್ಬೋದು. ನಾನು ಹೇಳಿದೆ ಅವರಿಗೆ ಗೊತ್ತಿರ್ತದೆ ಆ ಜಾಗವನ್ನು ಸೆಲೆಕ್ಟ್ ಮಾಡಲಿ, ಜನ ಕಡಿಮೆ ಇರುವಂಥ ಜಾಗ, ಅಥವಾ ಅದು SLRM ಆ ಪ್ರಾಜೆಕ್ಟ್ ಎಲ್ಲ ಪಂಚಾಯತ್ನಲ್ಲಿ ಕೂಡ ಅದು ಮಾಡಬೇಕು ಅಂತಿದೆ. ಯಾಕೆ ನಾವು ಒಂದು 4-5 ಪಂಚಾಯತ್ನವರು ಒಟ್ಟಾಗಿ ಒಂದು ಒಳ್ಳೆ ಜಾಗ ನೋಡಿಕೊಂಡು ಯಾವುದೋ ಒಂದು ಕಾಡು ಪ್ರದೇಶ ಇರುವಂಥ ಜಾಗದಲ್ಲಿ ಅದನ್ನೊಂದು ಕೊಂಡೋಗಿ ಅದೊಂದು 3-4 ಪಂಚಾಯತ್ನವರು ಒಟ್ಟಾಗಿ ಹಾಕಿ ಒಂದು ದೊಡ್ಡ ಒಂದು ಘಟಕ ಮಾಡಬಾರ್ದು. ಇದು ಇಲ್ಲೇ ಕಟ್ಪಾಡಿಯಲ್ಲೇ ಮಾಡಬೇಕು ಅಂತ ನನ್ನ ಪ್ರಕಾರ ಇರಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅದು ಆ ಘಟಕ ಮಾಡುವಾಗ ತುಂಬ ಖರ್ಚಾಗ್ತದೆ. ಆ ಖರ್ಚನ್ನು 4 ಗ್ರಾಮ ಪಂಚಾಯತ್ನವರು ಒಟ್ಟಿಗೆ ಮಾಡಿ ಒಂದು ಒಳ್ಳೆ ದೊಡ್ಡ ಪ್ರಾಜೆಕ್ಟ್ ಆಗಲಿ, ದೂರ ಒಂದು ಎಲ್ಲಿಯಾದ್ರೂ ಮಾಡಲಿ. ಕಾಡು ಇದ್ದ ತುಂಬಾ ಚಂದ್ರಪೂಜಾರಿ ಅವರು ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಕಾಡಿದ್ದ ಜಾಗದಲ್ಲಿ ಒಂದು ಅವಕಾಶ ಈಗ ಆಲ್ರೆಡಿ ಸರ್ ಅದಕ್ಕೂ ಸಹ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಎಲ್ಲಿಯೂ ಸಹ ಇದೇ ರೀತಿ ಅಪೋಸ್ಗಳು ಎಲ್ಲಿ ಸಹ ಈಗ ಬೇರೆ 4 ಮಲ್ಟಿ ವಿಲೇಜನ್ನು ಸೇರಿಸಿ ಮಾಡ್ಲಿಕ್ಕೆ ಹೋದರೆ ನಮ್ಮ ಕಟ್ಪಾಡಿಯದು ಕಸ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬರುವಂಥದ್ದು ಬೇಡ. ನಾನು ಸರ್ಕಾರಿ ಗುಡ್ಡೆಯನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ ಯಾವುದೇ ಕಾರಣಕ್ಕೂ. ದಯವಿಟ್ಟು ನೀವು ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲಿಯೂ ಸಹ ನಮಗೆ ಸೂಕ್ತ ಸರ್ಕಾರಿ ಸ್ಥಳ ಎಲ್ಲಿ ಇತ್ತು, ಸೊ ಅದರಲ್ಲಿ ನಾವು ಸದಸ್ಯರ ತೀರ್ಮಾನದ ಮೇರೆಗೆ ಅಲ್ಲಿ ಒಂದು ಹೋಗಿ ಮೆಜರ್ಮೆಂಟ್ ಮಾಡಲಿಕ್ಕೆ ಹೋದದ್ದು ಅಷ್ಟೇ. ಅದು ಬೇಕೋ ಬೇಡವೋ ಜನರು ತೀರ್ಮಾನ ಮಾಡಲಿಕ್ಕೆ ನಾವು ಈಗಾಗಲೇ ಅಲ್ಲಿ ಮೀಟಿಂಗನ್ನು ಸಹ ಅರೇಂಜ್ ಮಾಡಲಿಕ್ಕೆ ಮಾಡಿದ್ದೇವೆ. ಅಷ್ಟರೊಳಗಡೆ ಅಪೋಸ್ಗಳು ಬಂತು. ಅದಕ್ಕೆ ನಾವೀಗ ನಾಳೆ ಬೆಳಿಗ್ಗೆ ಎದ್ದ ಕೂಡಲೇ ಸರ್ಕಾರಿ ಗುಡ್ಡೆಯಲ್ಲಿ ಮಾಡ್ತೇವೆ ಅನ್ನುವಂಥದ್ದಲ್ಲ. ಕಟಪಾಡಿ ಗ್ರಾಮದ್ದು ತ್ಯಾಜ್ಯ ವಿಲೇವಾರಿ ಮಾಡಬೇಕು. ಅದು ಎಲ್ಲಿ ಮಾಡಬೇಕು, ಏನು ಮಾಡಬೇಕು, ಈ ಬಗ್ಗೆ ಗ್ರಾಮಸ್ಥರು, ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಆಗುವಂತ. ಕೈ ಜೋಡಿಸುವ ನಿಟ್ಟಿನಲ್ಲಿ ಸರ್ ಈಗಾಗಲೇ ಗ್ರಾಮಸ್ಥರ ಆರೋಪ ಇರಬಹುದು. ಈಗಾಗಲೇ ಚಂದ್ರ ಪೂಜಾರಿ ಅವರು ಕೂಡ ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಮಗೆ ಅಲ್ಲಿಯೇ ಘಟಕ ಸ್ಥಾಪನೆ ಮಾಡುವ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ, ನಮಗೆ ಅವರು ಮಾಹಿತಿಯನ್ನೇ ಕೊಟ್ಟಿಲ್ಲ. ಈಗಾಗಲೇ ಆಲ್ರೆಡಿ ಸರ್ವೆ ಮಾಡ್ಲಿಕ್ಕೆ ಬಂದಾಗ ಘಟಕಕ್ಕೆ ಸರ್ವೆ ಮಾಡ್ಲಿಕ್ಕೆ ಬಂದಾಗ ಒಬ್ಬರು ಅಲ್ಲಿ ಕೇಳಿದ್ರು, ನಮ್ಮ PDO ಹತ್ರ ಕೇಳಿದ್ರು, ಅದು ನೀವು ಏನು ಮಾಡ್ತಾ ಇದ್ರಿ, ನಾವಿಲ್ಲಿ ನೀರು ಚೆಕ್ ಮಾಡ್ಲಿಕ್ಕೆ ಬಂದಿದೆ ಅಂತ ಹೇಳಿದ್ರೆ. ಯಾಕೆಂತ ಹೇಳಿದ್ರೆ ಖಂಡಿತ ಇಲ್ಲಲ್ಲ, ಅದಕ್ಕೆ ಪುರಾವೆಗಳುಂಟು. ಯಾಕಂತ ಹೇಳಿದ್ರೆ ನೀವು ಬಂದದ್ದು ಅದು ಇರ್ಬೋದು, ನೀರಿನ ಬಗ್ಗೆ ಇರ್ಬೋದು, ಆದರೆ ಆ ಜಾಗವನ್ನು ನೀವು ನೋಡ್ಬೇಕಿತ್ತು. ನೀವು ಅದನ್ನು ಮಾಡುವ ಮೊದಲು ಆ ಸುತ್ತಮುತ್ತಲಿನ ಒಂದು 10-20 ಮನೆಯವರನ್ನಾದ್ರು, ಆ ಪಕ್ಕದಲ್ಲಿರುವ ಮನೆಯವರನ್ನಾದ್ರು ಈ ಪ್ರಯತ್ನ ಮಾಡುವ ಮೊದಲೇ ಪಂಚಾಯಿತಿಯ ಕೆಲಸವನ್ನು ಸಾರ್ವಜನಿಕರಿಗೆ ನಾನು ಒಪ್ತೇನೆ, ಖಂಡಿತ ಒಪ್ತೇನೆ. ಇದು ಈ ಒಂದು ಏನು ನಮ್ಮ 24 ಸದಸ್ಯರ ತಂಡ ನಾವು ಹೋಗಿ ಪರಿಶೀಲನೆ ಮಾಡಿದ್ದೇವೆ. ಪರಿಶೀಲನೆ ಮಾಡಿದಲ್ಲಿ ಇದರಿಂದ ಪ್ರಕೃತಿಗೆ ಯಾವುದೇ ಇದು ಜನರಿಗಾಗಲಿ ಯಾರಿಗೂ ಸಮಸ್ಯೆ ಇಲ್ಲ. ಅದನ್ನು ಮನಗಂಡಿದ್ದಾರೆ, ಸದಸ್ಯರು ಸಹ ಮನಗಂಡಿದ್ದಾರೆ. ಸೊ ಇದರಲ್ಲಿ ಏನಾಗಿದೆ ಅಂತ ಹೇಳಿದರೆ, ನಮಗೆ 3 ಆಪ್ಷನಲ್ಲಿ ಜಾಗ ಉಂಟು. ಅದು ಎಲ್ಲಿ ಅಂತ ಬೇಡ, 3 ಆಪ್ಷನಲ್ಲಿ ಸರ್ಕಾರಿ ಜಾಗ ಉಂಟು. ಸರ್ಕಾರಿ ಜಾಗವನ್ನು ಯುಟಿಲೈಸ್ ಮಾಡುವಂಥದ್ದು ನಮ್ಮ ಕರ್ತವ್ಯ. ಬಟ್ ನಾನು ಅದರಲ್ಲೇ ನಾವು ಬೆಳಿಗ್ಗೆ ಮಾಡ್ತೇವೆ ಅಂತ ಅಲ್ಲ. ಜನರು ವಿರೋಧ ಮಾಡೋದು ಸಹಜ. ಅದು ನಾನು ಮೊದಲೇ ಹೇಳಿದ್ದೇನೆ, ತ್ಯಾಜ್ಯ ವಿಲೇವಾರಿ ಹೇಳಿದ ಕೂಡಲೇ ನಮಗೆ ಕಾನ್ಸೆಪ್ಟ್ ಬರೋದು ದೊಡ್ಡಣ್ಣಗುಡ್ಡೆಯದ್ದು. ಅಲ್ಲಿ ಈ ಥರ ಕಸ ವಿಲೇವಾರಿ ಮಾಡಿ ಮದ್ದಿಂದೆಲ್ಲ ಪ್ರಾಯೋಗಿಕವಾಗಿ ಸಮಸ್ಯೆಗಳು ಸ್ಟಾರ್ಟ್ ಆಗಿದೆ. ಅದು ಬ್ಯಾಂಗ್ಳೂರನ್ನು ಬಿಡಲಿಲ್ಲ, ನಿಮ್ಮ ದೊಡ್ಡ ದೊಡ್ಡ ಮಲ್ಟಿ ಸಿಟಿಗಳನ್ನು ಸಹ ಬಿಡಲಿಲ್ಲ. ಸೊ ಈಗ ನಮ್ಮ ತ್ಯಾಜ್ಯಕ್ಕೆ
ನಾವು ಏನು ಮಾಡಬೇಕು, ಗ್ರಾಮಸ್ಥರು ಗ್ರಾಮಸ್ಥರು ಕೂತ್ಕೊಂಡು ಅದನ್ನ ನಾವು ತೀರ್ಮಾನ ಮಾಡಬೇಕು. ಇದರಿಂದ ಮಾಹಿತಿ ಬೇಕಿದ್ರೆ ಖಂಡಿತ ನಾವು ಗ್ರಾಮ ಪಂಚಾಯತ್ ಒಟ್ಟಿಗಿದ್ದೇವೆ. ಯಾರಿಗೆಲ್ಲ ಅದರಿಂದ ಸಾಧಕ ಬಾಧಕಗಳನ್ನ ಬಗ್ಗೆ ಚರ್ಚೆ ಮಾಡ್ಲಿಕ್ಕೂ ಸಹ ನಾವಿದ್ದೇವೆ. ನಂತರ ಅವರಿಗೆ ಬೇಕಾದ್ರೆ ಕರ್ಕೊಂಡು ಹೋಗುವಂಥದ್ದು, ಗ್ರಾಮ ಸಭೆಗಳಲ್ಲಿ ವಿಡಿಯೋ ಕ್ಲಿಪ್ಗಳನ್ನು ಹಾಕುವಂಥದ್ದು, ನಿಮ್ಮ ಸ್ಪಂದನ ಟಿವಿಯಲ್ಲಿ ಬಂದಂಥ ವರದಿ ಫಲಶ್ರುತಿ ಏನುಂಟು, ವರದಿ ಏನುಂಟು, ಎಲ್ಲಿಯದು ವಾರಂಬಳ್ಳಿಯದು ವರದಿ ಏನುಂಟು, ಸೊ ಪ್ರತಿಯೊಂದನ್ನು ಸಹ ನಾವು ತೋರಿಸ್ಲಿಕ್ಕೆ ಸಿದ್ಧ ಇದ್ದೇವೆ. ಆದರೆ ನಮಗೆ ಕಸ ವಿಲೇವಾರಿ ಮಾಡಬೇಕಲ್ಲ. ಗ್ರಾಮ ಪಂಚಾಯತಿಗೆ ಅದೊಂದು ದೊಡ್ಡ ಹೊಣೆ. ಗ್ರಾಮ ಪಂಚಾಯತಿ PDO ಮಾತ್ರ ಹೊಣೆಗಾರ ಅಲ್ಲ. ನಾವು ಸಾರ್ವಜನಿಕರಾಗಿ ಎಲ್ರಿಗೂ ನಮ್ಮ ಕರ್ತವ್ಯ ಅದು. ನಮ್ಮ ಮನೆ ತ್ಯಾಜ್ಯವನ್ನು ನಾವು ಎಲ್ಲಿ ಉತ್ಪತ್ತಿ ಮಾಡ್ತಾ ಇದ್ದೇವೆ ಅದನ್ನು ನಾವು ವಿಲೇವಾರಿ ಮಾಡುವಂಥದ್ದು ನಮ್ಮ ಕರ್ತವ್ಯ. ಚಂದ್ರ ಪೂಜಾರಿ ಅವರು ಹೇಳಿದ್ರು ಈಗಾಗಲೇ ಈ ಕುರಿತಾಗಿ ಗ್ರಾಮ ಪಂಚಾಯತ್ ಕಡೆಯಿಂದ ಈಗ ನಮ್ಮ ಪಂಚಾಯತ್ ಸಂಪೂರ್ಣವಾಗಿ ಜನರ ಜೊತೆಗಿದೆ ಅಂತ. ಹಾಗಾದ್ರೆ ನೀವು ಪಂಚಾಯತಿಂದ ಏನೆಲ್ಲ ಅಪೇಕ್ಷೆಯನ್ನ ಪಡ್ತಾ ಇದ್ದೀರಿ? ಹಾಗಾದ್ರೆ ಕಸ ವಿಲೇವಾರಿ ಕುರಿತಾಗಿ ಈಗಾಗಲೇ ಅವರು ನಿಮ್ಮ ಜೊತೆ ಯಾವಾಗಲೂ ಇದ್ದೇವೆ ಹೇಳ್ತಿದ್ದಾರೆ, ಆದ್ರೆ ಯಾವ ರೀತಿಯಾದ ಅಪೇಕ್ಷೆಯನ್ನ ತಾವು ಇಟ್ಕೊಂಡಿದ್ದೀರಿ? ಹಾಗಾದ್ರೆ ಕಸ ವಿಲೇವಾರಿ ಮಾಡಲಿಕ್ಕೆ ಅವರು ಸೂಕ್ತವಾದ ಒಂದು ಜಾಗ ಕಂಡುಹುಡುಕಿದರೆ ನಾವು ನಮ್ಮಿಂದ ಏನಾಗಬೇಕು ಅದನ್ನು ನಾವು ಪ್ರಯತ್ನ ಪಟ್ಟು ಅದಕ್ಕೆ ನಾವು ಯಾವ ರೀತಿಯಲ್ಲಿ ಕೂಡ ಸಹಕಾರ ಕೊಡ್ತೀವಿ. ಖಂಡಿತ ಮಾತಾಡ್ತೇನೆ ಸರ್, ಮಾತಾಡ್ತೇನೆ. ಒಂದು ಕರೆ ಇದೆ. ನಿಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ಅನಿಲ್ ಅಂತ, ಸರ್ಕಾರಗುಡ್ಡೆಯಿಂದ. ಅನಿಲ್ ಅವರೇ, ಈ ಕುರಿತಾಗಿ ತಾವೇನ್ ಹೇಳ್ತೀರಾ? ಅನಿಲ್ ಅವರೇ, ಕಟಪಾಡಿ ಭಾಗದ ಕಸ ವಿಲೇವಾರಿ ಕುರಿತಾಗಿ. ಖಂಡಿತವಾಗಿ ಕಸ ವಿಲೇವಾರಿ ಅದು ಆಗ್ಲೇಬೇಕು, ಅದಕ್ಕೆ ಘಟಕ ಬೇಕೇ ಬೇಕು. ಆದ್ರೆ ಈಗ ಸೆಲೆಕ್ಟ್ ಮಾಡಿದ ಸ್ಥಳ ಮಾತ್ರ ಅದು ತುಂಬಾ ಪಾಪ್ಯುಲೇಟೆಡ್ ಏರಿಯಾ ಮತ್ತೆ ತುಂಬಾ ಕಂಜೆಸ್ಟೆಡ್ ಏರಿಯಾ. ಜನಸಂಖ್ಯೆ ಮಾತ್ರವಲ್ಲ, ರಸ್ತೆ ಕೂಡ ಕಿರಿದಾಗಿದೆ. ಈಗ ನಾಳೆ ಘಟಕ ಸ್ಥಾಪನೆ ಆದ್ರೆ ಅಲ್ಲಿ ಅದು ಕಸ ಕೊಂಡು ಬರುವ ವೆಹಿಕಲ್ಗಳು ಇಲ್ಲಿ ಸುಮಾರು 7, 8, 9 ಶಾಲೆಯ ಬಸ್ಗಳು ಬೆಳಿಗ್ಗೆ ಬರ್ತೇವೆ ಮಕ್ಕಳಿಗೆ ಪಿಕ್ ಮಾಡ್ಲಿಕ್ಕೆ. ಅದೇ ಸಮಯದಲ್ಲಿ ಈ ಲಾರಿಗಳು ಇದು ಬಂದ್ರೆ ಟ್ರಾಫಿಕ್ ಮೊದಲೇ ಕಾಂಕ್ರೀಟ್ ರೋಡ್ ಹಾಕಿ ಸೈಡ್ಗೆ ಹೋಗ್ಲಿಕ್ಕೆ, ಆಚೆಗೆ ಹೋಗ್ಲಿಕ್ಕೆ 2 ಗಾಡಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ಒಮ್ಮೆ ಕಸ ಇಲ್ಲಿ ಆಗ್ಬೋದು ಅಂತ ಗೊತ್ತಾದ್ರೆ ಎಲ್ಲೆಲ್ಲಿಂದ ಕಸದಂದು ಅಲ್ಲಿ ತಂದು ಹಾಕ್ತಾರೆ. ಅದೇ ಸಿಬ್ಬಂದಿ ಸಮಸ್ಯೆ ಒಳ್ಳೆ ಮೇಂಟೈನ್ ಮಾಡಿದ್ರೆ ಆಗ್ಬೋದು. ನಾಳೆ ಅದು ಮೇಂಟೈನ್ ಮಾಡಿದ್ರೆ ಹೋದ್ರೆ ಅದು ದೊಡ್ಡ ಇನ್ನೊಂದು ಸಮಸ್ಯೆ ಆಗ್ಬೋದು. ನಮ್ಮ ಮುಂದಿನ ಬಿದ್ದನಗುಡ್ಡೆ ಆ ರೀತಿ ಆಗ್ಬೋದು ಅಂತ ನನ್ನ ಅನಿಸಿಕೆ. ಎಸ್ ಸರ್, ಧನ್ಯವಾದಗಳು ತಮ್ಮ ಮಾಹಿತಿಗಳಿಗಾಗಿ. ಈಗಾಗಲೇ ಅವ್ರು ಹೇಳ್ತಾ ಇದ್ದಾರೆ ಸಂಪೂರ್ಣವಾಗಿ ಇದಕ್ಕೆ ವಿರೋಧಗಳೇ ಕೇಳಿ ಬರ್ತವೆ. ಅಲ್ಲಿಯ ಒಂದು ಘಟಕ ನಮ್ಗೆ ಬೇಕಾಗಿಲ್ಲ ಸರ್, ಅಲ್ಲಿ ಬೇಡ. ನಾನು ಜನರಿಗೆ ಅಪೋಸ್ ಮಾಡ್ಕೊಂಡು ಗ್ರಾಮ ಪಂಚಾಯತ್ ಯಾವತ್ತಿಗೂ ಕೆಲಸ ಮಾಡುವುದಿಲ್ಲ. ಜನರಿಗೆ ಅಪೋಸ್ ಮಾಡ್ತಾ ಇಲ್ಲ. ನಾನು ಗ್ರಾಮದ ತ್ಯಾಜ್ಯ ವಿಲೇವಾರಿಯನ್ನ ವೈಜ್ಞಾನಿಕ ರೀತಿಯಲ್ಲಿ ಈಗ ಏನು ನಮಗೆ ಈಗ ವೈಜ್ಞಾನಿಕ ಇದನ್ನು ಇವನ್ ಮುಂದುವರೆದ ರಾಷ್ಟ್ರಗಳಿಂದ ಬಂದು ನೋಡಿ ಹೋಗ್ತಾ ಇದ್ದಾರೆ. ಸೊ ಈ ಒಂದು ಪ್ರಾಜೆಕ್ಟ್ ಸತ್ಯ ನಾನು ಎಣಿಸ್ತೇನೆ ಮಾಹಿತಿ ಕೊರತೆ ಇದೆ, ಖಂಡಿತ ಒಪ್ತೇನೆ. ಸೊ ಇದಕ್ಕೆ ಮಾಹಿತಿಯನ್ನು ಕೊಡ್ಬೋದು. ನಮ್ಮ ಹತ್ರ ಖಂಡಿತ ಸದಾಕಾಲದಲ್ಲಿ ನಾವು ಮಾಹಿತಿಯನ್ನು ಕೊಡ್ತೇವೆ. ಈ ತ್ಯಾಜ್ಯ ವಿಲೇವಾರಿ ಕಟ್ಪಾಡಿಯಲ್ಲಿ ನಮ್ಮ ತ್ಯಾಜ್ಯವನ್ನು ನಾವು ವಿಲೇವಾರಿ ಮಾಡಬೇಕು. ಅದಕ್ಕೆ ಜನರು ನಮಗೆ ಸ್ಪಂದನೆ ಕೊಡಬೇಕು. ಜನರು ಕೈ ಜೋಡಿಸಿದಾಗ ಮಾತ್ರ ಆಗುವಂಥದ್ದು. ಈಗ 15-20 ದಿನ ಗ್ರಾಮ ಪಂಚಾಯತ್ ತ್ಯಾಜ್ಯ ವಿಲೇವಾರಿ ಮಾಡಲಿಲ್ಲ ಅಂತ ಹೇಳಿದರೆ ಕಟ್ಪಾಡಿ ಪರಿಸ್ಥಿತಿ ಏನಾಗ್ಬೋದು, ಜನರ ಆರೋಗ್ಯದ ಮೇಲೆ ಏನಾಗ್ಬೋದು. ಈಗ ಯಾಸ್ ಎ ನಾನು ಅಧಿಕಾರಿಯಾಗಿ 15 ದಿನ ಕಸ ವಿಲೇವಾರಿ ಆಗಲಿಲ್ಲ ಅಂತ ಹೇಳುವ ಸಾಕೃತಿಗೆ ಮಾತಾಡ್ತೇನೆ ಸರ್. ಒಂದು ಕರೆ ಇದೆ. ನಿಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ಹಲೋ, ನಿಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್, ನಾನು ರತ್ನಕಾಂತ, ಕಟ್ಪಾಡಿಯಿಂದ. ಎಸ್ ಸರ್, ಈ ಕುರಿತಾಗಿ ತಾವೇನ್ ಹೇಳ್ತೀರಿ ಕಸ ವಿಲೇವಾರಿ ಕಟಪಾಡಿ ಭಾಗದಲ್ಲಿ? ನಾನೊಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಹೇಳೋದಾದ್ರೆ ಕಸ ವಿಲೇವಾರಿ ನಮ್ಗೆ ಅಷ್ಟೇ ಅಗತ್ಯ. ಅದು ಜನರು ಕೂಡ ಅದಕ್ಕೆ ಸಪೋರ್ಟ್ ಮಾಡಬೇಕು. ಈಗ ಕೆಲವು ಕಡೆ ಪೈಪ್ ಕಂಪೋಸ್ಟ್ ಮಾಡಿ ಹಸಿ ಕಸವನ್ನು ಅವರವರೇ ಸ್ವಲ್ಪ ವಿಲೇವಾರಿ ಮಾಡಿದ್ರೆ ಒಳ್ಳೇದು. ಒಳ್ಳೆ ಕಂಪೋಸ್ಟ್ ಗೊಬ್ಬರ ಕೂಡ ಆಗುತ್ತೆ. ಅದೇ ರೀತಿ ಕಟ್ಪಾಡಿಯಲ್ಲಿ ಸಮಸ್ಯೆ ಏನಂದ್ರೆ ಇಲ್ಲಿ ಸುಮಾರು ಫ್ಲಾಟ್ಗಳಿದೆ ಸರ್. ಖಂಡಿತ ಫ್ಲಾಟ್ ನವರಿಗೆ ಕಸ ಬಿಸಾಡ್ಲಿಕ್ಕೆ ಜಾಗ ಇಲ್ಲ. ಅದಕ್ಕಾಗಿ ನಾನು ಸರ್ PDO ಅವರನ್ನು ಒಂದ್ಸಲ ಇದಕ್ಕೆ ಕರ್ಕೊಂಡು ಹೋಗಿದ್ದೆ. ನಾನು ಗೊತ್ತಿದೆ, ನಮ್ಮ ದೊಡ್ಡನಗುಡ್ಡೆಯಲ್ಲಿ ಒಂದು ಫ್ಲಾಟ್ ಇದೆ. ಆ ಫ್ಲಾಟ್ ಅಲ್ಲಿ ಫ್ಲಾಟ್ ಓನರ್ ಬರೀ 2 ಲಕ್ಷ ಖರ್ಚು ಮಾಡಿ ಇಡೀ ಫ್ಲಾಟ್ ನ ಕಸವನ್ನು ಅಲ್ಲಿ ಹಾಕ್ತಾರೆ. ನಮ್ಮ PDO ಅವರು ಅದನ್ನು ಒಳಗೆ ಹೋಗಿ ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ಒಂದು ಚೂರು ಸ್ಮೆಲ್ ಇಲ್ಲ, ಒಳ್ಳೆ ಗ್ಯಾಸ್ ಬರ್ತದೆ. ಅಲ್ಲಿ ಗ್ಯಾಸ್ ಇಂದ ಅಡುಗೆ ಮಾಡ್ಬೋದು. ಮತ್ತೆ ಅದರಿಂದ ಅವ್ರದ್ದು ಬೇಸ್ಮೆಂಟ್ ಇದೆಲ್ಲ ಲೈಟ್ ಆಗ್ತದೆ. ಹಾಗೇನೆ ಇಲ್ಲಿ ವಿಜಯ ಸೋಲಾರ್ ಅಂತ ಹೇಳಿದೆ ಕಟ್ಪಾಡಿಯಲ್ಲಿ. ಅವರು ದೊಡ್ಡ ಪ್ರಾಜೆಕ್ಟ್ ಹಾಕಿದ್ದಾರೆ. ಈಗ ಅವರನ್ನು ಸ್ವಲ್ಪ ಕನ್ಸಲ್ಟ್ ಆದ್ರೆ ಒಂದು 15-20 ವರ್ಷದಲ್ಲಿ ಇಡೀ 40 ಕುಟುಂಬಕ್ಕೆ ಗ್ಯಾಸ್ ಕೊಡುವಂತ ಒಂದು ಯೋಜನೆಯನ್ನು ಅವರು ಮಾಡಿದ್ದಾರೆ ಸರ್. ಅವರು ಈಗಾಗಲೇ ಅವರನ್ನು ಇದು ಮಾಡಿರ್ಬೋದು. ಹಾಗೆ ಜನರು ಕೂಡ ಅಲ್ಲಲ್ಲಿ ಬಿಸಾಡುವುದಕ್ಕಿಂತ ಏನಾದ್ರೂ ಸ್ವಲ್ಪ ಈಗ PDO ಮತ್ತು ಅಧ್ಯಕ್ಷರು
ಹಸಿರಲ್ಲಿ ಬಂದು ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಕಸದಲ್ಲಿ. ಈಗ ನಾನು ಇವತ್ತು ಬೆಳಿಗ್ಗೆ ಒಂದು ಬೋರ್ಡ್ ನೋಡಿದೆ, ಬೇಸರ ಆಯ್ತು. ಇನ್ನು ದೇವರಿಗೆ ಮೊರೆ ಇಡುವಂತ ಒಂದು ಪರಿಸ್ಥಿತಿ ಬಂದಿದೆ ಅಲ್ಲಿ ಶಂಕರ್ಪುರದ ಹತ್ರ, ಇದು ಬ್ರಿಡ್ಜ್ ಮೇಲೆ. ಆ ತರ ಎಲ್ಲ ಆಗ್ಬಾರ್ದು. ನಾವು ಸಪೋರ್ಟ್ ಮಾಡ್ಬೇಕು. ಈಗ ಜನರಿಗೆ ಸ್ವಲ್ಪ ಎಜುಕೇಟ್ ಮಾಡ್ಬೇಕು ಅದನ್ನು. ಆ ತರ ಮಾಡಿದೆ. ಈಗ ಗ್ರಾಮ ಸಭೆಯಲ್ಲಿ ಆಗ್ಲಿ, ಈಗ ಮಹಿಳಾ ಮಂಡಲ ಇದೆ, ಮಹಿಳೆಯರ ಕೆಲವು ಸಂಘ ಇದೆ, ಇದಕ್ಕೊಂದು ಮಾಡಿದ್ರೆ ಒಳ್ಳೇದು. ಖಂಡಿತ ಸರ್, ಧನ್ಯವಾದಗಳು ತಮ್ಮ ಮಾಹಿತಿಗಳಿಗಾಗಿ. ಈಗಾಗಲೇ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಈ ಕುರಿತಾಗಿ ಗ್ರಾಮಸ್ಥರು ಕೂಡ ನಮ್ಮ ಜೊತೆ ಕೈ ಜೋಡಿಸಬೇಕು, ಪಂಚಾಯತಿ ಜೊತೆ ಕೈ ಜೋಡಿಸಬೇಕು, ಗ್ರಾಮ ಪಂಚಾಯತ್ ಕೂಡ ಇದಕ್ಕೆ ಸೂಕ್ತವಾದಂತಹ ಒಂದು ಪರಿಹಾರವನ್ನ ಕೊಡಬೇಕು, ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕು ಅಂತ. ಹಾಗಾದ್ರೆ ಆ ಭಾಗದಲ್ಲಿ ಇಷ್ಟು ಸಮಯಗಳವರೆಗೆ ಕಸ ವಿಲೇವಾರಿಯ ಕುರಿತಾಗಿ ಯಾವ ರೀತಿಯಾಗಿ ವಿಲೇವಾರಿ ಆಗ್ತಾ ಇತ್ತು ಹಾಗಾದ್ರೆ ಈ ಹಿಂದೆ? ಆ್ಯಕ್ಚುಲಿ ಸರ್ಕಾರಿ ಗುಡ್ಡೆಯಲ್ಲಿ ಕಸ ಯಾವಾಗಲೂ ಬಿದ್ದದ್ದು ಇಲ್ಲ. ಒಂದು ಪರ್ಟಿಕ್ಯುಲರ್ ಒಂದು ರಸ್ತೆಯಲ್ಲಿ ಸುಭಾಷ್ ನಗರದಿಂದ ಕಟ್ಪಾಡಿ ಹೋಗುವಂಥ ರಸ್ತೆಯಲ್ಲಿ ಈಗ ಕಸದ ರಾಶಿಗಳು ನಾವು ಮಾಧ್ಯಮದಲ್ಲಿ ನೋಡಿದ್ದೇವೆ, ಪೇಪರ್ನಲ್ಲಿ ನೋಡಿದ್ದೇವೆ. ಆ ಕಸಗಳನ್ನು ಹಾಕುವ ಬಗ್ಗೆ ಅವರು ಹೇಳಿದರು. ಒಂದು ಫ್ಲ್ಯಾಟಿನ ಬಗ್ಗೆ, ಫ್ಲ್ಯಾಟ್ನಲ್ಲಿ ನಾವು ಒಂದು ದೊಡ್ಡ ಒಂದು ಫ್ಲ್ಯಾಟ್ ತಗೊಳ್ಳುವಾಗ ನಮ್ಮ ಕಾರ್ ಪಾರ್ಕಿಂಗ್ಗೋಸ್ಕರ ಫ್ಲ್ಯಾಟಿನ ಅರ್ಧ ದುಡ್ಡನ್ನು ನಾವು ಕೊಡ್ತೇವೆ. ಆ ಫ್ಲ್ಯಾಟ್ನ ಅಂಡರ್ಗ್ರೌಂಡ್ನಲ್ಲಿ ನಾವು ಯಾಕೆ ಆ ಫ್ಲ್ಯಾಟ್ನವ್ರು ಯಾಕೆ ಒಂದು ಕಸ ವಿಲೇವಾರಿಗೆ ಅಂತೇಳಿ ಇಷ್ಟು ದುಡ್ಡನ್ನು ಯಾಕೆ ಇದು ಮಾಡಿಕೊಂಡು ಅದಕ್ಕೋಸ್ಕರ ಇಟ್ಟುಕೊಂಡು ಅದು ಯಾವುದರ ದೊಡ್ಡ ಗುಡ್ಡೆಯಲ್ಲಿ ಮಾಡಿದಾಗೆ ಮಾಡಬಾರ್ದು. ಒಂದು ಮತ್ತೊಂದು, ನಮ್ಮ ಮನೆಯ ಕಸವನ್ನು ನಾವೇ ಅದನ್ನು ವಿಲೇವಾರಿ ಮಾಡುವಂಥ ಪರಿಸ್ಥಿತಿ ಬಂದರೆ ರಸ್ತೆಯಲ್ಲಿ ಕಸ ಬೀಳುವಂಥ ಪ್ರಶ್ನೆ ಬರೋದಿಲ್ಲ. ಮತ್ತೆ ಏನಿದೆ ಅಂತ ಹೇಳಿದ್ರೆ ಮತ್ತೆ ಆಗುವಂಥದ್ದು ಮಾರ್ಕೆಟ್ನಲ್ಲಿ ಹೇಳಿದ್ರು, ಶನಿವಾರ ದಿವಸ ಕಟ್ಪಾಡಿ ಸಂತೆಯಲ್ಲಿ ಆಗುವಂಥದ್ದು. ಮಾರ್ಕೆಟ್ ಬಗ್ಗೆ ತಮ್ಮ ಹತ್ರ ಮಾಹಿತಿ ಪಡ್ಕೋತೇನೆ ಸರ್. ಒಂದು ಕರೆ ಇದೆ, ನಿಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಬಹುಶಃ ಕರೆ ಕಡಿತವಾಗಿರ್ಬೋದು. ಎಸ್, ಮಾರುಕಟ್ಟೆ ಬಗ್ಗೆ ಈಗಾಗಲೇ ಪಿಡಿಒ ಅವರು ಕೂಡ ಹೇಳಿದ್ರು. ಎಸ್, ಆ ಭಾಗದಲ್ಲಿ ಯಾವ ರೀತಿ ತೊಂದರೆ ಆಗ್ತಾ ಇದೆ ಹಾಗಾದ್ರೆ? ಮಾರುಕಟ್ಟೆ ಕಟ್ಪಾಡಿ ಪೇಟೆಯಲ್ಲಿ ಇರೋದು ಮಾತ್ರ, ಅದನ್ನು ತಂದು ಇಲ್ಲಿ ಹಾಕಿದ್ರೆ ಏನು ಮಾಡೋದು? ಈಗ ಇದಕ್ಕಿಂತ ಮೊದಲು ಯಾರೋ ಒಬ್ರು ಕಾಲ್ ಮಾಡಿದ್ರು, ಹೇಳಿದ್ರು ಬೇರೆ ಊರಿನವರು ಅದು ಕಸ ಡಂಪಿಂಗ್ ಯಾರ್ಡ್ ಥರ ಆಗಿಬಿಟ್ರೆ ಮತ್ತೆ ಬೇರೆ ಊರಿಂದ ಕೂಡ ತಂದಾಗ್ತದೆ. ನಮಗೆ ಪರ್ಟಿಕ್ಯುಲರ್ ಇಂಥದ್ದೇ ವೆಹಿಕಲ್ ಬರ್ತದೆ ನಮಗೆ ಗೊತ್ತಿರೋದಿಲ್ಲ, ಯಾವುದೋ ಒಂದು ವೆಹಿಕಲ್ ಬರ್ಬೋದು, ನಿಮ್ಮ ಮನೆಯ ಕಸವನ್ನು ಕೂಡ ತಂದು ಅಲ್ಲಿ ಹಾಕ್ಬೋದು ನೀವು, ಇಂಥ ಒಂದು ಡಂಪಿಂಗ್ ಯಾರ್ಡ್ ಇದೆ ಅಂತೇಳಿ. ಯಾಕಂದ್ರೆ ಮಿಸ್ಯೂಸ್ ಮಾಡ್ತಾರೆ, ಅದಕ್ಕೆ ಎಂತ ಮಾಡ್ತೀರಿ? ಮಾತಾಡ್ತೇನೆ ಸರ್, ಈ ಕುರಿತಾಗಿ ತಮ್ಮ ಹತ್ರ ಮಾತಾಡ್ತೇನೆ. ಈಗಾಗಲೇ ಕಟಪಾಡಿ ಭಾಗದಲ್ಲಿ ಕಸ ವಿಲೇವಾರಿ ಕುರಿತಾಗಿ ಈಗಾಗಲೇ ಹಲವಾರು ಚರ್ಚೆಗಳಾಗ್ತಾ ಇವೆ. ಯಾವ ರೀತಿಯಾಗಿ ಸಂಪೂರ್ಣವಾಗಿ ಇವತ್ತು ಒಂದು ಶಾಶ್ವತ ಪರಿಹಾರವನ್ನ ಕೊಡುವ ನಿಟ್ಟಿನಲ್ಲಿ ಒಂದು ಚರ್ಚೆಗಳನ್ನು ನಡೆಸ್ತೇವೆ. ಇನ್ನಷ್ಟು ಅಪ್ಡೇಟ್ಸ್ ನ ಕೊಡ್ತೇನೆ. ಒಂದು ಪುಟ್ಟ ವಿರಾಮ, ಬೇಗ ವಾಪಸ್ ಬರ್ತೇನೆ. ವಿರಾಮದ ಬಳಿಕ ಕಸ ವಿಲೇವಾರಿ ಬೇಕಾ ಬೇಡವಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಕಟಪಾಡಿ ಭಾಗದ ಕಸ ವಿಲೇವಾರಿ ಕುರಿತಾಗಿ ಚರ್ಚೆಗಳನ್ನ ನಡೆಸ್ತಾ ಇದ್ದೇವೆ. ಹಲವಾರು ಪರ ವಿರೋಧ ಮಾತುಕತೆಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಕಟಪಾಡಿಯ ಜನತೆಗೆ ಸಂಪೂರ್ಣವಾದಂತಹ ಒಂದು ಶಾಶ್ವತ ಪರಿಹಾರ ಬೇಕಾಗಿದೆ ಈ ಕಸ ವಿಲೇವಾರಿ ಕುರಿತಾಗಿ. ಆ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಗಳನ್ನ ಮುಂದುವರಿಸ್ತಾ ಇದ್ದೇವೆ. ಈಗಾಗಲೇ ನಾನು ನೇರವಾಗಿ ಇನಾಯತ್ ಬೇಗರ ಹತ್ರ ಬರ್ತೇನೆ. ಈಗ ಸಂಪೂರ್ಣವಾಗಿ ನೀವು ಹಾಗೆ ಹೇಳಿದ್ರಿ, ಜನರಿಗೆ ಒಂದು ಮಾಹಿತಿಯ ಕೊರತೆ ಇದೆ ಅಂತ. ಹಾಗಾದ್ರೆ ನಿಮ್ಮ ಯೋಜನೆಗಳು ಈಗ ಯಾವ ರೀತಿಯಲ್ಲಿ ಯೋಜನೆಗಳನ್ನ ಹಾಕೊಂಡಿದ್ರಿ, ಆ ಕಾನ್ಸೆಪ್ಟ್ಗಳ ಬಗ್ಗೆ ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನು ಈಗ ನೀವು ವೀಕ್ಷಕರಿಗೆ ತಿಳಿಸಬೇಕಾಗಿದೆ. ಖಂಡಿತ ವೀಕ್ಷಕರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಅದು ಒಂದು ಕಟ್ಟಡದೊಳಗೆ ಆಗುವಂಥದ್ದು ಸರ್. ಯಾವುದೇ ಹೊರಗಿನ ಪ್ರದೇಶವನ್ನು ಯೂಸ್ ಮಾಡುವಂಥದ್ದಲ್ಲ, ಕಟ್ಟಡದೊಳಗಡೆ ಆಗ್ತದೆ. ಬೆಳಿಗ್ಗೆ ಏನು ತ್ಯಾಜ್ಯವನ್ನು ಕಲೆಕ್ಟ್ ಮಾಡಿ ಮನೆಯಿಂದ ಈ ಸ್ವಸಹಾಯ ಗುಂಪುಗಳಿಗೆ ಅದನ್ನು ವಹಿಸಿಕೊಡ್ತೇವೆ. ಸ್ವಸಹಾಯ ಗುಂಪುಗಳಿಗೆ ತರಬೇತಿಯಾಗಿ ಬರ್ತಾರೆ. ತರಬೇತಿಯಾಗಿ ಬಂದವರು ಯಾವ ರೀತಿ ಅದನ್ನು ಕಸವನ್ನು ವಿಲೇವಾರಿ ಇದು ಸ್ಯಾಗ್ರಿಗೇಷನ್ ಮಾಡಬೇಕಂತ ಹೇಳಿದರೆ ವಿಂಗಡಣೆ ಮಾಡಬೇಕನ್ನುವಂಥ ತರಬೇತಿಗಳನ್ನು ಸಹ ಈಗ ಆಲ್ರೆಡಿ ಕೊಟ್ಟಿದ್ದೇವೆ. ಸೊ ಅವರು ಬರ್ತಾರೆ. ಬೇರೆ ಎಕ್ಸ್ಪರ್ಟ್ಸನ್ನು ನಾವು ಕರಿತೇವೆ. ಯಾರು ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ ಅವರನ್ನು ಕರಿತೇವೆ. 26 ವಿಧದಲ್ಲಿ ಅದನ್ನು ವಿಂಗಡಣೆ ಮಾಡ್ತೇವೆ. ಅವತ್ತು ಬೆಳಿಗ್ಗೆ ಬಂದ ತ್ಯಾಜ್ಯವನ್ನು ಅವತ್ತೇ ಬೆಳಿಗ್ಗೆ ಸಂಜೆಯಿಂದ ಬಂದವರು ಸಂಜೆ 8 ಗಂಟೆಯಿಂದ 6 ಗಂಟೆವರೆಗೆ ಅವರು ಡ್ಯೂಟಿಯಲ್ಲಿ ಇರ್ತಾರೆ. ಅವರಿಗೆ ವೇತನವನ್ನು ನಾವು ಕೊಡ್ತೇವೆ. ಅವರು ಅಲ್ಲೇ ಊಟ ಗೀಟ ತಿಂಡಿ ಎಲ್ಲ ಅಲ್ಲೇ ಆಗ್ತದೆ. ಸೊ ಅಲ್ಲಿ ಏನು ಇವರಿಗೆ ತಪ್ಪು ಮಾಹಿತಿಗಳು ಹೋಗ್ತಾ ಇದೆ. 26 ಬಗೆಯಲ್ಲಿ ವಿಂಗಡಣೆ, ನಿಮ್ಮ ಬಾಟಲ್, ಕಾರ್ಗೋ ಬಾಕ್ಸ್,
ಬೇರೆ ಬೇರೆ ರೀತಿಯಂಥ ಕಬ್ಬಿಣದ ಚೂರುಗಳು ಬರ್ಬೋದು, ಮೊಟ್ಟೆಯದ್ದು ಬರ್ಬೋದು. ಮೊಟ್ಟೆಯ ಸಿಪ್ಪೆಯನ್ನು ನಾವು ಕಲೆಕ್ಟ್ ಮಾಡಿ ಅದರಿಂದ ಕ್ಯಾಲ್ಸಿಯಂ ಮಾಡಲಿಕ್ಕೂ ಸಹ ಈಗಾಗಲೇ ವ್ಯವಸ್ಥೆಗಳನ್ನ ಮಾಡಿದ್ದೇವೆ. ಯಾವುದೇ ಪ್ಲಾಸ್ಟಿಕ್ ಬಳ್ಳಿ ಅದನ್ನು ತೊಳೆದು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಇಷ್ಟೇ ಗ್ರೇಡ್ ಅಂತ ಉಂಟು ಅದನ್ನೆಲ್ಲ ಮಾತಾಡ್ತೀನಿ. ಒಂದು ಕರೆ ಇದೆ. ನಿಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಮಸ್ತೆ ಸರ್. ನಮಸ್ತೆ ಮೇಡಮ್, ನಿಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನನ್ನ ಹೆಸರು ಶ್ವೇತಾ ಅಂತ. ಎಸ್ ಮೇಡಮ್. ನಾವು ಸರ್ಕಾರಿ ಗುಡ್ಡೆಯಿಂದ ಕಾಲ್ ಮಾಡ್ತೀವಿ. ಎಸ್, ಈಗ ಕಸ ವಿಲೇವಾರಿ ಕುರಿತಾಗಿ ಕಟಪಾಡಿ ಭಾಗದಲ್ಲಿ ತಾವೇನ್ ಹೇಳ್ತೀರಿ ಮೇಡಮ್? ಸರ್ ನಮ್ದು ಒಪ್ಪಿಗೆ ಇಲ್ಲ ಸರ್. ಯಾಕೆ? ಅದು ಅದೇ ಎಲ್ಲ ಟಫ್ ಮಾಡ್ತಾರಲ್ಲ ಅದೊಂದು, ಎಸ್, ಅದ್ರಿಂದ ಸಾಂಕ್ರಾಮಿಕ ರೋಗ ಹರಡುದಿಲ್ವಾ, ಒಳ್ಳೆಯದಾಗುದಿಲ್ವಾ? ಅಲ್ಲಿ ಅಕ್ಕಪಕ್ಕ ತುಂಬಾ ಮನೆ ಉಂಟು, 5 ಸೆಂಟ್ ಜಾಗದಲ್ಲಿ ಮನೆ ಅಲ್ಲ. ಎಸ್, ಮತ್ತೆ ಅಲ್ಲಿ ಇರೋದು ಒಂದೇ ಗ್ರೌಂಡ್, ಅಲ್ಲಿ ಸಾವಿರಾರು ಮಕ್ಳು ಆಡ್ತಾರೆ. ಎಸ್, ಮತ್ತೆ ಅದನ್ನು ಕಿತ್ಕೊಂಡಾಗೆ ಆಗುದಿಲ್ವಾ? ಖಂಡಿತ ಮೇಡಮ್, ಈ ಕುರಿತಾಗಿ ಮಾತಾಡ್ತೇವೆ. ಧನ್ಯವಾದಗಳು ಶ್ವೇತಾ ಅವರ ತಮ್ಮ ಮಾಹಿತಿಗಳಿಗಾಗಿ. ಸರ್, ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ, ಆ ಜಾಗವೇ ಪರ್ಟಿಕ್ಯುಲರ್ ಅಂತ ಬೇಡ, ನಾವು ಮಾಡ್ತಾ ಇಲ್ಲ. ಅದೇ ಜಾಗ ಬೇಕಂತಿಲ್ಲ. ನಮ್ಮ ಅಂಗಳ ಹೇಗೆ ನಾವು ಸ್ವಚ್ಛ ಇಡ್ತೇವೆ, ಗ್ರಾಮ ಪಂಚಾಯತನ್ನು ಸ್ವಚ್ಛ ಇಡುವಂಥದ್ದು ನಮ್ಮ ಕರ್ತವ್ಯ. ನಾವು ಇಷ್ಟೆಲ್ಲ ಮಾದರಿಯನ್ನು ಈಗ ಆಲ್ರೆಡಿ ಜಿಲ್ಲಾಡಳಿತ ಏನು ಮಾದರಿಯನ್ನು ತೋರಿಸ್ತಾ ಇದೆ, ಅದೇ ರೀತಿಯಲ್ಲಿ ನಿಮ್ಮ ಸುಸಜ್ಜಿತ ಕಟ್ಟಡದೊಳಗೆ ಆಗುವಂಥದ್ದು. ಯಾವುದೇ ಹೊರಗಿನಿಂದ ಕಸ ಬರುವುದಿಲ್ಲ, ಯಾವುದನ್ನು ಡಂಪ್ ಮಾಡಿ ಅಲ್ಲಿ ಸ್ಟಾಕ್ ಮಾಡುವ ವ್ಯವಸ್ಥೆ ಇಲ್ಲ. ಕಸ ಬಂದದನ್ನು ಅವತ್ತೇ ಪೂರ ಸ್ಯಾಗ್ರಿಗೇಷನ್ ಆಗ್ತದೆ, ವಿಂಗಡಣೆಗಳಾಗಿ ಅದನ್ನು ಗುಜ್ರಿ ಅವರಿಗೆ ಈಗಾಗಲೇ ಜಿಲ್ಲಾಡಳಿತ ಒಂದು ಏಜೆನ್ಸಿಯನ್ನು ಫಿಕ್ಸ್ ಮಾಡಿದೆ. ಆ ಏಜೆನ್ಸಿಯವರು ಬಂದು ಹಣ ಕೊಟ್ಟು ಅದನ್ನು ತಗೊಂಡು ಹೋಗ್ತಾರೆ. ಯಾವುದೇ ತ್ಯಾಜ್ಯವನ್ನು ಅವರು ಬಿಟ್ಟೋಗುವುದಿಲ್ಲ. ಎಲ್ಲಿ ನಮಗೆ ಹಸಿ ಕಸದ ಸಮಸ್ಯೆ ಉಂಟು, ಹಸಿ ಕಸದನ್ನು ಮನೆಯಲ್ಲೇ ವಿಂಗಡಣೆ ಮಾಡಲಿಕ್ಕೆ ಈಗಾಗಲೇ ಪೈಪ್ ಕಾಂಪೋಸ್ಟ್ ಕಾನ್ಸೆಪ್ಟನ್ನು ನಾವೇನು ಲಾಂಚ್ ಮಾಡಿದ್ದೇವೆ. ಪ್ರತಿ ಮನೆಗೆ ಕಡ್ಡಾಯ ಮಾಡ್ಬೋದು. ಅದನ್ನು ಅವರವರೇ ಮಾಡ್ಕೊಂಡ್ರೆ 600 ರೂಪಾಯಿ ಖರ್ಚು ಒಳಗಡೆ ಆಗ್ತದೆ. ಅದಕ್ಕೆ ಏನು ಬೇಕು ತರಬೇತಿಯನ್ನು ನಾವು ಕೊಡ್ತೇವೆ. ಅದಕ್ಕೆ ಯಾವುದೇ ಜಾಗ ಬೇಡ. ಅದರಲ್ಲಿ ಅವ್ರ ಕಿಚನ್ ಗಾರ್ಡನ್ ಮಾಡ್ಕೊಂಡು ಆ ಗಾರ್ಡನಿಗೆ ಆ ಹಸಿ ಕಸವನ್ನು ಯೂಸ್ ಮಾಡ್ಬೋದು. ಹಸಿ ಕಸ ನಮಗೆ ಆ ಘಟಕಕ್ಕೂ ಬೇಡ, ಅದೊಂದು ತಲೆನೋವೇ ಬೇಡ ನಮಗೆ. ಎಲ್ಲಿವರೆಗೆ ಅಂತ ಹೇಳಿದರೆ, ಈಗಾಗಲೇ ಕಾಪು ಪುರಸಭೆಯಲ್ಲಿ ನೀವು ಈಗಾಗಲೇ ಅದನ್ನು ರಾಯಪ್ಪ ಅವರು ಈಗಾಗಲೇ ಮಾಡಿ ತೋರಿಸ್ತಾ ಇದ್ದಾರೆ. ಸೊ ಅಲ್ಲಿ ಸಹ ಹೋಗಿ ನೋಡ್ಬೋದು, ದೂರ ಹೋಗ್ಬೇಕಂತಿಲ್ಲ. ಅಲ್ಲಿ ಯಾವ ರೀತಿ ಬದಲಾವಣೆಗಳಾಯಿತು, ಕಾಪು ಪರಿಸರ ಎಷ್ಟು ಸುಂದರವಾಗಿ ಇಷ್ಟು ಸ್ವಚ್ಛವಾಗಿ ಆಯಿತು. ಸೊ ಅದನ್ನು ನಾವು ಈಗ ನಮ್ಮ ಕಸವನ್ನು ನಾವೇ ಅದಕ್ಕೆ ಹೊಣೆಗಾರರಂತೇಳಿ ಅಲ್ಲ ಹೇಳಿದರೆ ಬೇರೆ. ನನಗೆ ಸರ್ಕಾರಿ ಗುಡ್ಡೆ ಬೇಕಂತಲ್ಲ, ಸೊ ಆ ಪ್ರದೇಶದಲ್ಲೇ ಮಾಡಬೇಕಂತ ನಮ್ಮ ಪಂಚಾಯತಿನ ಕಾನ್ಸೆಪ್ಟು ಅಲ್ಲ. ಬಟ್ ನಮಗೆ ಸರ್ಕಾರಿ ಜಾಗದ ಲಭ್ಯತೆ ಬೇಕು, ಸುಸಜ್ಜಿತ ಒಂದು ಕಟ್ಟಡ ಬೇಕು ಅದಕ್ಕೆ. ಖಂಡಿತ ಈ ಬಗ್ಗೆ ಮಾತಾಡೋಣ ಸರ್. ಒಂದು ಕರೆ ಇದೆ. ನಿಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ರಮೇಶ್, ಸರ್ಕಾರಿ ಗುಡ್ಡೆ ಅಂತ. ಎಸ್ ಸರ್, ರಮೇಶ್ ಅವರು ಹೇಳಿ ಸರ್, ಈ ಕುರಿತಾಗಿ ತಾವೇನು ಹೇಳ್ತೀರಿ? ಸರ್, ನೀವು ಮಾಡುವಂತ ಕಸ ವಿಲೇವಾರಿ ಕೆಲಸ ಎಂಬುದು ಸರ್ಕಾರಿ ಗುಡ್ಡೆಯಲ್ಲಿ ಯಾರು ಕೂಡ ವಿರೋಧವಿಲ್ಲ. ಎಸ್ ಸರ್, ಮಾತನಾಡಿ ಸರ್. ಇಲ್ಲಿ ಸರ್ಕಾರಿ ಗುಡ್ಡೆಯಲ್ಲಿ ವಿರೋಧ ಮಾಡುವಂತಹ ಜನರು ಎಲ್ಲ ವಿರೋಧ ಮಾಡುವಂತದ್ದು ಸೂಚಿಸಿದಂತ ಸ್ಥಳ ಮಾತ್ರ. ನಾನು PD ಅವರ ಹತ್ರಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬರ್ತೇನೆ. ಖಂಡಿತ ಹೇಳಿ ಸರ್. ಮಾತನಾಡಿ ಸರ್. ಹೇಳಿ ಸರ್, ಹೇಳಿ. ಏನಂದ್ರೆ, ಇದುವರೆಗೆ ಬಂದಂತ ಕಸದ ಒಂದು 407 ಒಂದು ಗಾಡಿಯನ್ನು ಬಿಡ್ತಾ ಇದ್ರು ಪಂಚಾಯತ್ನ ಮೂಲಕವಾಗಿ. ಅದು 4 ದಿನ ಮಾತ್ರ ಕಾರ್ಯವನ್ನು ಮಾಡಿತು. ಈಗ ಅದು ಎಲ್ಲಿ ಹೋಯಿತು? ಅದೇ ರೀತಿ ಈ ಕೆಲಸವನ್ನ ಕೂಡ ಕೇವಲ 4 ದಿನ ಮೇಂಟೆನೆನ್ಸ್ ಮಾಡಿ ತದನಂತರ ಅದನ್ನು ಕಸದ ಒಂದು ಗುಡ್ಡೆ ತರ ಮಾಡಿದ್ರೆ ಆ ಪ್ರದೇಶದ ಗತಿ ಏನಾಗಬಹುದೊಂದು ಒಂದು ಪ್ರಶ್ನೆ. ಖಂಡಿತ ಸರ್, ಖಂಡಿತ ನಿಮ್ಮ ಪ್ರಶ್ನೆಗೆ PD ಅವರು ಉತ್ತರ ಕೊಡ್ತಾರೆ. ಧನ್ಯವಾದಗಳು ಸರ್, ತಾವು ಕರೆ ಮಾಡಿದ್ದಕ್ಕಾಗಿ. ಖಂಡಿತ ಸರ್, ನಿಮ್ಮ ಸಲಹೆಗೆ ನಾನು ಇದು ಮಾಡ್ತೇನೆ. ಈಗಾಗಲೇ JN ನಗರ ಪ್ರದೇಶದಲ್ಲಿ ಅಥವಾ ಸರ್ಕಾರಿ ಗುಡ್ಡೆ ಪ್ರದೇಶದಲ್ಲಿ ಅಚ್ಚಡದಲ್ಲಿ ಎಲ್ಲೆಲ್ಲಿ ಕಸ ಬೀಳ್ತಾ ಇತ್ತು, ಅದರಲ್ಲಿ 50% ಕಸವನ್ನು ನಾವು ಕಂಟಿನ್ಯೂ ಆಗಿ ವಿಲೇವಾರಿ ಮಾಡ್ತಾ ಇತ್ತು. ಈಗ ನಮಗೆ ಏಜೆನ್ಸಿ ಅವನು ಯಾರು ಕಸವನ್ನು ತಗೊಂಡು ಹೋಗ್ತಾ ಇದ್ದ, ಅವನು ನಮ್ಮ ಗ್ರಾಮದ ಕಸವನ್ನು ಬೇರೆ ಗ್ರಾಮಕ್ಕೆ ತಗೊಂಡೋಗಿ ಅಥವಾ ಬೇರೆ ಪ್ರದೇಶದಲ್ಲಿ ವಿಲೆ ಮಾಡಲಿಕ್ಕೆ ಅವನಿಗೂ ಸಹ ತೊಡಕಾಗ್ತಾ ಇದೆ. ಸೊ ಅವನೀಗ ನಾನು ಬರುವುದಿಲ್ಲ ಹೇಳಿ ನಮ್ಮ ಹತ್ರ ಇದು ಮಾಡ್ತಾನೆ. ನೀವು ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡಿ. ಇವತ್ತು ಸರ್ 15-20 ದಿನ ನಮ್ಮ ತ್ಯಾಜ್ಯ ಈಗ ಏನುಂಟು ಅದನ್ನು ನಾವು ಬಿಟ್ಟರೆ ಕಟ್ಪಾಡಿ ಪರಿಸರ ಹೇಗಾಗ್ಬೋದು? ನೀವು ನೋಡ್ತಾ ಇದ್ದೀರಿ ಲೈವಲ್ಲಿ. ನೀವು ಪ್ರತಿ ವಾರ ಪ್ರಮೋದ್ ಅವರು ಪ್ರತಿ ವಾರ ಅದನ್ನು ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಇವರು ಗ್ರಾಮಸ್ಥರು ಸಹ ನಮ್ಮೊಟ್ಟಿಗೆ ಇವತ್ತು ಏನು ಕೂತಿದ್ದಾರೆ, ಅವರು ಸಹ ಕಣ್ಣಾರೆ ನೋಡ್ತಾ ಇದ್ದಾರೆ. ಪ್ರತಿ ಸಂಡೆ ಒಂದು ಸಂಡೆ ಬಿಡದೇ ಇದ್ದಾಗೆ ನಾವು ಅದನ್ನು ವಿಲೇವಾರಿ ಮಾಡ್ತೇವೆ. ಮಾರನೇ ದಿನ ಬೆಳಿಗ್ಗೆ, ಸೋಮವಾರ ಬೆಳಿಗ್ಗೆ ಆ ಪ್ರದೇಶದಲ್ಲಿ ಕಸ ಬಂದು ಬೀಳ್ತದೆ.
ಎಸ್ ಇಲ್ಲಿ CC ಕ್ಯಾಮರಾ ಹಾಕಿ ಬೇರೆ ಬೇರೆ ಪ್ರಯೋಗಗಳನ್ನ ಮಾಡಿ ಆಯಿತು. ಗ್ರಾಮ ಪಂಚಾಯತಿಯಿಂದ ಕಾದು ಕುಳಿತುಕೊಂಡಾಯಿತು. ರಾತ್ರಿ 11-12 ಗಂಟೆವರೆಗೆ ಕಾಯ್ದದ್ದು ಉಂಟು ಗ್ರಾಮ ಪಂಚಾಯತ್ ವತಿಯಿಂದ. ಈ ಲೊಕೇಶನ್ ಒಂದು ಚೇಂಜ್ ಆಗ್ತಾ ಹೋಗ್ತದೆ. ಇಲ್ಲಲ್ಲ ಅಂದರೆ ಇನ್ನೊಂದು ಕಡೆ ಎಲ್ಲಿ ನಿರ್ಜನ ಪ್ರದೇಶ ಉಂಟು ಅಲ್ಲಿ ವಿಲೇವಾರಿ ಮಾಡ್ತಾರೆ. ಇದನ್ನು ನಾವು ವಿಲೇವಾರಿ ಮಾಡಲಿಲ್ಲ ಅಂದರೆ, ಗ್ರಾಮ ಪಂಚಾಯತಿ ಹೊಣೆ ತಗೊಳ್ಳಿಲ್ಲ ಅಂತ ಹೇಳಿದರೆ ಮತ್ತೆ ಯಾರ ಹತ್ರ ಇವ್ರು ಕ್ವಶನ್ ಮಾಡ್ತಾರೆ? ಗ್ರಾಮ ಪಂಚಾಯಿತು ಅದನ್ನು ಹೊಣೆಗಾರಿಕೆಯನ್ನು ಗ್ರಾಮ ಪಂಚಾಯತ್ನ ಕರ್ತವ್ಯ, ಅದು ಮೂಲಭೂತ ಕರ್ತವ್ಯದಲ್ಲಿ ಅದು ಸಹ ಒಂದು. ಸ್ವಚ್ಛತೆಯನ್ನು ನೀಡುವಂಥದ್ದು ಗ್ರಾಮ ಪಂಚಾಯತ್ ಕರ್ತವ್ಯ. ಗ್ರಾಮ ಪಂಚಾಯಿತು ಅದನ್ನು ಎಡವಿದರೆ ನಮ್ಮ ಕಸವನ್ನು ನಾವು ಎಲ್ಲಿ ತಗೊಂಡು ಹೋಗ್ಬೇಕು? ನನಗೆ ಸಮಸ್ಯೆ ಅದು. ಈಗ ನಾವು ನಮ್ಮ ತ್ಯಾಜ್ಯವನ್ನು ನಾವು ಎಲ್ಲಿ ನನಗೆ ಸರ್ಕಾರಿ ಗುಡ್ಡ ಪ್ರದೇಶ ಬೇಕಂತ ನಾವು ಹೇಳೋದಿಲ್ಲ. ಅದು ಇವರಿಗೆ ಕಟ್ಟಡದಲ್ಲಿ ಆಗುವಂಥ ಕಾರ್ಯಕ್ರಮ. ನಾನು ಇಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಇವರಿಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಗ್ರಾಮ ಪಂಚಾಯತಿಗೆ ದಯವಿಟ್ಟು ಬರಲಿ, ನಾವು ಅದಕ್ಕೂ ಸಹ ನಾವು ರೆಡಿ ಮಾಡಿ ಕೊಡ್ತೇನೆ. ಬಂದ ತ್ಯಾಜ್ಯವನ್ನು ಸರ್ ಅವತ್ತಿಗೆ ಸ್ಯಾಗ್ರಿಗೇಷನ್ ಆಗಿ ಅದನ್ನು ಸೆಲ್ ಮಾಡ್ತೇವೆ ನಾವು, ಅಂದರೆ ಮಾರಾಟ ಮಾಡ್ತೇವೆ. ಅದನ್ನು ಸುಸಜ್ಜಿತವಾಗಿ ಒಂದು ಕಟ್ಟಡದೊಳಗೆ ಆಗುವಂಥ ಕಾರ್ಯಕ್ರಮ. ಯಾವುದೇ ಒಂದು ಡಂಪಿಂಗ್ ಯಾರ್ಡ್ ಅಲ್ಲ, ಕಟ್ಟಡದೊಳಗೆ ಯಾವುದೇ ಕಾಂಕ್ರೀಟ್ ಮಾಡಿ ಇದು ನಿಮ್ಮ ಇಂಟರ್ಲಾಕ್ ಹಾಕಿ ಇದು ಎಂಥ ಟೈಲ್ಸ್ ಹಾಕಿ ಮಾಡುವಂಥ ಒಂದು ಫ್ಯಾಕ್ಟ್ರಿಯಲ್ಲಿ ಯಾವ ರೀತಿ ವಿಂಗಡಣೆ ಆಗ್ತದೆ ಸೇಮ್ ಅದೇ ರೀತಿ ಆಗುವಂಥ ಕಾರ್ಯಕ್ರಮ. ಸೊ ಇದು ಯಾವುದೇ ಡಂಪಿಂಗ್ ಯಾರ್ಡ್ ಅಲ್ಲ. ಡಂಪಿಂಗ್ ಯಾರ್ಡ್ ಮಾಡಲಿಕ್ಕೆ ನಾವು ಹೊರಡೂ ಇಲ್ಲ. ಸೊ ಏನು ತ್ಯಾಜ್ಯವನ್ನು ಮನೆಯಿಂದ ಕಲೆಕ್ಷನ್ ಮಾಡ್ತೇವೆ, ಮನೆಯಿಂದ ಕಲೆಕ್ಷನ್ ಮಾಡಬೇಕಿದ್ರೆ ನಾವು 2 ಬಕೆಟ್ಗಳಲ್ಲಿ ಕಲೆಕ್ಷನ್ ಮಾಡ್ತೇವೆ. ಆ ಬಕೆಟಲ್ಲಿ ಮಾಡಿದಂಥ ಕಲೆಕ್ಷನನ್ನು ತಂದು ಬೇರೆ ಬೇರೆ ಕಬ್ಬಿಣದ ಚೂರು ಇರ್ಬೋದು, ಬಾಟ್ಲಿ ಇರ್ಬೋದು, ಗ್ಲಾಸ್ಗಳಿರ್ಬೋದು, ಈ ನಿಮ್ಮ ಬಿಯರ್ ಬಾಟ್ಲಿ, ಅದೆಲ್ಲ ಎಲ್ಲದಕ್ಕೂ ರೇಟ್ ಉಂಟು. ಎಲ್ಲದಕ್ಕೂ ಈಗಾಗಲೇ ಆಲ್ರೆಡಿ ರೇಟನ್ನು ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಸ್ಯಾಗ್ರಿಗೇಷನ್ ಮಾಡುವಂಥದ್ದು. ನಮಗೆ ಈಗ ಸಮಸ್ಯೆ ಗ್ರಾಮ ಪಂಚಾಯತ್ ಅದರಲ್ಲಿ ವೈಫಲ್ಯ ಆದರೆ ಜನರು ಯಾರನ್ನ ದೂರ್ತಾರೆ? ಗ್ರಾಮ ಪಂಚಾಯತನ್ನೇ ದೂರಬೇಕು. ಗ್ರಾಮ ಪಂಚಾಯತಿಗೆ ವ್ಯವಸ್ಥೆ ಮಾಡುದು ಯಾರು? ಗ್ರಾಮಸ್ಥರ ವ್ಯವಸ್ಥೆ ಮಾಡಿ ಕೊಡಬೇಕು. ನಮ್ಮ ಗ್ರಾಮದ ತ್ಯಾಜ್ಯ ಈಗ ಅವರು ಹೇಳಿದರು 4 ದಿನ ಗಾಡಿ 4 ದಿನಕ್ಕೊಮ್ಮೆ ಬರ್ತದೆ ಅಂತೇಳಿ. ಈಗ ಅವನು ಸಹ ತಗೊಂಡು ಹೋಗುವವನೇ ನಮಗೆ ಕೈ ಬಿಟ್ಟರೆ ವಾರದ ಸಂತೆ ಆಗಬೇಕು. ಸಂತೆ ಊರಿನವ್ರಿಗೆ ಮಾಡುವಂಥದ್ದು, ಸಂತೆಯದ್ದು ತ್ಯಾಜ್ಯ ಉತ್ಪತ್ತಿ ಆಗ್ತದೆ. ನಂತರ ನಿಮ್ಮ ಆಕೃತಿಗೆ ಮಾತಾಡ್ತೇನೆ ಸರ್, ಮಾತಾಡ್ತೇನೆ. ಒಂದು ಕರೆ ಇದೆ. ನಿಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್ ನಾನು ಸರ್ಕಾರಿ ಗುಡ್ಡೆಯಿಂದ. ಸರ್ಕಾರಿ ಗುಡ್ಡೆಯಿಂದ ಹೇಳಿ ಸರ್, ಹೇಳಿ. ಈ ಕುರಿತಾಗಿ ತಾವೇನು ಹೇಳ್ತೀರಿ? ನಾವು ಇಲ್ಲಿ ಸಾರ್ವಜನಿಕವಾಗಿ ಸಂಸ್ಥೆಯಲ್ಲಿ ನಾವು ವಾಸಿಸಿರುವಂತಹ ಸ್ಥಳ. ಇಲ್ಲಿ ಅಂತಹ ಒಂದು ಕಸ ಹಾಕುವಂತಹ ವ್ಯವಸ್ಥೆ ಇಲ್ಲಿ ಇಲ್ಲ ಸರ್. ಇದು ಅಂಗನವಾಡಿ ಮೈದಾನ ಇರೋದಕ್ಕೆ ಅಲ್ಲಿ ನೋಡಿ ಪರಿಸರದಂತೆ ಇಂತಹ ಕಸವನ್ನು ಹಾಕಿದ್ರೆ ನಮ್ಗೆ ತುಂಬಾ ನಮ್ಗೆ ಕಷ್ಟ ಆಗ್ತದೆ ಸರ್. ಅಂದ್ರೆ ಒಂದು ಸಾಂಕ್ರಾಮಿಕ ರೋಗ ಹರಡುವ ಚಾನ್ಸ್ ಉಂಟು. ಸರ್, ಈ ಕುರಿತಾಗಿ ಮಾತುಕತೆಗಳನ್ನ ನಡೆಸ್ತೇವೆ. ಧನ್ಯವಾದಗಳು ತಮ್ಮ ಮಾಹಿತಿಗಳಿಗಾಗಿ. ನಾನು ನೇರವಾಗಿ ಚಂದ್ರ ಪೂಜಾರಿ ಹತ್ರ ಬರ್ತೇನೆ. ಕಂಪ್ಲೀಟ್ ಆಗಿ ಈಗ ನನಗೊಂದು ಪಿಕ್ಚರ್ ಸಿಗ್ತಾ ಇದೆ ಈ ಒಂದು ಮಾತುಕತೆಗಳನ್ನ ಗಮನಿಸಿದಾಗ. ನಿಮಗೆ ಈಗ ಆ ಜಾಗ ಬೇಡ, ನಿಮ್ಗೆ ಇನ್ನೆಲ್ಲಿ ಜಾಗ ಬೇಕು? ಅಥವಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಿಮ್ಮ ಎದುರಿಗೆ ಹೇಳಿದ್ದಾರೆ, ಅವರ ಬೆಂಬಲ ಇದೆ, ಅವರಿಗೆ ಯಾಕೆ ನೀವು ಜನಸಾಮಾನ್ಯರಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ? ಹಾಗಾದ್ರೆ ಮತ್ತೆ ನಿಮ್ಗೆ ಬೇಕಾಗಿರುವಂತಹ ಸ್ಥಳಗಳನ್ನ ನೀವು ಅವರಿಗೆ ಕೊಡುವಂತ ಈಗ ಆಲ್ರೆಡಿ ಅವರೇ ಕೇಳ್ತಾ ಇದ್ದಾರೆ, ನಿಮಗೆ ಅಲ್ಲಿ ಬೇಡ ಅಲ್ಲ, ನಿಮ್ಗೆ ಯಾವ ಜಾಗ ಬೇಕು ಅಲ್ಲೇ ಮಾಡಿ ಕೊಡೋದಾಗ್ಲಿ. ಗ್ರಾಮಸ್ಥರೆಲ್ಲ ಕೂತು ಒಂದು ನಿರ್ಧಾರಕ್ಕೆ ಬನ್ನಿ. ನಾವೀಗ ಪಂಚಾಯತಿ ವತಿಯಿಂದ ನಮಗೆ ಅದೇ ನಿಖರವಾದ ಜಾಗ ಅಂತ ಇಲ್ಲ, ನೀವು ಹೇಳಿದ ಜಾಗದಲ್ಲೇ ಕೂಡ ಈಗ ನಾವು ಮಾಡ್ಲಿಕ್ಕೆ ಸಿದ್ಧವಿದ್ದೇವೆ ಅಂತ. ಹಾಗಾದ್ರೆ ಆ ನಿಟ್ಟಿನಲ್ಲಿ ಆದ್ರೂ ಕೂಡ ನೀವು ಅಲ್ಲಿ ಒಂದು ಜಾಗದ ವ್ಯವಸ್ಥೆಯನ್ನ ಮಾಡಿಸಬಹುದಲ್ಲ ಗ್ರಾಮಸ್ಥರೆಲ್ಲ ಕೂತು? ಅಫಿಷಿಯಲ್ ಆಗಿ ಅವರು ಅದನ್ನು ಮಾಡಬೇಕು. ನಾವು ಗ್ರಾಮಸ್ಥರು ಹೋಗಿ ನಾವು ನನ್ನ ಜಾಗದಲ್ಲಿ ಬೇಡ ಇನ್ನೊಬ್ಬರ ಜಾಗದಲ್ಲಿ ಮಾಡ್ತೇನೆ ಅಂತ ಹೇಳಿದ್ರೆ ಅವ ಅಲ್ಲಿ ವಾಪಸ್ ಮಾಡುದಿಲ್ವಾ? ಅದಕ್ಕೆ ನಾನು ಹೇಳ್ತೇನೆ, ಒಂದು ನಿಮಿಷ ನಾನು ಹೇಳ್ತೇನೆ, ವಾಪಸ್ ಮಾಡ್ತೇನೆ. ಅದಕ್ಕೆ ನಾನೊಂದು ಆವಾಗ ಒಂದು ಪರಿಹಾರ ಕೊಟ್ಟೆ, ಅಥವಾ ಬೇರೆ ಒಂದು ಕಡೆಯಲ್ಲಿ ಘಟಕ ಮಾಡ್ತಾ ಇದ್ದಾರೆ. ಈಗ ಅವರೇ ಮಾಡ್ಲಿ ಅಂತ ತಾವ್ ಹೇಳಿದ್ರೆ, ಅವರೇ ಮಾಡ್ಬೋದಲ್ಲ ಅಂತ ತಾವ್ ಹೇಳಿದ್ರೆ, ಅವರು ಮಾಡಿದ ಘಟಕಕ್ಕೆ ನಿಮ್ಮ ಸ್ಪಂದನೆ ಇಲ್ಲ. ಹಾಗಾದ್ರೆ ನೀವೇ ಒಂದು ಘಟಕವನ್ನ ತೋರಿಸಬಹುದಲ್ಲ ಅಲ್ಲಿ ಆ ಭಾಗ? ಆದ್ರೂ ಗ್ರಾಮಸ್ಥರ ಒಂದು ಮೀಟಿಂಗ್ ಕರೀಲಲ್ಲ, ಯಾವುದೇ ಒಂದು ಗ್ರಾಮಸ್ಥರನ್ನು ಕರೆದು ಮೀಟಿಂಗ್ ಕರೆದು ಅದ್ರ ಬಗ್ಗೆ ಎಲ್ಲಿ ಅಂತ ತೀರ್ಮಾನ ಮಾಡಬೇಕು. ಇವರು ಹೇಳ್ತಾರೆ ಒಂದು ಕಸವನ್ನು ಕೊಂಡೋಗಿ ಅಲ್ಲಿ ಅದು ಅವರ ಟೆಂಪ ಬರ್ತದೆ ಅಲ್ಲಿ ಹಾಕ್ತೇವೆ, ನಾವು ಅದನ್ನು ವಿಲೇವಾರಿ ಮಾಡ್ತೇವೆ ಅಂತೇಳಿ. ಆದರೆ ನಾವು ಸರ್ಕಾರಿ ಗುಡ್ಡೆ ಪರಿಸರದವರು ನಾವು ಅದನ್ನು ಡಂಪಿಂಗ್ ಯಾರ್ಡ್ ಮಾಡಿದ್ಮೇಲೆ, ಅದು ಡಂಪಿಂಗ್ ಯಾರ್ಡ್ ಅಲ್ಲ, ಆ ಕಸ ವಿಲೇವಾರಿ ಮಾಡೋ ಘಟಕವನ್ನು ಮಾಡಿ ಅಲ್ಲಿ ಕಸ ಸ್ವಚ್ಛ ಆಗ್ತದೆ. ಬೇರೆ ಇದು ಹೈವೇಲಿ ಹೋಗುವಂಥ ಬೈಕ್ನಲ್ಲಿ ಕಾರ್ನಲ್ಲಿ ಬಂದು ಅದನ್ನು ಅಲ್ಲಿ ರಸ್ತೆ ಬದಿಯಲ್ಲಿ ಹಾಕಿ ಹೋಗ್ತಾರೆ. ಅದಕ್ಕೆ ಏನು ಪರಿಹಾರ ಇವರು ಹುಡುಕ್ತಾರೆ? ಖಂಡಿತ ಈ ಕಾನ್ಸೆಪ್ಟ್ ಏನುಂಟು ಅಂತ ಹೇಳಿದ್ರೆ ಪ್ರತಿಯೊಂದು ಗ್ರಾಮದಲ್ಲಿ ಈ ಕಾನ್ಸೆಪ್ಟ್ ಸ್ಟಾರ್ಟ್ ಆಗ್ತಾ ಇದೆ. ಅದರಲ್ಲಿ ಕಟ್ಪಾಡಿ ಸಹ ಹೊರತಲ್ಲ,
ಪ್ರತಿಯೊಂದು ಗ್ರಾಮದಲ್ಲಿಯೂ ಸಹ ಜಿಲ್ಲಾಧಿಕಾರಿಗಳು ಪ್ರತಿ ತಿಂಗಳು ಪ್ರತಿ ವಾರ ಮೀಟಿಂಗನ್ನು ಕರೀತಾ ಇದ್ದಾರೆ. ಈ ಬಗ್ಗೆ ಪ್ರತಿಯೊಂದರಿಗೂ ಎಚ್ಚರಿಕೆಗಳನ್ನ ಕೊಡ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ಅವರು ಅಮೌಂಟನ್ನು ಇದು ಮಾಡಿದ್ದಾರೆ, ಪ್ರತಿಯೊಬ್ಬರಿಗೂ ತರಬೇತಿಗಳನ್ನ ಕೊಟ್ಟಿದ್ದಾರೆ. ಸೊ ಇದು ಸರ್ಕಾರ ಆಡಳಿತ ಮಾತ್ರ ಮಾಡುವಂಥದ್ದಲ್ಲ, ಜನಪ್ರತಿನಿಧಿಗಳು ಒಬ್ಬರು ಅಥವಾ ಅಧಿಕಾರಿ ವರ್ಗ ಜನಪ್ರತಿ ವರ್ಗ ಅಲ್ಲ, ಎಲ್ಲರೂ ಸೇರಿದಾಗ ಮಾತ್ರ. ಈಗ ನೀವು ಸರ್ ನಾನು ನಿಮ್ಮ ಹತ್ರ ಇದು ಮಾಡ್ತೇನೆ, ಕಟ್ಪಾಡಿ ಗ್ರಾಮದ್ದು ತ್ಯಾಜ್ಯವನ್ನು 15-20 ದಿನ ನಾವು ತೆಗಿಲಿಲ್ಲ ಅಂತ ಹೇಳಿದ್ರೆ ಹೊಣೆಗಾರನಾಗಿ ಯಾರನ್ನ ಕೇಳ್ತಾರೆ ಇವರು? ಖಂಡಿತ ಆಕೃತ ಮಾತಾಡ್ತೇನೆ ಸರ್. ಒಂದು ಕರೆ ಇದೆ. ನಿಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ಕಟ್ಪಾಡಿಯಿಂದ. ಎಸ್ ಸರ್. ಈ ಕುರಿತಾಗಿ ತಾವೇನು ಹೇಳ್ತೀರಿ? ಪುಷ್ಪ ಅಂತ ಹೇಳಿ. ಎಸ್ ಸರ್, ಹೇಳಿ. ನಮಸ್ತೆ. ಎಸ್ ಸರ್, ನಮಸ್ತೆ, ಹೇಳಿ ಸರ್. ನೋಡಿ, ಅವರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇಲಾಯ್ತಲ್ಲ, ಎಸ್ ಮೇಡಮ್, ಬೇರೆ ಊರಿಂದ ಬಂದವರು ಅವರು. ಅವರಿಗೆ ನಮ್ಮ ಪರಿಸರ ಚೆನ್ನಾಗಿರ್ಬೇಕು, ನಮ್ಮ ಗ್ರಾಮ ಪಂಚಾಯತ್ ಒಳ್ಳೆ ರೀತಿಯಲ್ಲಿ ಇರ್ಬೇಕು ಅಂತೇಳಿ ಅವ್ರ ಮನಸ್ಸಲ್ಲಿದೆ. ಆದ್ರೆ ನಮ್ಮ ಗ್ರಾಮದವರೇ ಆಗಿ ನಾವು ತ್ಯಾಜ್ಯವನ್ನು ಎಲ್ಲಿ ಹಾಕ್ಬೇಕು ಅಂತ ಹೇಳಿ ಒಂದು ಪ್ರಶ್ನೆ ಬರ್ತದೆ. ಖಂಡಿತ. ಈಗ ಚಂದ್ರ ಪೂಜಾರಿ ಅವರು ಒಂದು ರಾಟ್ರಿ ಕ್ಲಬ್ ಅಲ್ಲಿ ಅಥವಾ ರಾಟ್ರಿ ಅಲ್ಲಿ ಯಾವ್ದ್ರಲ್ಲಾದ್ರೂ ಒಂದು ಸಂಘ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿದ್ದವರು ಅವರು. ಅವರಿಗೆ ಅವೇರ್ನೆಸ್ ಇರ್ಬೇಕು, ತ್ಯಾಜ್ಯವನ್ನು ಎಲ್ಲಿ ಹಾಕುವುದು ಅಥವಾ ಒಂದು ಗುರುತಿಸ್ಕೊಳ್ಬೇಕು ಅವ್ರ ಜಾಗವನ್ನ, ಅಲ್ವಾ? ನಮ್ಗೆ ಅವೇರ್ನೆಸ್ ಇಲ್ಲ ಅಂತ ಹೇಳಿದ್ರು. ಧನ್ಯವಾದಗಳು ತಮ್ಮ ಮಾಹಿತಿಗಳಿಗಾಗಿ ಚಂದ್ರ ಪೂಜಾರಿ ಅವರು. ಈಗ ಅವರು ನೇರವಾಗಿ ನಾನು ಹೇಳಿದ ಪಾಯಿಂಟ್ಗೆ ಬಂದ್ರು. ಹಾಗಾದ್ರೆ ನೀವು ಒಂದು ಜಾಗವನ್ನು ಗುರುತಿಸ್ಲಿಕ್ಕೆ ಆಗುದಿಲ್ಲ. ಅವರೊಂದು ಗ್ರಾಮ ಸಭೆ ಕರೀಲಿ ಅಥವಾ ವಾರ್ಡ್ ಸಭೆ ಕರೆದು ಆ ಸಮಯದಲ್ಲಿ ಚರ್ಚೆ ಮಾಡಲಿ. ಅವ್ರು ಹೇಳಿದ್ರು ಯಾವುದರಲ್ಲಿ ಸಂಘ ಸಂಸ್ಥೆಯಲ್ಲಿ ಇದ್ದಿದ್ದಿಲ್ಲ, ಆ ಸಂಘ ಸಂಸ್ಥೆಗೆ ಇದಕ್ಕೂ ಸಂಬಂಧ ಇಲ್ಲ. ನಮ್ಮ ಮನೆ ಅಂಗಳದಲ್ಲಿ ಕಸ ಬೀಳಿ ಬೇರೆ ಯಾರ್ದು ಬಂದು ಕಸ ಬಿದ್ದು ಅಲ್ಲಿ ಅದನ್ನು ವಿಲೇವಾರಿ ಮಾಡುವಂತ ಒಂದು ಪರಿಸ್ಥಿತಿ ಬಂದು ಅಲ್ಲಿ ಚಂದ್ರ ಪೂಜಾರಿ ಅವರು ನಾನು ಮಾತಾಡುದು ಇಡೀ ಗ್ರಾಮ ಪಂಚಾಯತ್ ನನ್ನ ಮನೆ ಅಂತ ನಾನು ಮಾತಾಡೋದು. ನೀವು ಇಂಡಿವಿಜುವಲ್ ಆಗಿ ನಿಮ್ಮ ಮನೆ ಸ್ವಚ್ಛವಾಗಿರಬೇಕು, ನನ್ನ ಪರಿಸರ ಸ್ವಚ್ಛವಾಗಿರ್ಬೇಕಂತೇಳಿ ನೀವೆಷ್ಟು ಕಾಳಜಿ ವಹಿಸ್ತಾ ಇದ್ದೀರಿ, ಅದೇ ಕಾಳಜಿಯನ್ನ ನಾನು ಇಡೀ ಗ್ರಾಮ ಪಂಚಾಯತ್ನ ಪರವಾಗಿ ಯೋಚನೆ ಮಾಡ್ತಾ ಇದ್ದೇನೆ. ನಿಮಿಷ ನಿಮ್ಗೆ ಆ ಪರಿಸರವನ್ನೇ ನಾನು ತಗೊಳ್ಳಿಕ್ಕೆ ನಾನು ಇಚ್ಛೆ ಪಡ್ತಾ ಇಲ್ಲ. ನನ್ನ ಗ್ರಾಮ ನನ್ನ ಮನೆ, ನಮ್ಮ ಕಟ್ಪಾಡಿ ಅಂತ ಅನ್ನೋದು ನಮ್ಮ ಮನೆ ತ್ಯಾಜ್ಯವನ್ನು ನಾವು ಎಲ್ಲಿ ವಿಲೇವಾರಿ ಮಾಡಬೇಕು? ಎಲ್ಲೋ ದೊಡ್ಡಣ್ಣ ಗುಡ್ಡೆಗೆ ತಗೊಂಡೋಗಿ ಹಾಕ್ಲಿಕ್ಕೆ ಅವ್ನು ಬಿಡ್ತಾನ? ಇಲ್ಲ ಎಲ್ಲೋ ಬೆಳಪು ಅಲ್ಲಿ ಸಾಗಾಟ ಮಾಡಲಿಕ್ಕೆ ನನಗೆ ಆಗ್ತದ? ಕಾಪು ಅಲ್ಲಿ ಅವರು ಅಷ್ಟು ಪ್ರಯತ್ನ ಮಾಡಿ ಸ್ವಚ್ಛತೆ ಮಾಡಿ ಅವ್ರು ಸಾಗ್ರಿಗೇಷನ್ ಮಾಡ್ತಾ ಇದ್ದಾರೆ, ಅವರಲ್ಲಿ ನಾನು ತಗೊಂಡೋಗಿ ಹಾಕ್ಲಿಕ್ಕೆ ಆಗ್ತದ? 15-20 ದಿನ ನಾವು ತ್ಯಾಜ್ಯವನ್ನು ವಿಲೇವಾರಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ? ಇವರು ಆರೋಗ್ಯದ ಬಗ್ಗೆ ಮಾತಾಡ್ತಾರೆ, ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಗಳು ಇಷ್ಟು ಅವೇರ್ನೆಸ್ಸನ್ನು ಗ್ರಾಮ ಪಂಚಾಯತಲ್ಲಿ ಅವೇರ್ನೆಸ್ ಕೊಡ್ತಾರೆ, ಬರುವುದು ಬೆರಳೆಣಿಕೆಯಲ್ಲಿ. ಡೆಂಗ್ಯೂ ಮಲೇರಿಯಾದ ಬಗ್ಗೆ ಮನೆಗೆ ಮಾಹಿತಿ ಕೊಡ್ತಾ ಇದ್ದಾರೆ, ಆಶಾ ಕಾರ್ಯಕರ್ತೆಯರು ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ. ತ್ಯಾಜ್ಯ ವಿಲೇವಾರಿಯಿಂದ ಎಷ್ಟೆಲ್ಲ ಸಮಸ್ಯೆ ಬರ್ತದೆ ಅಂತೇಳಿ ಈ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ನಾಗರಿಕರಿಗೆ ನಾವು ತಿಳಿಸ್ಬೇಕಂತಿಲ್ಲ. ಬೇರೆ ನಾವು ಎಲ್ಲಿವರೆಗೂ ನಾವು ಮಾತಾಡ್ತಾ ಇಲ್ಲ. ನಾನು ಒಂದು ಮನೆ, ನನ್ನ ಕಟ್ಪಾಡಿ ಗ್ರಾಮ ಅನ್ನುವಂಥದ್ದು ನಮ್ಮ ಮನೆ ತ್ಯಾಜ್ಯವನ್ನು ನಾವು ಹೇಗೆ ವಿಲೇವಾರಿ ಮಾಡಬೇಕು? 26 ಗ್ರಾಮ ಪಂಚಾಯತ್ ಸದಸ್ಯರಾಗಲಿ, ಅಧ್ಯಕ್ಷರಾಗಲಿ, PDOಗೆ ಅಥವಾ ಅಧ್ಯಕ್ಷರಿಗೆ ಸದಸ್ಯರಿಗೆ ಸಮಸ್ಯೆ ಅಲ್ಲ, ಅದು ಇಡೀ ಗ್ರಾಮದ ಸಮಸ್ಯೆ. ಈಗ ನಾನು ಮೂಲಭೂತ ಸೌಕರ್ಯ ಒದಗಿಸಿ ಕೊಡ್ತಾ ಇದ್ದೇನೆ, ಅದರ ಸಾಧಕ ಬಾಧಕಗಳೇನುಂಟು ಅದನ್ನು ನಾನು ಈಗಾಗಲೇ ಪಂಚಾಯತ್ನ ಸದಸ್ಯರುಗಳಿಗೆ ತಗೊಂಡೋಗಿ ತೋರಿಸಿದ್ದೇನೆ. ಯಾರಿಗೆ ಅದರ ಬಗ್ಗೆ ಸಮಸ್ಯೆ ಉಂಟು ಅವರು ಖಂಡಿತ ಬಂದರೆ ನಾವು ಬೇಡ ಹೇಳೋದಿಲ್ಲ, ಅವರಿಗೂ ನಾವು ತಗೊಂಡೋಗಿ ಅದನ್ನು ಆ ಪ್ರಾಜೆಕ್ಟ್ನ ಬಗ್ಗೆ ಮನವರಿಕೆ ಮಾಡಿಕೊಡ್ತೇವೆ. ಬಟ್ ಈ ನಮ್ಮ ಗ್ರಾಮದ ತ್ಯಾಜ್ಯವನ್ನು ವಿಲೇವಾರಿ ಮಾಡಬೇಕಾದ್ರೆ ಪಂಚಾಯತ್ನ ಯಾಕೆ ದೂಷಿಸ್ತೀರಿ? ಈಗ ಒಂದು ವಾರ ಸರ್ ರೋಡ್ ಸೈಡಲ್ಲಿ ಕಸ ಇದ್ದ ಕೂಡಲೇ ಎಷ್ಟು ಕಾಲ್ ಬರ್ತದೆ ಅಂತಿಲ್ಲ. PDO ಏನು ಮಾಡ್ಬೋದು ಅಥವಾ ಅಧ್ಯಕ್ಷರು ಏನು ಮಾಡ್ಬೋದು, ಸದಸ್ಯರು ಏನು ಮಾಡ್ಬೋದು? ಖಂಡಿತ ಈ ಕುರಿತಾಗಿ ಮಾತಾಡ್ತೇನೆ ಸರ್. ಒಂದು ಕರೆ ಇದೆ. ನಿಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಫೀರ್ ಮೊಹಮ್ಮದ್ ಅವರೇ, ನಮಸ್ತೆ ಸರ್. ಈ ಕುರಿತಾಗಿ ತಾವೇನು ಹೇಳ್ತೀರಿ? ಈ ಕುರಿತಾಗಿ ಹೇಳುದಂತ ಹೇಳಿದ್ರೆ, ಈಗ ಅವರೆಲ್ಲ ಹೇಳುವ ಪ್ರಕಾರ ಕಸವನ್ನು PDO ಎಲ್ಲೋ ಬೇರೆಯವರಿಂದ ತಂದು ಹಾಕ್ತಾರೆಂಬ ಭಾವನೆ ಬರ್ತದೆ. ನಮ್ಮ ಊರಿನ ಕಸವನ್ನೇ ಅವರಿಗೆ ಒಂದು ಅಧಿಕಾರ ಅದನ್ನು ನಿರ್ವಹಿಸುವಂತದ್ದು, ಅವರಿಗೆ ಬೇರೆ ಏನಿಲ್ಲ. ಅವರಿಗೆ ಸಂಬಳ ಬರ್ತದೆ, ಅವರು ಅದ್ರ ಬಗ್ಗೆ ಮಾತಾಡದಿದ್ರು ಅವರು ಸಂಬಳ ತೆಗೆದು ಸುಮ್ಮನೆ ಇರಬಹುದು. ಆದ್ರೆ ಅವರು ಕರ್ತವ್ಯವನ್ನು ನಿಭಾಯಿಸುವಾಗ ಅಲ್ಲಿ ಬೇಡ ಇಲ್ಲಿ ಬೇಡ ಅಂತ ಹೇಳಿದ್ರೆ ಅವರು ಎಲ್ಲಿಂದ ಸ್ಥಳ ತರಬೇಕು? ಈಗ ಅಲ್ಲಿಯ ಉದ್ದೇಶ ಏನಂತ ಹೇಳಿದ್ರೆ ಜನರು ಮಾತಾಡೋ ಇವರು ಎಲ್ಲಿಂದಲೂ ಕಸ ತಂದು ನಮ್ಮಲ್ಲಿ ಹಾಕ್ತಾ ಇದ್ದಾರೆ ಎಂಬ ಭಾವನೆ ಬರ್ತದೆ ಅಲ್ಲಿ. ಊರಿನವರ ಕಸವನ್ನು ಊರಿನವರೇ ಒಂದು ವ್ಯವಸ್ಥಿತವಾಗಿ ಮಾಡುವುದು ಬಿಟ್ಟು ಅವರ ಪಂಚಾಯತಿನ ಮೇಲಾಗ್ಲಿ ಸರ್ಕಾರದ ಮೇಲೆ ಗೂಬಿ ಕೂರಿಸುವುದು ಸರಿಯಲ್ಲ.
ಎಸ್, ಖಂಡಿತ ಧನ್ಯವಾದಗಳು ಪೀರ್ ಮೊಹಮ್ಮದ್ ಅವರೇ ತಮ್ಮ ಮಾಹಿತಿಗಳಿಗಾಗಿ. ಈಗಾಗಲೇ ಪೀರ್ ಮೊಹಮ್ಮದ್ ಅವರು ಒಂದು ಸ್ಪಷ್ಟವಾಗಿ ಒಂದು ಮಾಹಿತಿಯನ್ನು ಕೊಟ್ಟರು. ಈ ಕುರಿತಾಗಿ ಪಂಚಾಯಿತಿಯ ಕಡೆಗೆ ಹೋಗದಿದ್ದಂತಹ ಸಾರ್ವಜನಿಕರು ತಾವೇ ಯಾಕೆ ಸ್ವತಃ ಒಂದು ಡಿಸೈಡ್ ಮಾಡಬಾರ್ದು ಅಂತ ಒತ್ತಿ ಅದೇ ಪ್ರಶ್ನೆಯನ್ನ ಮತ್ತೆ ಕೇಳ್ತಾ ಇದ್ದಾರೆ. ಕೊನೆಯದಾಗಿ ತಮ್ಮ ಹತ್ರ ನಾನು ಈಗಲೂ ಕೇಳ್ತಾ ಇದ್ದೇನೆ, ಸ್ಪಂದನ ವಾಹಿನಿ ಈ ಕುರಿತಾಗಿ ಮತ್ತೆ ಯಾವುದೇ ವರದಿಯನ್ನ ಬಿತ್ತರಿಸುವುದಿಲ್ಲ. ಕಸ ವಿಲೇವಾರಿ ಕುರಿತಾಗಿ ಕಟಪಾಡಿ ಭಾಗದಲ್ಲಿಯ ಕಸ ವಿಲೇವಾರಿ ಕುರಿತಾಗಿ ಈಗ ಸಾಕಷ್ಟು ವರದಿಗಳನ್ನ ನಮ್ಮ ವಾಹಿನಿಯ ಮುಖಾಂತರವಾಗಿ ಬಿತ್ತರಿಸಿದ್ದೇವೆ. ಮತ್ತೆ ಈ ಕುರಿತಾಗಿ ವರದಿಯನ್ನ ಬಿತ್ತರಿಸುವುದಿಲ್ಲ. ಇದಕ್ಕೊಂದು ಶಾಶ್ವತ ಪರಿಹಾರ ಇವತ್ತೇ ಸಿಗಬೇಕು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ನಾವು ಚರ್ಚೆಗಳನ್ನ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಯಾಕೆ ಸಾರ್ವಜನಿಕರು ಒಂದು ಬೆಂಬಲವನ್ನ ಕೊಡ್ತಾ ಇಲ್ಲ ಆ ಭಾಗದಲ್ಲಿ? ಬೆಂಬಲವನ್ನು ಇವರು ಕೇಳಿಲ್ಲಲ್ಲ ಇದುವರೆಗೆ. ಕೇಳಿದ್ರೆ ಇವರು ಕೇಳಿದ್ರೆ ಅಥವಾ ಗ್ರಾಮ ಸಭೆ ವಾರ್ಡ್ ಸಭೆಯನ್ನು ಮಾಡಿ ಜನದ ಕೇಳಿದ್ರೆ ಒಂದು ನನಗೆ ಇರುವ ಲಭ್ಯತೆ ಜಾಗದ ಲಭ್ಯತೆ ಏನುಂಟು, ನನಗೆ ಇದರಲ್ಲಿ ಅಶ್ವರ್ ಉಂಟು, 26 ಜನ ಸದಸ್ಯರಿದ್ದಾರೆ. ಇವರು ಯಾರನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ ಅವರು ನಮ್ಮೊಟ್ಟಿಗಿದ್ದ ನಂತರ ಒಂದು ತೀರ್ಮಾನವನ್ನು ಇವರೇ ಹೇಳಿದರು. ಅವಾಗ ಎಲ್ಲೋ ಒಂದು ನಿರ್ಜನ ಪ್ರದೇಶದಲ್ಲಿ ಮಾಡಿ ನಾವು ಯಾಕೆ ಕೇಳಬೇಕು? ನಾವು ನಾಗರಿಕರಾಗಿ ಅಲ್ಲಿ ಮಾಡಿ ಅಂತ ಹೇಳಿದರೆ ನಮಗೆ ಅವ್ರು ಜನ ಅಪೋಸ್ ಮಾಡ್ತಾರೆ, ಇಲ್ಲಿ ಮಾಡಿ ಅಂತ ಹೇಳಿದರೆ ಈ ಜನ ಅಪೋಸ್ ಮಾಡ್ತಾರೆ. ನಮಗೆ ಎಲ್ಲಿ ಜಾಗದ ಲಭ್ಯ ಇತ್ತು ಅಲ್ಲಿ ನಾವು ಗುರ್ತ ಮಾಡಿದ್ದು ಹೌದು. ಅದಕ್ಕೆ ವ್ಯವಸ್ಥಿತ ರೀತಿಯಲ್ಲಿ ಮಾಡಬೇಕಾದ್ರೆ ನಮಗೆ ವಿಲೇವಾರಿ ಘಟಕ ಬೇಕೇ ಬೇಕು. ಈಗ ನಮ್ಮ ಗ್ರಾಮದ ತ್ಯಾಜ್ಯವನ್ನು ನಾವು ವಿಲೇವಾರಿ ಮಾಡೋದಿಲ್ಲ ಅಂದ್ರೆ ಇನ್ಯಾರು ಮಾಡ್ತಾರೆ? ಖಂಡಿತ ಅಲ್ವಾ? ಈಗ ನಾನು ಹೇಳುದು ಚಂದ್ರ ಪೂಜಾರಿ ಅವ್ರಿಗೂ ನಾನು ಹೇಳುದು, ಅವರು ವಾರ್ಡ್ ಸಭೆ ಏನು ಬೇಡಿಕೆಯನ್ನು ಇಟ್ಟಿದ್ದಾರೆ, ವಾರ್ಡ್ ಸಭೆ ಖಂಡಿತ ಮಾಡ್ತೇನೆ, ಗ್ರಾಮ ಸಭೆ ಬೇಕಾದ್ರೆ ಮಾಡ್ತೇನೆ, ಲೈವ್ ನಿಮ್ಗೆ ಅದರದ್ದು ವಿಡಿಯೋ ಕ್ಲಿಪ್ ಎಲ್ಲೆಲ್ಲಿ ಏನೇನು ಕಾರ್ಯಕ್ರಮ ಮಾತಾಡ್ತೇನೆ ಸರ್. ಒಂದು ಕರೆ ಇದೆ. ಎಸ್, ನಿಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನನ್ನ ಹೆಸರು ಆಲ್ವಿನ್ ಅಂತ, ಸರ್ಕಾರದಿಂದ ಮಾತಾಡ್ತಾ ಇದ್ದೀನಿ. ಎಸ್ ಸರ್, ಈ ಕುರಿತಾಗಿ ತಾವೇನು ಹೇಳ್ತೀರಿ? ಇವಾಗಲೇ ಪಿಡಿಒ ಸರ್ ಹೇಳಿದ್ರು. ಎಸ್ ಸರ್, ಮಾತನಾಡಿ ಸರ್. ತಂಡ ಬಂದು ಅವರೆಲ್ಲ ಪರಿಶೀಲನೆ ಮಾಡಿದ್ರು ಅಂತ ನೋಡಿ. ಆ ಒಂದು ಪ್ರದೇಶ ಕರೆಕ್ಟ್ ಆಗಿ ನೋಡುವಾಗ ಅಲ್ಲೊಂದು ಅಂಗನವಾಡಿ ಶಾಲೆ ಉಂಟು, ತೆರೆದ ಬಾವಿ ಉಂಟು, ಮತ್ತೆ ಒಂದು ಅರ್ಧ ಸಪ್ತ ಒಂದು ಶುದ್ಧ ಕುಡಿಯುವ ನೀರು, ಕೊಯ್ನವನ್ನು ನುಂಗು ಒಂದು ನೀರಿನ ಘಟಕೊಂದುಂಟು. ಅದು ಜೀವಂತ ತಕ್ಕೋಗಿದೆ ಅಂತ ಗೊತ್ತಿಲ್ಲ. ಮೇನ್ ಆಗಿ ಅಲ್ಲೊಂದು ಒಳ್ಳೆ ಗ್ರೌಂಡ್, ಸರ್ಕಾರದಲ್ಲಿ ಒಳ್ಳೆ ಗ್ರೌಂಡ್, ಎಲ್ಲ ಪ್ರೋಗ್ರಾಮ್ ಆಗುವಂತದ್ದು ಅಲ್ಲಿ. ಅದ್ರಲ್ಲೇ ಬೇಕಾಗಿಲ್ಲ ಸ್ವಾಮಿ ಎಲ್ಲ ಹೇಳಿದ್ರು. ಓಕೆ, ಕಸವನ್ನು ವಿಲೇವಾರಿ ಮಾಡಬೇಕು. 1.5 ವರ್ಷ ಹಿಂದೆ ರಾಯಪ್ಪನವರು ನಮ್ಗೊಂದು ಅಂಗಡಿಯವರಿಗೆ ಒಂದು ಸೆಮಿನಾರ್ ಮಾಡಿದ್ರು, ನೀವು ಕಸವನ್ನು ಹೇಗೆ ವಿಲೇವಾರಿ ಮಾಡ್ಬೇಕಂತ. ಪ್ರತಿ ಮನೆಯವರು ಪೈಪ್ ಕಾಂಪೋಸ್ಟ್ ಮುಖಾಂತರ ಅಂತದೆಲ್ಲ ಈ ವಿಲೇವಾರಿಯನ್ನು ಅವರವರೇ ಆಚೆ ಕಸವನ್ನು ವಿಲೇವಾರಿ ಮಾಡುವ ಒಂದು ಡೈರೆಕ್ಷನ್ ಅನ್ನೋ ಒಂದು ಮಾಹಿತಿಯನ್ನು ಒಂದು ಸಂಪನ್ಮೂಲ ವ್ಯಕ್ತಿಯನ್ನು ಬರಮಾಡಿಕೊಂಡು ನಮ್ಗೆಲ್ಲ ಕೊಡ್ಬೇಕು. ಅವಾಗ ಈ ಎಲ್ಲ ಕಸದ ವಿಲೇವಾರಿ ಆಮೇಲೆ ಸ್ವಲ್ಪ ಕಡಿಮೆ ಆಗ್ತದೆ ನನ್ನ ಅನಿಸಿಕೆ. ಖಂಡಿತ ಈ ಐಇಸಿ ಕಾರ್ಯಕ್ರಮದಲ್ಲಿ ಯಾವತ್ತು ಗ್ರಾಮ ಪಂಚಾಯತ್ ಹಿಂದೆ ಬೀಳಲಿಲ್ಲ ಸರ್. ಪೈಪ್ ಕಾಂಪೋಸ್ಟ್ನ ಬಗ್ಗೆ ಮಾಹಿತಿಯನ್ನು ಡೋರ್ ಟು ಡೋರ್ ಕೊಟ್ಟಿದ್ದೇವೆ, ಮನೆಗೆ ಹೋಗಿ ಅಲ್ಲಲ್ಲಿ ಮಹಿಳೆಯರನ್ನ ಸಭೆ ಮಾಡಿದ್ದೇವೆ. ಎಲ್ಲಿವರೆಗೆ ಅಂತ ಹೇಳಿದರೆ ಮಹಿಳೆಯರನ್ನ ಗುಂಪನ್ನು ಕರೆಸಿ ಜಯನಗರದಲ್ಲಿ ಪ್ರತಿ 10 ಮನೆಯಲ್ಲಿ ಒಂದು ಮಾಹಿತಿಯನ್ನು ಕೊಡಿಸಿದ್ದೇವೆ. ಅಲ್ಲಿ ಅದು ಮಹಿಳೆಯರು ಮೇನ್, ನನ್ನ ಕಾನ್ಸೆಪ್ಟು ಸಹ ಅದೇ, ಮಹಿಳೆಯರು ಅವರ ಕಿಚನ್ ವೇಸ್ಟನ್ನು ಅವರ ಹಂತದಲ್ಲಿ ವಿಲೇವಾರಿ ಮಾಡಿದರೆ. ಈಗ ರಮೇಶ್ ಕೋಟೆಯನ್ನು ಹೇಳಿದರು, ಮೊದಲು ಈ ಅಭ್ಯಾಸ ಇರಲಿಲ್ಲ. ಅಭ್ಯಾಸ ಮಾಡಿದ್ಯಾರು? ಅಭ್ಯಾಸ ನಾವು ಮಾಡಿದ್ದಲ್ಲ, ಜನರು ಅದನ್ನು ಬಳಕೆ ಮಾಡ್ಕೊಂಡ್ರು. ಮೊದಲೆಲ್ಲ 10, 15, 20% ಜಾಗ ಇತ್ತು, ಅವರ ಮನೆ ಎದುರುಗಡೆ ಒಂದು ತೋಟ ಇತ್ತು, ತೋಟಕ್ಕೆ ಗೊಬ್ಬರ ಅನ್ನ ಉಳಿದದ್ದನ್ನು ಅದು ಹಸುಗೋ ಬೇರೆ ರೀತಿಯಲ್ಲಿ ಪರ್ಯಾಯವಾಗಿ ಇದು ಮಾಡ್ತಾಯಿದ್ರು. ಇವತ್ತು ಆ ವ್ಯವಸ್ಥೆಯಲ್ಲಿ ನಾವಿಲ್ಲ. ಇವತ್ತು ಬೆಳಿಗ್ಗೆ ಮನೆಯಿಂದ ಗಂಡ ಹೊಡುತ್ತಾನೆ ಅಂತ ಹೇಳಿದರೆ ಕೈಯಲ್ಲಿ ಅವ ಮನೆಯಿಂದ ತ್ಯಾಜ್ಯವನ್ನು ತಗೊಂಡು ಹೋಗಲಿಲ್ಲ ಅಂದರೆ ಮನೆಯಲ್ಲಿ ಜಗಳ ಶುರು ಆಗ್ತದೆ. ಈಗ ನಾನೊಂದು ಇಡೀ ಗ್ರಾಮದ ತ್ಯಾಜ್ಯವನ್ನು ನಾನೊಬ್ಬ ಆಗಲಿ ಪಂಚಾಯತ್ನವರಾಗಲಿ ವಿಲೇವಾರಿ ಮಾಡೋದಾದ್ರೆ ಕಷ್ಟ ಸಾಧ್ಯ ಆಗುದಿಲ್ವಾ? ಖಂಡಿತ ಸರ್. ಕೊನೆಯದಾಗಿ ಚಂದ್ರ ಪೂಜಾರಿ ಅವರೇ, ಈ ಕುರಿತಾಗಿ ಸಾರ್ವಜನಿಕರ ನಿಲುವೇನು? ಈಗ ತಾವು ಕೊನೆಯದಾಗಿ ಪಂಚಾಯಿತಿಗೆ ತಿಳಿಯೋಕೆ ಇಷ್ಟಪಡಿಸೋದಾದ್ರೂ ಏನು? ಆ ಒಂದು ಗ್ರೌಂಡು ಸರ್ವಧರ್ಮೀಯರು ಅದನ್ನು ಯೂಸ್ ಮಾಡುವಂಥ ಗ್ರೌಂಡ್, ಮಕ್ಕಳಿಂದ ಹಿಡಿದು ವಯೋವೃದ್ಧರಿಂದ ಹಿಡಿದು ಎಲ್ಲ ಧರ್ಮದವರು ಸಹ ಒಂದು ಗ್ರೌಂಡಿಂದ ಪ್ರಯೋಜನ ಪಡ್ತಾ ಇದ್ದಾರೆ. ಗ್ರೌಂಡ್ ಬೇಕಂತಲ್ಲ, ನಾನು ಹೇಳ್ತೇನೆ, ಆ ಗ್ರೌಂಡನ್ನು ಯೂಸ್ ಮಾಡ್ತಾ ಇದ್ದಾರೆ. ಒಂದನೇದಾಗಿ ಅದನ್ನು ನಾವು ಖಂಡಿತವಾಗಿ ಆ ಪ್ರದೇಶದಲ್ಲಿ ಮಾಡಲಿಕ್ಕೆ ನಮ್ಮ ಗ್ರಾಮಸ್ಥರ ಒಂದು ಒಪ್ಪೋಸ್ ಇದೆ.
ಯಾಕಂತ ಹೇಳಿದ್ರೆ ಅವ್ರು ಬೇರೆ ಎಲ್ಲಿ ಆದ್ರೂ ಮಾಡ್ಲಿ, ಯಾಕೆ ಎಲ್ಲಿ ಮಾಡಿದೆ ಅಂತ ಹೇಳಿ ನಾನು ಒಬ್ಬನೇ ಆಗಿ ಅದನ್ನ ಹೇಳಿಕ್ಕೆ ಆಗೋದಿಲ್ಲ. ಸಂಬಂಧಪಟ್ಟ ಎಲ್ಲರೂ ಕರೆಸಿ ಶಾಶ್ವತ ಪರಿಹಾರ ಬೇಕು. ಈಗ ನಿಮಗೆ ಅಲ್ಲಿ ಜಾಗ ಬೇಡ, ಹಾಗಾದ್ರೆ ಮತ್ತೆ ಅಲ್ಲಿ ನೀವು ಈಗ ಒಂದು ಕಸ ವಿಲೇವಾರಿ ಘಟಕವನ್ನ ಸ್ಥಾಪಿಸುವ ನಿರ್ಧಾರವನ್ನ ಮಾಡಿದ್ದೀರಿ, ಅಥವಾ ಒಂದು ವೇಳೆ ನೀವು ನಿರ್ಧಾರವನ್ನ ಮಾಡದೇ ಇದ್ದ ಪಕ್ಷದಲ್ಲಿ ಪಂಚಾಯಿತಿಯ ಈ ಒಂದು ಘಟಕದ ಏನು ಪಂಚಾಯಿತಿ ಯಾವ ಸ್ಥಳವನ್ನ ಸೂಚಿಸುತ್ತದೆ ಆ ಸೂಚಿಸುವಂತಹ ಸ್ಥಳಕ್ಕೆ ನೀವು ಕಸ ವಿಲೇವಾರಿ ಘಟಕವನ್ನ ಮಾಡಲಿಕ್ಕೆ ನೀವು ಬದ್ಧರಿದ್ದೀರಾ? ಹೇಗೆ? ನಾವು ಬದ್ಧರಿದ್ದೇವೆ. ನಾವು ನಮ್ಮ ಜಾಗದಲ್ಲಿ ಮಾತ್ರ ಅದಕ್ಕೆ ನಾವು ಅಪೋಸ್ ಮಾಡ್ತಿದ್ದೇವೆ. ಜನನಿಬಿಡ ಪ್ರದೇಶ, ಅದೇ ನಾನು ಈಗ ಸುಮಾರು ಹೇಳಿದೆ. ಅದಕ್ಕೋಸ್ಕರ ಬೇರೆ ಯಾವ್ದಾರ ಒಂದು ಜಾಗದಲ್ಲಿ ಮಾಡದಿದ್ರೆ ನಮ್ಮಿಂದ ಏನು ಸಪೋರ್ಟ್ ಬೇಕು ಆ ಕಾರ್ಯಕ್ರಮವನ್ನು ನಾವು ಮಾಡ್ಲಿಕ್ಕೆ ನಾವು ಬದ್ಧರಿದ್ದೇವೆ. ನಾನು ಹೇಳ್ತೇನೆ, ಯಾಕೆ ಇಲ್ಲೇ ಮಾಡಬೇಕು ಅಂತ ಹಠ ಯಾಕೆ ಅಂತ ಹೇಳೋದು? ಯಾಕಂತ ಹೇಳಿದ್ರೆ 3 ಗ್ರಾಮ ಇದೆ, ಕಾಪಲ್ಲಿ ಎಲ್ಲಿ ರಾಯಪ್ಪನವ್ರು ಮಾಡ್ತಾರೆ ಅಂತ ಹೇಳಿದ್ರು, ನಿಟ್ಟೆಯಲ್ಲಿ ಯಾರೋ ಮಾಡ್ತಾ ಇರ್ತಿಲ್ಲ, ಅವರೊಟ್ಟಿಗೆ ಮರ್ಜಿ ಮಾಡಿಕೊಂಡು ಕಾಪು ಹತ್ರದಲ್ಲಿದ್ದೆಲ್ಲ ಅವ್ರ ಹತ್ರನೇ ಮರ್ಜಿ ಮಾಡಿಕೊಂಡು ಯಾಕೆ ಅಲ್ಲಿ ಒಂದು ಕಾಪು ಘಟಕಕ್ಕೆ ಮಾಡಬಾರ್ದು? ನಮ್ಗೆ ಇಲ್ಲಿ ಖರ್ಚು ಮಾಡುವಂತ ದುಡ್ಡು ಕೊಟ್ಟು ಉಳಿದಿಲ್ವ? ಖಂಡಿತ ಸ್ವಾಮಿ, ಖಂಡಿತ. ನಾನು ಚಂದ್ರಪೂಜಾರಿ ಅವರ ಮಾತಿಗೆ ಬರ್ತೇನೆ ಸರ್. ನಮ್ಮ ತ್ಯಾಜ್ಯವನ್ನ ಬೇರೆಯವನು ಮಾಡ್ತಾನೆ. ಈಗ ಇವ್ರು ಹೇಳಿದ್ರು ನಮ್ಮ ಪರಿಸರದಲ್ಲಿ ಬೇಡ ಅಂತೇಳಿ, ಬೇರೆ ಪರಿಸರದಲ್ಲಿ ಮಾಡಿ ಅಂತ ಹೇಳಿದ್ರು. ಬೇರೆ ಪರಿಸರದಲ್ಲಿ ಹೋದ ಕೂಡಲೇ ಚಂದ್ರಪೂಜಾರಿ ಅವರು ಇದಿಲ್ಲ, ಬೇರೆ ಕಡೆಯಿಂದ ಕಾಲ್ಸ್ ಬರ್ತದೆ, ನಮ್ಮಲ್ಲಿ ಬೇಡ ಅಂತೇಳಿ ಬರ್ತದ ಇಲ್ವಾ? ಈಗ ಗ್ರಾಮ ಪಂಚಾಯತ್ ಯಾವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು? ಈಗ ಗ್ರಾಮಕ್ಕೆ ಸ್ವಚ್ಛತೆ ಬೇಕು. ಈಗ ಯಾಕೆ ಕಾಲ್ ಮಾಡ್ತಾರೆ? 150 ಕಾಲ್ ಬರ್ತದೆ ದಿನಕ್ಕೆ. ನಮ್ಮಲ್ಲಿ ಕಸದ ಗಾಡಿ ಬರಲಿಲ್ಲ, ಕಸ ತಗೊಂಡು ಹೋಗುದಿಲ್ಲ, ಕಸ ವಿಲೇವಾರಿ ಮಾಡ್ತಾ ಇಲ್ಲ. ನಿಮ್ಮ ಟಿವಿಗಳಲ್ಲಿ ವಾಹಿನಿಗಳಲ್ಲಿ ಬರ್ತದೆ, ಪೇಪರಲ್ಲಿ ಬೆಳಿಗ್ಗೆ ಎದ್ದ ಕೂಡಲೇ ಬರ್ತದೆ, ಗ್ರಾಮ ಪಂಚಾಯತ್ ತ್ಯಾಜ್ಯವನ್ನು ವಿಲೇವಾರಿ ಮಾಡ್ತಾ ಇಲ್ಲ. ತ್ಯಾಜ್ಯ ವಿಲೇವಾರಿ ಮಾಡಲಿಕ್ಕೆ ಹೊರಟಾಗ ಇಂಥದ್ದು ಈ ಪರಿಸರದಲ್ಲಿ ಆಯಿತು, ನೆಕ್ಸ್ಟ್ ಪರಿಸರದಲ್ಲಿ ಹುಡುಕ್ಲಿಕ್ಕೆ ಹೋದರೂ ಇದೇ ಅವಸ್ಥೆ. ಗ್ರಾಮಸ್ಥರು ಇದನ್ನು ಎಲ್ಲಿವರೆಗೆ ಅರ್ಥ ಮಾಡ್ಕೊಳ್ಳೋದಿಲ್ಲ. ನಮ್ಮ ತ್ಯಾಜ್ಯವನ್ನು ನಾವಿಲ್ಲ. ಈಗ ಕಾಪುವಲ್ಲಿ ತಗೊಂಡೋದ ಕೂಡಲೇ ನನಗೆ ಸ್ವಾಗತ ಮಾಡ್ತಾರಾ? ನೀನು ಕಟ್ಪಾಡಿಯದ್ದೆಲ್ಲ ತಗೊಬಂದು ನಮ್ಮಲ್ಲಿ ಯಾಕಂತ ಯಾರು ಸ್ವಾಗತ ಮಾಡೋದಿಲ್ಲ. ಅಲ್ಲ, ನೀವೇ ಹೇಳಿದ್ರೆ ಅದು ಖಂಡಿತ ಸ್ವಾಮಿ, ಅವ್ರು ಸ್ಯಾಗ್ರಿಗೇಷನ್ ಮಾಡ್ತಾ ಇದ್ದಾರೆ, ಅವ್ರು ಮಾಡ್ತಾರೆ. ಅದೇ ಘಟಕ ನಾವು ಮಾಡುದಲ್ಲ. ಅವ್ರು ರಾಯಪುರ ಮಾಡಿದ ಮಾದರಿಯನ್ನು ನಾವು ಮಾಡುದು. ನಾವು ಬೇರೆ ಯಾವುದೇ ತಗೊಂಡೋಗಿ ಡಂಪ್ ಮಾಡ್ತಾ ಇಲ್ಲ. ಇನ್ನಂಜಿ ಅವರು ಒಪ್ತಾರ ನಮ್ಮ ಕಸವನ್ನು ತಗೊಂಡು ಹೋಗ್ಲಿಕ್ಕೆ? ಇನ್ನಂಜಿ ಅವರು ನಿಮಗೆ ಕೇಳ್ತಾರೆ. ಇನ್ನಂಜಿ ಅವರು ಅಂತದೊಂದು ಘಟಕ ಮಾಡಿದ್ರೆ ಒಪ್ಪಿದ್ದಾರೆ. ಯಾವ ರೀತಿಯ ಜಾಗವನ್ನು ಸೆಲೆಕ್ಟ್ ಮಾಡಿದ್ದಾರೆ ಅಥವಾ ಅಲ್ಲಿ ಪಬ್ಲಿಕ್ ಯಾವ ರೀತಿಯಲ್ಲಿ ಮನವೊಲಿಸಿದ್ದಾರೆ ಅದನ್ನು ಮೊದಲು ಮಾಡಬೇಕಾದ ಕೆಲಸ ಅಲ್ಲಿ ನೀವು ತಪ್ಪಿದ್ದೀರಿ. ನಾನು ಒಪ್ತೇನೆ. ನಾನು ತಪ್ಪಿದ್ದು ಅಂತ ನಾನು ಗ್ರಾಮ ಪಂಚಾಯತ್ ಎಲ್ಲಿಯೂ ತಪ್ಪಲಿಲ್ಲ. ನನ್ನ ವೈಯಕ್ತಿಕವೂ ಅಲ್ಲ, ಅದು ನಿಮ್ಮ ನನ್ನ ವೈಯಕ್ತಿಕವೂ ಅಲ್ಲ. ನಾವು ಗ್ರಾಮ ಪಂಚಾಯತ್ ಸಹ ಒಪ್ಪಿದ್ದಲ್ಲ. ನಮಗೆ ವಿಲೇವಾರಿ ಮಾಡ್ಬೇಕಂತ ಹೇಳಿದ್ರೆ ವೈಜ್ಞಾನಿಕ ರೀತಿಯಲ್ಲಿ ಈಗಾಗಲೇ ಎಕ್ಸ್ಪರ್ಟ್ಸ್ಗಳು ಅದನ್ನು ತೋರಿಸಿಕೊಟ್ಟಿದ್ದಾರೆ, ಒಳ್ಳೆ ರೀತಿಯಲ್ಲೇ ಆಗ್ತಾ ಉಂಟು. ಎಲ್ಲಿ ಆದರೂ ನಾನು ಮಾಡಬೇಕು, ನನ್ನ ಜವಾಬ್ದಾರಿ. ನನ್ನ ಮನೆಯದ್ದು ಕಸ, ನಾನು ಗ್ರಾಮವನ್ನು ನಾನು ಮನೆ ಅಂತ ಎನ್ನಿಸ್ತೇನೆ. ನಾನು ಬೆಳಿಗ್ಗೆ ಕಸ ಗುಡಿಸಿದ್ದನ್ನು ನಾನು ತಗೊಂಡೋಗಿ ಎಲ್ಲಿ ಹಾಕಬೇಕು? ನನಗೆ ಜವಾಬ್ದಾರಿ ಉಂಟು. ನನಗೆ ಜವಾಬ್ದಾರಿ ಇಲ್ವಾ? ನಮ್ಮ ಗ್ರಾಮ ಪಂಚಾಯತಿಗೆ ಜವಾಬ್ದಾರಿ ಇಲ್ವಾ? ನಾಳೆಯಿಂದ ಯಾರು ಕಾಲ್ ಮಾಡೋದು ಬೇಡ, ನಾನು ವಿಲೇವಾರಿ ಮಾಡಲಿಕ್ಕೂ ಹೋಗುದಿಲ್ಲ. ಪರಿಸ್ಥಿತಿ ಏನಾಗ್ಬೋದು? ಒಂದು ಕಡೆ ಜನರಿಗೆ ಸಮಸ್ಯೆ ಉಂಟು, ಇನ್ನೊಂದು ಕಡೆ ಜನರಿಗೆ ಅದರಿಂದ ಸಮಸ್ಯೆ ಆಗ್ತದೆ ಅನ್ನುವಂಥದ್ದು ಉಂಟು. ಸೊ ನಾವು ಏನು ಮಾಡ್ಬೋದು? ಇವ್ರು ಹೇಳಿದಾಗೆ ಸರಿ, ನಾನು ಒಪ್ತೇನೆ. ಇನ್ನು ಇವರಿಗೆ ಮಾಹಿತಿ ಬೇಕಂತ ಹೇಳಿದರೆ ನಾವು ಲೈವ್ ಆಗಿ ಕರ್ಕೊಂಡು ಹೋಗ್ಲಿಕ್ಕೆ ಸಿದ್ಧ ಇದ್ದೇವೆ ಸರ್. ಯಾರು ಅಪೋಸ್ ಮಾಡ್ತಾರೆ ದಯವಿಟ್ಟು, ಯಾರು ಅರ್ಜಿ ಕೊಟ್ಟಿದ್ದಾರೆ, ನಾನು ಮೊನ್ನೆ ಎಣಿಸಿದೆ, ಅರ್ಜಿಯನ್ನು ಯಾರು ಕೊಟ್ಟಿದ್ದಾರೆ ಅದೇ ಜಾಗದಲ್ಲಿ ಗ್ರಾಮ ಪಂಚಾಯತ್ ಮಾಡಬೇಕು ಅನ್ನುವ ಹಠವೂ ಇಲ್ಲ. ಬೇರೆ ಸೂಕ್ತ ಸ್ಥಳ ನಮಗೆ ಸರ್ಕಾರದ ಲೆವೆಲಲ್ಲಿ ನಮಗೆ ಬೇರೆ ಸೂಕ್ತ ಸ್ಥಳ ಇಲ್ಲ. ಬೇರೆ ಸೂಕ್ತ ಸ್ಥಳ ಲ್ಯಾಂಡ್ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತೇನೆ ಅಂತ ಹೇಳಿದರೆ ಸರ್ಕಾರದಲ್ಲಿ ಅಮೌಂಟ್ ಸಿಗುವಂಥದ್ದು 9,000%. ಇಲ್ಲಿ 1-1.5 ಲಕ್ಷ ರೂಪಾಯಿ ಉಂಟು. ಸಂಪೂರ್ಣವಾಗಿ ಸಾರ್ವಜನಿಕರಿಗೆ ಬಿಡ್ತೀರಾ? ಆ ಭಾಗದ ಗ್ರಾಮಸ್ಥರಿಗೆ ಬಿಡ್ತೀರಾ? ಖಂಡಿತ ಸರ್, ನಾನು ಗ್ರಾಮಸ್ಥರಿಗೆ ಬಿಡ್ತೇನೆ. ತಾವೇನು ಹೇಳ್ತೀರಿ? ಈಗ ಅವರು ಈಗಾಗಲೇ ಹೇಳ್ತಾ ಇದ್ದಾರೆ ಸರ್ಕಾರದಿಂದ ಯಾವುದೇ ರೀತಿಯ ನಮಗೆ ಅಲ್ಲಿಗೆ ಈಗ ಒಂದು ವಿಲೇವಾರಿ ಘಟಕವನ್ನು ಮಾಡುವುದಕ್ಕೆ ಒತ್ತಾಯ ಏನಿಲ್ಲ, ಬೇರೆ ನಮ್ಮ ಆ ಪೊಸಿಷನ್ ಇಂದ ಬೇರೆ ಕಡೆ ತೆಗೆದುಕೊಂಡು ಹೋಗೋ ನಿರ್ಧಾರವೂ ಕೂಡ ಇಲ್ಲ ಅಂತ ಸಂಪೂರ್ಣವಾಗಿ ಈಗ ಅಲ್ಲಿ ಸಾರ್ವಜನಿಕರ ಮೇಲೆ ಬಿಟ್ಟಿದ್ದಾರೆ. ಈಗ ತಾವು ಅವರಿಗೆ ಒಂದು ಘಟಕವನ್ನು ಗುರುತಿಸಿ ಕೊಡ್ತೀರಾ ಅಥವಾ ನೀವು ಕೂತು ಅಲ್ಲಿ ಗ್ರಾಮಸ್ಥರೆಲ್ಲ ಏನು ನಿಮ್ಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಗ್ರಾಮಸ್ಥರೆಲ್ಲ ಕುಳಿತು ಯಾವ ನಿರ್ಧಾರಕ್ಕೆ ಬರುವ ಭರವಸೆಯನ್ನು ಕೊಡ್ತೀರಿ? ಹಾಗಾದ್ರೆ ಪಂಚಾಯತಿ ಅಧ್ಯಕ್ಷರಿದ್ದಾರೆ, ಪಿಡಿಒ ಇದ್ದಾರೆ, ಸಂಬಂಧಪಟ್ಟ ಸದಸ್ಯರುಗಳಿದ್ದಾರೆ, ಊರಿನ ಗ್ರಾಮಸ್ಥರಿದ್ದಾರೆ. ಗ್ರಾಮಸ್ಥರ ಒಂದು ತೀರ್ಮಾನ, ನಾನು ಈಗ ಇದಕ್ಕಿಂತ ಮೊದಲು ಅದನ್ನು ಹೇಳಿದ್ದೇನೆ. ಆ ಗ್ರಾಮಸ್ಥರ ತೀರ್ಮಾನ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಅದನ್ನೊಂದು ಮೀಟಿಂಗ್ ಕರೆಯಲಿ. ಆ ಮೀಟಿಂಗ್ ಕರೆದ ಮೇಲೆ ಅದು ಅಲ್ಲೊಂದು ಅದಕ್ಕೊಂದು ಕೊನೆಯ ಒಂದು ಅಂತ ಮುಟ್ಟಬೇಕು. ನಾವಿಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ ತಕ್ಷಣ ಅದು ಎಲ್ಲವೂ ಆಗುದಿಲ್ಲ. ಯಾಕಂತ ಹೇಳಿದರೆ ಫಸ್ಟಾಗಿ ಅವ್ರು ಸೆಲೆಕ್ಟ್ ಮಾಡಿದಂಥ ಜಾಗ ಸರಿ ಇಲ್ಲ. ಅದನ್ನು ನಾನು ಹೇಳಿದ್ದೇನೆ, ವಾರ್ಡ್ ಸಭೆ ಒಂದು ಮಾಡಿ ಈ ಥರ ಮಾಡಿದರೆ ಯಾರು ಅರ್ಜಿ ಕೊಟ್ಟಿದ್ದಾರೆ ಅವರ ಮನವೊಲಿಸುವ ಪ್ರಯತ್ನ ಮಾಡಿ, ಅಥವಾ ಬೇರೆ ಜಾಗ ಹುಡುಕಿ ತುಂಬ ಆಪ್ಷನ್ ಇದೆ.
ಅಥವಾ ಇಲ್ಲದ್ರೆ ಬೇರೆ ಎಲ್ಲಾದ್ರೂ ಒಂದು ಹಳ್ಳಿಯಲ್ಲಿ ಜಾಗ ಪರ್ಚೇಸ್ ಮಾಡಿ ಅಂಥದ್ದು ಜಾಗ ಪರ್ಚೇಸ್ ಮಾಡೋ ಅವಕಾಶ ಖಂಡಿತ ಪರ್ಚೇಸ್ ಮಾಡಲಿಕ್ಕೆ ಮಾರ್ಕೆಟ್ ರೇಟ್, ಇವತ್ತಿನ ಮಾರ್ಕೆಟ್ ರೇಟ್ ನಿಮ್ಮ ಉಡುಪಿ ದಕ್ಷಿಣ ಕನ್ನಡದಲ್ಲಿ 1.5 ಲಕ್ಷದಿಂದ 2 ಲಕ್ಷ ರೂಪಾಯಿ ಉಂಟು. ಸರ್ಕಾರ ಕೊಡುವಂಥದ್ದು 9,000. ಅದನ್ನು ನಾನು ದಾನಿಗಳಿಂದ ಪರ್ಚೇಸ್ ಮಾಡಿದ್ರು, ಪರ್ಚೇಸ್ ಮಾಡಿದ ನಂತರವೂ ಸಮಸ್ಯೆ ಇದೇ ಆಗುವಂಥದ್ದಲ್ಲ. ನೀನು ಪರ್ಚೇಸ್ ಮಾಡಿದ ನಂತರ ಇದೇ ಸಮಸ್ಯೆ ಸ್ಟಾರ್ಟ್ ಆಗ್ತದೆ, ನಮ್ಮಲ್ಲಿ ಬೇಡ ನಮ್ಮಲ್ಲಿ ಬೇಡ ನಮ್ಮಲ್ಲಿ ಬೇಡ. ಸೊ ಇವರಿಗೆ ಕಾನ್ಸೆಪ್ಟ್ ಅರ್ಥ ಆಗ್ತಾ ಇಲ್ಲ, ಸ್ಯಾಗ್ರಿಗೇಷನ್ ಏನು ಅನ್ನುವಂಥದ್ದು ಅರ್ಥ ಆಗ್ತಾ ಇಲ್ಲ. ಸೊ ಅದಕ್ಕೆ ನಾನು ದಯವಿಟ್ಟು ಗ್ರಾಮಸ್ಥರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ನನಗೆ ಸಂಪೂರ್ಣ ಸಹಕಾರ ಕೊಡಿ. ಈ ತ್ಯಾಜ್ಯ ವಿಲೇವಾರಿಯನ್ನು ಗ್ರಾಮ ಪಂಚಾಯತ್ ಕಟ್ಪಾಡಿಯಲ್ಲಿ ಯಶಸ್ವಿ ಆಗಲಿಕ್ಕೆ ನಾನು ಈ ಸುದ್ದಿವಾಹಿನಿಯ ಮೂಲಕ ಭರವಸೆಯನ್ನು ಕೊಡ್ತೇನೆ. ಯಾವುದೇ ರೀತಿಯ ಮಾರಕ ಆಗುವಂಥ ರೀತಿಯಲ್ಲಿ ನಿಮಗೆ ಯಾರಿಗೆ ಸಮಸ್ಯೆ ಉಂಟು, ನಿಮಗೆ ಯಾರಿಗೆ ಗೊಂದಲ ಉಂಟು, ದಯವಿಟ್ಟು ಅದನ್ನು ಗ್ರಾಮ ಸಭೆಯನ್ನು ನಾನು ನಾಳೆ ಮಾಡ್ಬೋದು ಸರ್. ನಾಳೆ ನಾನು ಗ್ರಾಮ ಸಭೆ ಅರೇಂಜ್ ಮಾಡ್ತೇನೆ. ಮಾಡಿದರೂ ಸಹ ಇದೇ ಅಪೋಸಲ್ಲಿ ಅಂತ್ಯ ಆಗುವಂಥದ್ದು, ಎಲ್ಲಿಯೂ ಸಹ ಫಿಕ್ಸೇಷನ್ ಮಾಡಲಿಕ್ಕೆ ಬರುವುದಿಲ್ಲ. ಗೊತ್ತಾ, ಇದು ಯಾರಿಗೆ ಸಮಸ್ಯೆ, ಗ್ರಾಮ ಪಂಚಾಯತಿಗೆ ದೊಡ್ಡ ಸಮಸ್ಯೆ ಆಗಿದೆ. ಗ್ರಾಮ ಪಂಚಾಯತ್ ವಿಲೇವಾರಿಗೆ ಮಾಡಲಿಕ್ಕೆ ಹೊರಟಾಗಲೂ ಜನ ಸಮಸ್ಯೆ ಮಾಡ್ತಾರೆ, ಮಾಡಲಿಲ್ಲ ಅಂದರೂ ಸಮಸ್ಯೆ ಮಾಡ್ತಾರೆ. ಈಗ ಇದಕ್ಕೆ ಸಾರ್ವಜನಿಕರೇ ಒಟ್ಟುಗೂಡಬೇಕು, ನಮ್ಮೊಟ್ಟಿಗೆ ಕೈ ಜೋಡಿಸಬೇಕು. ಖಂಡಿತ ಸರ್. ಈ ಕುರಿತಾಗಿ ಗ್ರಾಮ ಪಂಚಾಯತ್ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತದೆ ಹಾಗೂ ಅಲ್ಲಿಯ ಸ್ಥಳೀಯ ಗ್ರಾಮಸ್ಥರು ಯಾವ ರೀತಿ ಅವರಿಗೆ ಬೆಂಬಲವನ್ನು ಕೊಡ್ತೀರಿ, ಅಥವಾ ನೀವು ಯಾವುದಾದ್ರೂ ಒಂದು ಬೇರೆ ರೀತಿಯ ಮಾರ್ಗವನ್ನಾದ್ರೂ ಅವರಿಗೆ ತೋರಿಸ್ತೀರಾ, ಅಥವಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಈಗ ಹೇಳಿದಾಗೆ ಅವರು ಯಾವಾಗಲೂ ಸಹ ಅವರನ್ನ ಸಂಪರ್ಕಿಸಬಹುದು. ಈಗಾಗಲೇ ಈ ಕುರಿತಾಗಿ ಅವರು ಗ್ರಾಮ ಸಭೆಯನ್ನು ಕೂಡ ಕರೆದು ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟು ಶಾಶ್ವತ ಪರಿಹಾರ ಕೊಡಿಸುವಂತಹ ಭರವಸೆಗಳನ್ನ ಕೊಟ್ಟಿದ್ದಾರೆ. ಧನ್ಯವಾದಗಳು ಇಬ್ಬರು ಅತಿಥಿಗಳಿಗೆ ಇಷ್ಟೊತ್ತು ನಮ್ಮ ಜೊತೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ. ಈಗಾಗಲೇ ನೀವು ನೋಡ್ತಾ ಇದ್ದೀರಿ ಕಸ ವಿಲೇವಾರಿ ಕುರಿತಾಗಿ ಈಗ ಕಟಪಾಡಿ ಭಾಗದಲ್ಲಿ ಯಾವ ರೀತಿಯಾಗಿ ನಿರ್ಮಾಣವಾಗಿದೆ ಪರಿಸ್ಥಿತಿ ಅಂತ. ಇದಕ್ಕೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಆ ಭಾಗದ ಗ್ರಾಮಸ್ಥರು ಕೂಡ, ಗ್ರಾಮಸ್ಥರ ಬೆಂಬಲವೂ ಕೂಡ ಬೇಕು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಸಹಕಾರವೂ ಕೂಡ ಬೇಕು. ಆದ್ರೆ ಆ ಭಾಗದಲ್ಲಿ ಯಾವ ರೀತಿಯಾಗಿ ತೊಂದರೆಗಳಾಗ್ತಾ ಇದೆ, ಆ ಘಟಕ ಈಗ ಈ ಘಟಕದ ಕುರಿತಾಗಿ ಈಗಾಗಲೇ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಲವಾರು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಸಾರ್ವಜನಿಕರ ಕೂಗು ಕೂಡ ಅಷ್ಟೇ, ಅಲ್ಲಿ ನಮಗೆ ಆ ಜಾಗ ಬೇಕಾಗಿಲ್ಲ, ಬೇರೆ ರೀತಿಯಾದಂತಹ ಬೇರೆ ಬದಲಿ ವ್ಯವಸ್ಥೆಯನ್ನ ಮಾಡಿಕೊಡಿ ಅನ್ನುವಂತಹ ಈಗಾಗಲೇ ಗ್ರಾಮಸ್ಥರು ಕೂಡ ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಪಂದನ ವಾಹಿನಿ ಮತ್ತೊಮ್ಮೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ, ಈಗಾಗಲೇ ಕಟಪಾಡಿಯ ಕಸ ವಿಲೇವಾರಿ ಕುರಿತಾಗಿ ಹಲವಾರು ವರದಿಗಳನ್ನ ಬಿತ್ತರಿಸಿದ್ದೇವೆ. ಹಾಗಾಗಿ ಒಂದು ಶಾಶ್ವತ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಸಂಪೂರ್ಣವಾದಂತಹ ಶಾಶ್ವತ ಪರಿಹಾರ ಈಗ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಸೇರಿ ಈ ಒಂದು ನಿರ್ಣಯಕ್ಕೆ ಬಂದು ಕೊನೆಯದಾಗಿ ಇದಕ್ಕೊಂದು ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಬೇಕಾಗಿದೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.